ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಗುರು ಶ್ರೀ ರಾಘವೇಂದ್ರಾಯ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ವಸುದೇವಕುಮಾರಾಯ ಗೋವಿಂದಾಯ ನಮೋ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧೇ ಭವತು ಮೇ ಸದಾ. ಬಾಲಾಯ ನೀಲವಪುಷೇ ನವಕಿಂಕಿಣೀಕಜಾಲಾಭಿರಾಮ ಜಗಣಾಯ ದಿಗಂಬರಾಯ ಶಾರ್ದೂಲ ದಿವ್ಯನಖಭೂಷಣಭೂಷಿತಾಯ ನಲ್ದಾತ್ಮಜಾಯ ನವನೀತಮುಷೇ ನಮಸ್ತೆ ನಮಃ. ವಿಘ್ನ ನಿವಾರಕ ವಂದಿಸುವೆ, ವಿಘ್ನ ನಿವಾರಕ ವಂದಿಸುವೆ. ಬಂದ ವಿಘ್ನಗಳ ಕಳೆ ಹೇ ಪ್ರಭುವೇ, ಬಂದ ವಿಘ್ನಗಳ ಕಳೆ ಹೇ ಪ್ರಭುವೇ. ವಿಘ್ನ ನಿವಾರಕ ವಂದಿಸುವೆ. ಪಾಪಗಳ ಕಳೆ ರತಿಪತಿ ಪ್ರಿಯ ಸುತನೆ ಪಾದ ಪೂಜೆಯನು ಗೈಯುವೆ ಸತತ. ಪಾಪಗಳ ಕಳೆ ರತಿಪತಿ ಪ್ರಿಯ ಸುತ ಪಾದ ಪೂಜೆಯನು ಗೈಯುವೆ ಸತತ. ಕಷ್ಟ ಕಾರ್ಪಣ್ಯವ ಹರಿಸುಗ ವಂದಿಸುವೆ. ಬಂಧ ವಿಘ್ನಗಳ ಕಳೆ ಹೇ ಪ್ರಭುವೇ, ವಿಘ್ನ ನಿವಾರಕ ವಂದಿಸುವೆ. ವಿದ್ಯಾನಿಪನೆ ಬುದ್ಧಿಪ್ರದಾಯಕ ಸುಜ್ಞಾನದಾತನೆ ಸಿದ್ಧಿವಿನಾಯಕ. ವಿದ್ಯಾದೀಪನೆ ಬುದ್ಧಿಪ್ರದಾಯಕ ಸುಜ್ಞಾನದಾತನೆ ಸಿದ್ಧಿವಿನಾಯಕ. ಸ್ವಾಮಿ ರಾಮ ವಿಠಲನ ಪ್ರಿಯ ಸಖ ವಂದಿಸುವೆ. ಬಂದ ವಿಘ್ನಗಳ ಕಳೆ ಹೇ ಪ್ರಭುವೇ, ವಿಘ್ನ ನಿವಾರಕ ವಂದಿಸುವೆ, ವಂದಿಸುವೆ, ವಂದಿಸುವೆ. विघ्नेश्वर महाराज के
ಜಯ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ರಮಣ ಗೋವಿಂದ ಗೋವಿಂದ. ಈ ಜಗತ್ತಿನಲ್ಲಿ ಹುಟ್ಟಿ ಬಂದಿರತಕ್ಕಂತಹ 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ವಿಶೇಷವಾಗಿರುವ ಜನ್ಮ ಅಂತ ಹೇಳಿದ್ರೆ ಅದು ಮಾನವ ಜನ್ಮ. ಒಂದೆಡೆಯಲ್ಲಿ ನಾರದ ಮಹರ್ಷಿಗಳು ಹೇಳ್ತಾರೆ, ಜಂತೂಣ ನರಜನ್ಮ ದುರ್ಲಭಂ. ನರಜನ್ಮ ಅಂತ ಹೇಳುವಂಥದ್ದು ಅತಿ ದುರ್ಲಭವಾಗಿರ್ತಕ್ಕಂತಹ ಜನ್ಮ. ಬೇಕು ಅಂತ ಹೇಳಿದರೆ ಸಿಕ್ಕುವಂಥದ್ದಲ್ಲ. ಅದಕ್ಕೆ ಎಷ್ಟೋ ಪುಣ್ಯಗಳನ್ನು ಸಂಪಾದನೆ ನೀನು ಮಾಡಿದ ಕಾರಣ ಇವತ್ತು ಮಾನವ ಜನ್ಮದಲ್ಲಿ ಹುಟ್ಟಿ ಬಂದಿದ್ದಿ. ಆದ್ದರಿಂದ ಈ ಮಾನವ ದೇಹ ಅಂತ ಹೇಳುವಂಥದ್ದು ನಿನಗೆ ಸುಮ್ಮನೆ ಸಿಕ್ಕಿದ್ದಲ್ಲ. ಎಲ್ಲ ಜೀವನಕ್ಕೂ ಕೂಡ ಒಂದು ಗುರಿ ಅಂತ ಇರ್ತದೆ. ಏನೋ ಒಂದು ರೀತಿಯ ಸಾಧನೆಯನ್ನು ನಾವು ಮಾಡಬೇಕು ಅಂತ ಮನಸ್ಸಿನಲ್ಲಿ ಇರ್ತದೆ. ಸುಮ್ಮನೆ ಒಂದು ದಿವಸ ಹುಟ್ಟಿ ಸುಮ್ಮನೆ ಒಂದು ದಿವಸ ಸಾಯುವಂಥದ್ದಲ್ಲ, ಒಂದು ಗುರಿ ಅಂತ ಇರಬೇಕು. ಅದಕ್ಕೆ ನಾರದ ಮಹರ್ಷಿಗಳು ನಾರದ ಭಕ್ತಿ ಸೂತ್ರದಲ್ಲಿ ಒಂದು ವಿಚಾರವನ್ನು ಹೇಳಿದ್ರು. ಮಾನವ ಜನ್ಮದಲ್ಲಿ ನೀನು ಹುಟ್ಟಿದ್ದಿ ಅಂತ ಆದ ಕಾರಣ ಈಶ್ವರ ಸಾಕ್ಷಾತ್ಕಾರವೇ ಮನುಷ್ಯ ಜೀವನದ ಮುಖ್ಯ ಗುರಿ. ಭಗವಂತನನ್ನ ಒಲಿಸಿಕೊಂಡು ಅವನಂತೆ ತಾನಾಗಿ ಬಿಡುವುದು, ಅವನೊಂದಿಗೆ ಐಕ್ಯವಾಗುವಂಥದ್ದು, ಇದು ನಿನ್ನ ಗುರಿಯಾಗಿರಬೇಕು. ಆದ್ದರಿಂದ ನೀನು ಆ ರೀತಿಯ ಸಾಧನೆ ಮಾಡುವತ್ತ ಹೊರಡು ಅಂತ ಹೇಳಿದರು. ದಾಸರು ಹೇಳ್ತಾರೆ, ಸತತ ಸಾಧನೆಯ ಮಾಡೋ ಮಾಡೋ ಮಾಡೋ, ಸತತ ಸಾಧನೆಯ ಮಾಡೋ, ಪಥವೈಕುಂಠಕ್ಕೆ ಇದು ನೋಡು ನೋಡೋ, ಪಥವೈಕುಂಠಕ್ಕೆ ಇದು ನೋಡು ನೋಡೋ, ಸತತ ಸಾಧನೆಯ ಮಾಡೋ. ವಿಷಯ ಭೋಗದ ತೃಣಕ್ಕೆ ಉರಿಯಾಗಿ ಇರಬೇಕು, ವಿಷಯ ಭೋಗದ ತೃಣಕ್ಕೆ ಉರಿಯಾಗಿ ಇರಬೇಕು, ಪದುಮನಾಭನ ಸತತ ನೆನೆಯಬೇಕು, ವಿಷಯ ಭೋಗದ ತೃಣಕ್ಕೆ ಉರಿಯಾಗಿ ಇರಬೇಕು, ಪದುಮನಾಭನ ಸತತ ನೆನೆಯಬೇಕು. ಅದ್ಭುತವಾದಂತಹ ಸಾಧನೆಯನ್ನ ನೀನು ಮಾಡಬೇಕು. ಸಾಧನೆಯ ಮುಖ ಯಾವ ಬದಿಗೆ ಇರಬೇಕು ಅಂತ ಹೇಳಿದ್ರೆ ಭಗವಂತನನ್ನ ಹೊಂದಲೋಸುವವಾಗಿ ನೀನು ಸಾಧನೆಯನ್ನ ಮಾಡಬೇಕು. ಚಂಚಲತೆಯ ಮಿಂಚುಗೊಂಚಲಿನಲ್ಲಿ ಕೊಂಚ ಕಾಲವೇ ಮಾತ್ರ ಗೋಚರಿಸಿ ಸಂಚಯಕ್ಕೆ ಯೋಗ್ಯವಲ್ಲದಂತಹ ಪ್ರಾಪಂಚಿಕ ಸುಖದ ಅಮಲಿನಲ್ಲಿ ನೀನು ಭಕ್ತಿಯನ್ನ ಮಾಡಿದ್ರೆ ಅದು ಭಕ್ತಿ ಅಂತ ಅನ್ನಿಸುವುದಿಲ್ಲ. ಇವತ್ತು ನಮಗೆ ರಜೆ ಇದ್ರೆ ನಾವು ದೇವಸ್ಥಾನಕ್ಕೆ ಅಂತ ಬರ್ತೇವೆ. ದೇವಸ್ಥಾನದಲ್ಲಿ ಊಟ ಇದ್ರೆ ದೇವಸ್ಥಾನದಲ್ಲಿ ಅಷ್ಟು ಹೊತ್ತು ನಿಲ್ಲುತ್ತೇವೆ. ಆಮೇಲೆ ಏನಾದರೂ ಕಾರ್ಯಕ್ರಮ ಇಟ್ಟರೆ ಅಯ್ಯೋ ಬಂಡ್ರಪ್ಪ ಬನ್ನಿ 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 ಕೂತ್ಕೊಳ್ಳಿ, ಕಾರ್ಯಕ್ರಮ ಆಗ್ತದೆ ಅಂತ ಧರ್ಮದರ್ಶಿಗಳು ಪಾಪ ಕಾರ್ಯಕ್ರಮ ಇಟ್ಟದ್ದಕ್ಕೋಸ್ಕರ ಜನರನ್ನು ಕರಿಬೇಕಾಗುತ್ತದೆ, ಅಂತಹ ಪರಿಸ್ಥಿತಿ. ಆದ್ದರಿಂದ ದಾಸರು ಹೇಳ್ತಾ ಇದ್ದಾರೆ, ನೀನು ಸಾಧನೆ ಮಾಡಬೇಕು ಅಂತ ಹೇಳಿದರೆ ಪ್ರಪಂಚದಲ್ಲಿರತಕ್ಕಂತಹ ಆ ಒಂದು ಸುಖ ಲೋಲುಪತೆಗೆ ಮರುಳಾಗಿ ನೀನು ಸಾಧನೆ ಮಾಡಬೇಡ. ನಿನ್ನ ಸಾಧನೆ ಅಂತ ಹೇಳಿದ್ರೆ ಅದು ಭಗವಂತನನ್ನ ಹೊಂದತಕ್ಕ ಮಾರ್ಗದಲ್ಲಿ ಇರಬೇಕು ಅಂತ. ಹಾಗೆ ಮಾಡಿದರೆ ಮಾತ್ರ ಅದಕ್ಕೆ ಬೆಲೆ ಬರ್ತದೆ. ಇಲ್ಲದೆ ಹೋದಲ್ಲಿ ನೀನು ಮಾಡಿದ್ದಕ್ಕೆ ಬೆಲೆ ಇಲ್ಲ. ನಿನ್ನ ಜೀವನವನ್ನ ಉಜ್ಜೀವನವಾಗುವತ್ತ ನೀನು ಸಾಧನೆ ಮಾಡಬೇಕು, ಬದುಕಬೇಕು ಅಂತ. ಸಾಧನೆ ಅಂತ ಹೇಳಿದ್ರೆ ಮಾಡತಕ್ಕಂತಹ ಕೆಲಸವನ್ನ ಭಗವಂತನಿಗೆ ಅರ್ಪಿಸಿದ್ರೆ ಆಯ್ತು ಅಷ್ಟೇ. ದಾಸರೇ ಹೇಳಿದ್ರು ಜೀವನವನ್ನ ಉಜ್ಜೀವನ ಮಾಡಬೇಕು ಅಂತ ಹೇಳಿ. ಜೀವನವನ್ನ ಉಜ್ಜೀವನ ಮಾಡುವುದು ಅಂತ ಹೇಳಿದ್ರೆ ಒಂದು ಎತ್ತರವಾದಂತಹ ಜೀವನ, ಪ್ರತಿಯೊಬ್ಬರಿಗೂ ಕೂಡ ಎದ್ದು ಕಾಣುವಂತಹ ಒಂದು ಜೀವನ ಅಂತ ಹೇಳಿದ್ರೆ ಮಂಗಳೂರು ಟೌನಿನಲ್ಲಿ ಮನೆ ಮಾಡಿ ಒಂದು 20ನೇ ಮಹಡಿಯಲ್ಲಿ ಹೋಗಿ ಕುಳಿತುಕೊಂಡು ಓಹೋ
ನಾನೀಗೆಲ್ಲರಿಂದ ಎತ್ತರದಲ್ಲಿದ್ದೇನೆ ಅಂತ ಹೇಳುವುದಲ್ಲ. ಮಾಡತಕ್ಕಂತಹ ಕಾರ್ಯವನ್ನ, ಕರ್ಮವನ್ನ ಇನ್ನೊಬ್ಬರು ಗುರುತಿಸಬೇಕು, ಕೊಂಡಾಡಬೇಕು. ಅದು ಅವರಿಗೆ ಪ್ರಿಯವಾಗುವುದು ಮಾತ್ರವಲ್ಲ, ಒಳಗೆ ಕುಳಿತಿದ್ದಾಳಲ್ಲ ಆ ತಾಯಿಗೆ ಕೂಡ ಪ್ರಿಯ ಆಗುವಂತಹ ಕಾರ್ಯವನ್ನು ನೀನು ಮಾಡು, ಅದು ಸಾಧನೆ ಅಂತ ಕರೆಯಲ್ಪಡುತ್ತದೆ. ಹಾಗೆ ಮಾಡಿದ್ರೆ ಮಾತ್ರ ಅದು ವೈಕುಂಠಕ್ಕೆ ಪಥ ಆಗುತ್ತದೆ. ಹಾಗಾದರೆ ವಿಷಯ, ಸುಖ, ಭೋಗ, ಭಾಗ್ಯಗಳು ನಮಗೆ ಯಾವುದು ಬೇಡ ಹಾಗೆ ಹೇಳಲಿಕ್ಕೆ ನಾವು ಸಿದ್ಧರಿದ್ದೇವೋ? ಸಿದ್ಧರಿಲ್ಲ. ಇಲ್ಲಿ ಹರಿಕತೆ ಉಂಟ್ರಪ್ಪ ಬನ್ನಿ ಅಂತ ಹೇಳಿದ್ರೆ, ಅಯ್ಯೋ ಅಲ್ಲಿ KGF 2 ನಂಬರ್ ಬಂದ್ಬಿಟ್ಟಿದೆ, ಅದನ್ನು ನೋಡ್ಲಿಕ್ಕೆ ಹೋಗಬೇಕು ಅಂತ ಹೇಳಿ ಜನ ಹೊರಡ್ತಾರೆ. ಅದರಿಂದಾಗುವ ಸಾಧನೆ ಏನು ನೋಡಬಾರ್ದು ಅಂತ ಹೇಳಿದ್ದಲ್ಲ. ಆದರೆ ಒಂದು ದಿವಸ ನನಗೆ ನೆನಪಾಗುತ್ತದೆ ಒಂದು ಕತೆ. ನಾರದ ಮಹರ್ಷಿಗಳು ಶ್ರೀಮನ್ನಾರಾಯಣನ ಹತ್ತಿರ ಹೋಗಿ ಹೇಳಿದ್ರಂತೆ, ಬಹುಶಃ ನನ್ನ ಹಾಗೆ ಭಕ್ತಿ ಮಾಡುವಂತಹ ಭಕ್ತರು ನಿನಗೆ ಇನ್ನೊಬ್ರು ಇರ್ಲಿಕ್ಕಿಲ್ಲ ಅಲ್ವೇ ನಾರಾಯಣ ಅಂತ ಹೇಳಿದ್ರೆ, ಅಯ್ಯೋ ರಾಮ, ಯಾರು ಹೇಳಿದ್ದ? ಅಲ್ಲೋಗಿ ನೋಡಪ್ಪ, ನೋಡಲ್ಲೊಬ್ಬ ರೈತ ಇದ್ದಾನೆ ಅಂತ ಹೇಳಿ ಮೇಲಿಂದ ತೋರಿಸ್ತಾ ಇದ್ದಾರಂತೆ. ನೋಡಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಆ ರೈತ ದೇವರೇ ಮಹಾವಿಷ್ಣು ಕಾಪಾಡಪ್ಪ ಅಂತ ಹೇಳಿ ಕೆಲ್ಸಕ್ಕೆ ಹೋಗ್ತಾನೆ. ರಾತ್ರಿ ಇಡೀ ದಿವಸದಲ್ಲಿ ಮತ್ತೆ ಅವನು ದೇವರ ಸ್ಮರಣೆ ಮಾಡುವುದಿಲ್ಲ. ಮಲಗಬೇಕಾದ್ರೆ ಹೇ ಭಗವಂತ ನೀನೇ ಕಾಪಾಡಬೇಕಪ್ಪ ಅಂತ ಹೇಳಿ ಮಲಗುತ್ತಾನಂತೆ. ಆಗ ನಾರದ್ರು ಹೇಳಿದ್ರಂತೆ, ಹೇ ದೇವ ನಾರಾಯಣ, ನಾನು ಎಷ್ಟೊತ್ತಿಗೆ ನೋಡಿದ್ರು ಕೂಡ ನಾರಾಯಣ 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 ಅಂತ ಹೇಳ್ತಾ ಇರ್ತೀನಿ. ನೀನು ನೋಡಿದ್ರೆ ನನ್ನಿಂದಲೂ ಆ ರೈತ ಶ್ರೇಷ್ಠ ಅಂತ ಹೇಳ್ತಾ ಇದ್ದೀಯಲ್ಲ ಅಂತ ಹೇಳಿದ್ರೆ, ನೋಡಪ್ಪ ನಾರದ ಮಹರ್ಷಿ, ನಿನಗೆ ನನ್ನನ್ನು ಸ್ಮರಣೆ ಮಾಡುವುದಷ್ಟೇ ಕಾಯಕ. ಆ ರೈತನನ್ನು ನೋಡಿದೆಯಾ? ಇಡೀ ತಲೆಯ ಮೇಲೆ ಸಂಸಾರವನ್ನು ಹೊತ್ತುಕೊಂಡಿದ್ದಾನೆ. ಇಡೀ ಸಂಸಾರವನ್ನು ಹೊತ್ತುಕೊಂಡಿದ್ದರೂ ಕೂಡ ಹೆಂಡತಿ ಮಕ್ಕಳನ್ನು, ಸಂಸಾರವನ್ನು ಸಾಕುವಂತಹ ಜವಾಬ್ದಾರಿ ಇದೆ, ಅವನಿಗೆ ತಲೆಬಿಸಿ ಇದೆ, ಬೇಕಾದಷ್ಟು ಸಾಲ ಮಾಡಿದ್ದಾನೆ. ಎಲ್ಲ ಮಾಡಿದರೂ ಕೂಡ ದಿನದಲ್ಲಿ 2 ಬಾರಿ ನನ್ನನ್ನು ನೆನಪಿಸಿಕೊಳ್ತಾನೆ. ಬೆಳಿಗ್ಗೆ ಆದ ತಕ್ಷಣ ಒಮ್ಮೆ ದೇವರೇ ಕಾಪಾಡಪ್ಪ ಅಂತ ಹೇಳ್ತಾನೆ, ರಾತ್ರಿ ಮಲಗುವಾಗ ಒಮ್ಮೆ ಕಾಪಾಡಪ್ಪ ಅಂತ ಹೇಳ್ತಾನೆ. ಇಷ್ಟು ಆಲೋಚನೆ ಮಾಡಿದರೆ ಸಾಕು. ಯಾರು? ಲೌಕಿಕವಾಗಿ ಭೂಮಿಯಲ್ಲಿರುವಂತಹ ಜೀವಿಗಳು. ನೋಡಿ, ಹಿಂದೆ ಕೃತಯುಗದಲ್ಲಿ ಧ್ಯಾನ ಎಲ್ಲ ಮಾಡಬೇಕಿತ್ತು ದೇವರು ಸಿಕ್ಕಬೇಕು ಅಂತ. ಅದೇ ತ್ರೇತೆಯಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಬೇಕಿತ್ತಂತೆ, ದ್ವಾಪರದಲ್ಲಿ ಅರ್ಚನೆಯನ್ನು ಮಾಡಬೇಕಿತ್ತಂತೆ, ಕಲಿಯುಗದಳು ಹರಿನಾಮವನ್ನೆನೆದರೆ ಅಷ್ಟೇ ಸಾಕು. ಕೂತ್ಕೊಂಡು ವಿಠಲ ವಿಠಲ ಅಂತ 4 ಸಲ ಹೇಳಿದ್ರೆ, ಭಕ್ತಿಯಿಂದ ಹೇಳಿದ್ರೆ ಭಗವಂತ ಒಲಿತಾನೆ. ಆದ್ದರಿಂದ ಇಂತಹ ಸಾಧನೆ ಮಾಡಲಿಕ್ಕೆ ನಿನಗೇನು? ಈಗ ಕುರುವಂಬ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಇವತ್ತು ಹರಿಕಥಾ ಸಂಕೀರ್ತನೆಯನ್ನ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರಿಗೂ ಗೊತ್ತಿದೆ ಈಗಿನ ಕಾಲದಲ್ಲಿ ಯಾರು ಹರಿಕತೆ ಕೇಳೋದಿಲ್ಲ ಅಂತ. ಆದರೆ ಅವರಿಗೂ ಗೊತ್ತಿದೆ ಭಗವಂತನನ್ನ ಒಲಿಸಿಕೊಳ್ಳಬೇಕಾದರೆ ಹರಿಕತೆಯಂತಹ ಸುಂದರವಾದಂತಹ ಬೇರೆ ಮಾರ್ಗ ಇಲ್ಲ ಅಂತ ಹೇಳಿ. ಯಾಕೆ? ಭಗವಂತ ಶೀಘ್ರವಾಗಿ ಒಲಿಯಬೇಕು ಅಂತ ಹೇಳಿದರೆ ಹರಿ ಸಂಕೀರ್ತನೆ ಸಾಕು. ಮಾಡತಕ್ಕಂತಹ ಫಲ ಯಾಕೆ? ಶ್ರವಣ ಮನಕಾನದಗಿಬುದು ಭವಜನಿತ ದುಃಖಗಳ ಕಳೆಬುದು. ಯಾವ ಹರಿಕಥಾ ಶ್ರವಣ ಅಂತ ಹೇಳಿದ್ರೆ ಒಬ್ಬರು ದೇವ್ರ ವಿಚಾರವನ್ನು ಹೇಳೋದು, ಉಳಿದವರು ಕೇಳೋದು ಅಂತ ಅರ್ಥ. ಅಂತಹ ಭಗವಂತನ ಸುಂದರವಾದಂತಹ ನಾಮಸ್ಮರಣೆಯನ್ನ ಯಾರಾದರೂ ಕೇಳಿದ್ರೆ ಈ ಲೋಕದಲ್ಲಿ ನಾವು ಮಾಡತಕ್ಕಂತಹ ಪಾಪಗಳು ನಾಶ ಆಗುತ್ತದಂತೆ. ನೋಡಿ, ನಿಮಗೆ ಶ್ರೀನಿವಾಸ ಕಲ್ಯಾಣದ ಕತೆ ಗೊತ್ತಿದ್ರೆ ಅದರಲ್ಲಿ ಗೊತ್ತಾಗುತ್ತದೆ. ಜನಕ ಮಹಾರಾಜ ಎಲ್ಲರನ್ನ ಕಳ್ಕೊಳ್ತಾನವ. ಆ ನೋವು ಹೋಗಬೇಕು ಅಂತ ಇದ್ರೆ ಶತಾನಂದ ಮುನಿಗಳಿಂದ ಆ ಶ್ರೀನಿವಾಸ ಕಲ್ಯಾಣದ ಕಥೆಯನ್ನು ಹೇಳಿಸಿಕೊಳ್ತಾರಂತೆ. ಅದನ್ನು ಕೇಳಿಸಿಕೊಂಡಾಗ ಅವನಿಗಿದ್ದಂತಹ ನೋವೆಲ್ಲ ಪರಿಹಾರ ಆಯಿತು ಅಂತ ಹೇಳಿ ಆ ಮಹಾತ್ಮೆ, ಶ್ರೀನಿವಾಸ ಮಹಾತ್ಮೆಯಲ್ಲಿ ಹೇಳುತ್ತಾರೆ. ಅಂದಮೇಲೆ ನಮಗಿರತಕ್ಕಂತಹ ಎಲ್ಲ ನೋವನ್ನು ಅದು ದೂರ ಮಾಡುತ್ತದೆ. ಆದ್ದರಿಂದ ಹರಿಕಥಾ ಶ್ರವಣವನ್ನು ಮಾಡು. ಯಾಕೆ? ಈ ಜೀವನವನ್ನ ಉಜ್ಜೀವನ ಮಾಡುವತ್ತ ನೀನು ಹೇಗೋ ಬದುಕುವುದಲ್ಲ, ಭಗವಂತನಿಗೆ ಪ್ರಿಯನಾದವನಾಗಿ ಬದುಕಬೇಕು. ಹಾಗೆ ಬದುಕಬೇಕು, ಆ ರೀತಿಯ ಸಾಧನೆ ಮಾಡಬೇಕು ಅಂತ ಹೇಳಿದರೆ ಹರಿಕಥಾ ಶ್ರವಣ ಮುಖ್ಯ ದಾರಿ ಅಂತ ಹೇಳ್ತಾರೆ. ಎಷ್ಟೇ ಸೌಭಾಗ್ಯ ಇರಲಿ, ಯಾವುದೇ ಸೌಭಾಗ್ಯ ಇಲ್ಲದೇ ಇರಲಿ, ಭಗವಂತನನ್ನ ಸತತವಾಗಿ ಅದ್ಭುತವಾಗಿ ನೆನಪು ಮಾಡಿಕೊಳ್ಳಬೇಕಂತೆ. ನೋಡಿ, ನಮಗೆಲ್ಲರಿಗೂ ಕೂಡ ದೇವರು ಜೀವನವನ್ನು ಕೊಟ್ಟಿದ್ದಾನೆ, ಸುಂದರವಾದ ದೇಹವನ್ನು ಕೊಟ್ಟಿದ್ದಾನೆ, ಕಣ್ಣು, ಕೈ, ಕಾಲು, ನಾಲಿಗೆ ಬೆಲ್ಲವನ್ನು ಕೊಟ್ಟಿದ್ದಾನೆ. ನಾವು ಯಾವ ರೀತಿ ಬೇಕಾದರೂ ಬದುಕಬಹುದು, ಬುದ್ಧಿವಂತಿಕೆಯನ್ನು ಕೊಟ್ಟಿದ್ದಾನೆ. ದಾಸರು ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ.
ಒಂದು ದೇವಸ್ಥಾನ. ಆ ದೇವಸ್ಥಾನದ ಎದುರು ಭಾಗದಲ್ಲಿ ಒಂದು ಪಾರಿಜಾತದ ವೃಕ್ಷ. ಸಂಜೆಯ ಹೊತ್ತಿಗೆ ತುಂಬ ಹೂವಾಗ್ತದೆ, ಅದರಲ್ಲಿ ತುಂಬ ಪರಿಮಳಯುಕ್ತವಾದಂತಹ ಹೂವು. ಎಷ್ಟೋ ಜನ ಸಂಜೆ ಒಮ್ಮೆ ಪಾರ್ಕಿಗೆ ಬಂದ ಹಾಗೆ ದೇವಸ್ಥಾನದ ಎದುರಿರುವಂತಹ ಪಾರಿಜಾತದ ವೃಕ್ಷದ ಆ ಒಂದು ತಪ್ಪಲಿಗೆ ಬಂದು ಕುಳಿತು ಮಾತನಾಡಿ ಸಂತೋಷವಾಗಿ ಹೋಗುತ್ತಾರೆ. 3 ಹೆಣ್ಣುಮಕ್ಕಳು ದಿನ ದೇವಸ್ಥಾನದ ಹತ್ರ ಬರ್ತಾ ಇದ್ರಂತೆ. ಬಂದು ಲೋಕಾಭಿರಾಮ ಮಾತನಾಡ್ತಾ ಪಾರಿಜಾತದ ಹೂವನ್ನು ಕೊಯ್ದು ಇಷ್ಟಿಷ್ಟು ಉದ್ದದ ಹಾರವನ್ನಾಗಿ ಮಾಡಿಕೊಳ್ತಾ ಇದ್ರು. ಒಬ್ಬಳೇನು ಮಾಡಿದ್ಲು, ಆ ಹೂವನ್ನ ನೇರವಾಗಿ ದೇವಸ್ಥಾನದ ಬಾಗಿಲತ್ರ ಬಂದು ಕುಳಿತು 1 ಮೊಳಕ್ಕೆ 5 ರೂಪಾಯಿ, 1 ಮೊಳಕ್ಕೆ 5 ರೂಪಾಯಿ ಅಂತ ಹೇಳಿ ಮಾರ್ಲಿಕ್ಕೆ ಶುರು ಮಾಡಿದ್ಲು. ಇನ್ನೊಬ್ಳೇನ್ ಮಾಡಿದ್ಲು, ಅಷ್ಟೇ ಹೂವನ್ನು ತಕ್ಕೊಂಡು ಒಳಗೆ ಬರ್ತಾಳೆ. ಸಾಧಾರಣವಾಗಿ ದೇವಸ್ಥಾನಗಳಲ್ಲಿ ಮುಖಮಂಟಪದಲ್ಲಿ ಒಂದು ದೊಡ್ಡ ಕನ್ನಡಿ ಇಟ್ಟಿರ್ತಾರೆ, ಅಲ್ಲಿಗೆ ಹೂವನ್ನು ಇಟ್ಕೊಂಡು ನಾನು ಚಂದ ಕಾಣ್ತೇನಾ ಅಂತ ನೋಡಿದ್ಲು. ಮತ್ತೊಬ್ಬಳು ಏನ್ ಮಾಡಿದ್ಲು, ಇನ್ನೊಂದು ಸ್ವಲ್ಪ ಮುಂದೆ ಬರ್ತಾಳೆ. ಅವಳು ಕಟ್ಟಿರುವಂತಹ ಹಾರವನ್ನ ಒಳಗೆ ಭಟ್ರಿದ್ದಾರೆ ಕೊಟ್ಟು ಇದನ್ನ ದೇವರಿಗೆ ಇಟ್ಟು ಬಿಡಿ ಅಂತ ಹೇಳಿದ್ಲಂತೆ. ಭಟ್ರು ಏನು ಮಾಡ್ತಾರೆ, ಅವಳು ಕೊಟ್ಟಂತಹ ಹೂವನ್ನ ದೇವರ ಮುಡಿಗೇರಿಸಿ ಒಂದಿಷ್ಟು ಸಣ್ಣ ತುಂಡನ ವಾಪಸ್ ಕೊಡ್ತಾರೆ. ಯಾಕೆ? ಪ್ರಸಾದ. ದಾಸರು ಹೇಳ್ತಾರೆ, ಎಲ್ಲರಿಗೆ ಕೂಡ ಕಣ್ಣು, ಕೈ, ಕಾಲು, ಕಿವಿ ಎಲ್ಲ ಸರಿ ಇರುವಂತಹ ಸುಂದರವಾದ ಶರೀರವನ್ನ ಕೊಟ್ಟಿದ್ದಾನೆ. ಅವರು ಪಾರಿಜಾತದ ಹೂವನ್ನು ಕಟ್ಟಿದ ಹಾಗೆ ಆ ಮಾಲೆಯನ್ನು ಯಾವ ರೀತಿ ಉಪಯೋಗ ಮಾಡಿದ್ರು ನೋಡಿ. ಹಾಗೆ ನಿಮ್ಮ ಜೀವನವನ್ನು ನೀವು ಮಾರಿಕೊಳ್ಳುತ್ತೀರೋ ಈ ವಿಷಯಕ್ಕೋಸ್ಕರವಾಗಿ, ಈ ಭವದ ಸುಖಕ್ಕೋಸ್ಕರವಾಗಿ ಬಾಗಿಲಲ್ಲಿ ನಿಂತು ಮಾರುವುದು ದೇವರು ಬೇಡ. ಅಥವಾ ಆಹಾ ದೇವರು ಶರೀರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ಮೆರೀತಿರೋ ಪ್ರಪಂಚದಲ್ಲಿ ತಲೆಗೆ ಹೂ ಇಟ್ಟುಕೊಂಡಾಗೆ ಅಲ್ಲ, ಮಾಡಿದಂತಹ ಎಲ್ಲ ಕೆಲಸವನ್ನ ದೇವರೇ ನಿನಗೆ ಅರ್ಪಣೆ ಅಂತ ಮಾಡಿ ಅವ ಪ್ರಸಾದ ಕೊಡ್ತಾನಲ್ಲ, ಅದನ್ನ ಸ್ವೀಕಾರ ಮಾಡ್ತೀರೋ. ಬದುಕು ನಮ್ಮದು, ಹೇಗೆ ಬೇಕಾದರೂ ಬದುಕಬಹುದು. ಆದರೆ ದಾಸರು ಹೇಳ್ತಾರೆ, ನೀನು ಬದುಕುವಾಗ ಒಂದು ನಿರ್ದಿಷ್ಟವಾದಂತಹ ಗುರಿ ಇರಲಿ ನಿನಗೆ. ಹೇಗೆ ಬೇಕಾದರೂ ಬದುಕಬಹುದು. ನಿನ್ನ ಜೀವನ ಮಾರಿಕೋ, ಅಲ್ಲ ನೀನು ಮೆರೆದಾಡು, ಅಲ್ಲ ದೇವರಿಗೆ ಅರ್ಪಣೆ ಮಾಡಿ ಪ್ರಸಾದವಾಗಿಸಿಕೋ. ಆದರೆ 3ನೇದೇ ಒಳ್ಳೆಯದು ಅಂತ ಕಾಣಿಸ್ತದೆ. ಹಾಗಾದರೆ ಸತತವಾಗಿ ಅದ್ಭುತವಾಗಿ ಭಗವಂತನಿಗೆ ಕಷ್ಟ ಆಗಲಿ ಸುಖ ಆಗಲಿ ಎಲ್ಲರಿಗೆ ಕಷ್ಟ ಉಂಟು ಸ್ವಾಮಿ. ಯಾಕೆ ಅಂತ ಹೇಳಿದ್ರೆ ಪಾಪ ಪುಣ್ಯ ಮಿಶ್ರಿತವಾದ ಜೀವನ ಈ ಮನುಷ್ಯ ಜೀವನ ಅಂತ ಹೇಳುವಂಥದ್ದು. ಪಾಪವೇ ಮಾಡಿದರೆ ಕಲ್ಲು ಪ್ರಾಣಿಗಳಾಗಿ ಅಥವಾ ಕಲ್ಲು ಮರವಾಗಿ ಹುಟ್ಟಬೇಕಾಗುತ್ತದೆ. ಬರೀ ಪುಣ್ಯವೇ ಮಾಡಿದ್ದಾರೆ ಅಂತ ಹೇಳಿದ್ರೆ ದೇವತೆಗಳಾಗಿ ಹುಟ್ಟುತ್ತಾರಂತೆ. ನಾವು ಪುಣ್ಯ ಮತ್ತೆ ಪಾಪ ಮಾಡಿದ್ದಕ್ಕೆ ಮನುಷ್ಯರಾಗಿ ಹುಟ್ಟಿದ್ದೇವೆ. ಕಷ್ಟ ಬಂದಾಗ ಕೊರಗದೆ, ಸುಖ ಬಂದಾಗ ಮೆರೆಯದೆ ಸದಾಕಾಲ ಭಗವಂತನನ್ನ ನೆನೆಸಿಕೊಂಡಿದ್ರೆ ಆಗ ನಿನ್ನ ಜೀವನ ಪಾವನ ಆಗುತ್ತದೆ ಅಂತ ಹೇಳ್ತಾರೆ. ಅವನು ಕೊಟ್ಟ ಜೀವನವನ್ನು ಅವನಿಗೆ ಸಮರ್ಪಣೆ ಮಾಡುದು. ಪರಮಾತ್ಮ ಬೇಕು ಅಂತ ಹೇಳಿದವರು ಪರಮಾತ್ಮನೇ ಬೇಕು ಅಂತ ಹೇಳಬೇಕು. ನಾವೀಗ ಹೇಳ್ಬೋದು ಬಾರಿ ಸುಲಭ, ದೇವರೇ ಬೇಕು ಅಂತ ಹೇಳಿದ್ರೆ ಆಯ್ತು ಅಂತ. ನಮ್ಮಿಂದ ಸಾಧ್ಯ. ಮಾಡಿದ ಕೆಲಸವನ್ನೊಮ್ಮೆ ಕೃಷ್ಣಾರ್ಪಣ ಶಿವಾರ್ಪಣ ಅಂತ ಹೇಳಿದ್ರೆ ಆಯ್ತು ಅಂತ. ನೋಡಿ, ಒಬ್ಬ ವ್ಯಾಪಾರಿ ಇದ್ದ, ಅವನಿಗೆ 3 ಜನ ಹೆಂಡತಿಯರೆಂದಿದ್ರು. ಅವನು ಹೇಳ್ತಾನೆ, ನಾನು ವ್ಯಾಪಾರಕ್ಕೆ ಅಂತ ಇನ್ನೊಂದು ವಾರ ಇರುವುದಿಲ್ಲ, ನೇಪಾಳದ ಹತ್ರ ಹೋಗ್ತಾ ಇದ್ದೇನೆ, 1 ವಾರ ಬಿಟ್ಟು ಬರ್ತೇನೆ, ಹೊಸ ಊರಿಗೆ ಹೋಗ್ತಾ ಇದ್ದೇನೆ, ನಿಮಗೇನಾದರೂ ಬೇಕಾ, ತರಬೇಕಾ ನಾನು? ಆಗ ಮೊದಲನೇ ಹೆಂಡತಿ ಹೇಳಿದ್ಲಂತೆ, ನೀವು ಹೇಗೂ ಆಚೆ ಹೋಗ್ತಾ ಇದ್ದೀರಲ್ಲ, ಬರುವಾಗ ಒಂದು ಸ್ವಲ್ಪ ನನಗೆ ಕಾಶಿಯಾಗಿ ಬಂದು ಬಿಡಿ, ಬರುವಾಗ ಒಂದು 10-15 ಬನಾರಸ್ ಸೀರೆ ತಗೊಂಬನ್ನಿ ಆಯ್ತಾ, ಕಷ್ಟ ಅದು ತೊಂದರೆ ಇಲ್ಲ ಅಂತ. 2ನೇವಳು ಹೇಳಿದ್ಲಂತೆ, ನೇಪಾಳದಲ್ಲಿ ಹವಳ ಎಲ್ಲ ಭಾರಿ ಕಮ್ಮಿಗೆ ಸಿಗ್ತದಂತೆ, ನನಗೆ ಒಂದು ಸ್ವಲ್ಪ ಹವಳದ ಹಾರ, ಹವಳದ್ದು ಮಾತ್ರ ತರಬೇಡಿ, ಒಂದು ಸ್ವಲ್ಪ ಮುತ್ತು ರತ್ನ ಎಲ್ಲ ಇದ್ರೆ ಏನು ತೊಂದರೆ ಇಲ್ಲ, ಅದನ್ನೆಲ್ಲ ತಗೊಂಡು ಬನ್ನಿ ಅಂತೇಳಿ. 1-2 ಸಾಕಾಗೋದಲ್ಲ, ಒಂದು 10-15 ಇಟ್ಕೊಂಡು ಬನ್ನಿ, ನಿಮಗೇನು ಕಮ್ಮಿ ಇಲ್ಲ ಅಂತ. ಸರಿ, 3ನೇವಳು ಹೇಳಿದ್ಲಂತೆ, ಅಷ್ಟು ದೂರ ಹೋಗ್ತಾ ಇದ್ದೀರಾ, ಎಷ್ಟು ದಿವಸ ಆಗ್ತದೆ ಬರುವಾಗ? ಒಂದು 10 ದಿನ, ತಪ್ಪಿದ್ರೆ ಒಂದು 15 ದಿನ. ಅಯ್ಯೋ, ಅಷ್ಟಷ್ಟು ದೂರ ಹೋಗಿ ಹಾಗೆ ಮಾಡಿದರೆ ನಿಮ್ಮ ಊಟ ಉಪಚಾರದ ಗತಿ ಏನು? ನಿಮ್ಗೆ ಹೊರಗಡೆ ತಿಂದರೆ ಆಗಲ್ವಲ್ಲ, ಏನು ಮಾಡೋದು? ಕೆಲಸದ ಮೇಲೆ ಹೋಗ್ತಾ ಇದ್ದೇನೆ ನಾನು. ಹೌದಾ? ಹಾಗಾದರೆ ಹಾಳು ಮೂಳು ತಿಂದು ದೇಹವನ್ನು ಹಾಳು ಮಾಡ್ಕೊಳ್ಬೇಡಿ, ಎಷ್ಟು ಬೇಗ ಆಯ್ತಾ ಅಷ್ಟು ಬೇಗ ನೇರ ಬಂದುಬಿಡಿ ಸಾಕು ಅಂತ. ಅಲ್ಲ, ನಿನಗೆ ಎಂತ ಬೇಡವಾ? ಬೇಡಪ್ಪ, ನೀವೊಮ್ಮೆ ಸರಿಯಾಗಿ ಬಂದರೆ ಅಷ್ಟೇ ಸಾಕಂತ ಹೇಳ್ತಾಳವಳು. 15 ದಿವಸಕ್ಕೆ ಬರುವಾಗ ಕಾಶಿಗೆಲ್ಲ ಹೋಗಿ ಬಂದವ. ಬರುವಾಗ ಅವರವರು ಹೇಳಿದ್ದಕ್ಕಿಂತ ಹೆಚ್ಚಿನದ್ದನ್ನು ತಂದಿದ್ದಾನೆ. ಬಂದವ ಇಲ್ಲಿಗೆ ಬಂದ ಕೇಳಿ, 3ನೇ ಹೆಂಡತಿ ಮನೆಗೆ ಬಂದ, ಸಣ್ಣ ಹೆಂಡತಿ. ಇವರಿಗಿಬ್ಬರಿಗೆ ಕೋಪ ಬಂತು. ಅಲ್ಲ, ನಾನು ಮೊದಲನೇ ಅವಳಿದ್ದೇನೆ, ನನಗೆ ಮೊದಲು ಜಾಸ್ತಿ ಬೆಲೆ ಕೊಡಬೇಕಿತ್ತು, ತೊಂದರೆ ಇಲ್ಲ. ಇವಳು 2ನೇ ಅವಳಿದ್ದಾಳೆ, ಇವಳು ಮನೆಗಾದರೂ ಹೋಗಬಹುದಿತ್ತು, ತೊಂದರೆ ಇಲ್ಲ. ಹೋಗಿ ಹೋಗಿ
ಇವಳ ಮನೆಗೆ ಬಂದಿದ್ದೀರಲ್ಲ, ಅವಳು ಎಂತ ಮಾಡಿದ್ದಾಳೆ ಮಾಟಗಾತಿ ಅಂತ. ಆಗ ಅವನು ಹೇಳ್ತಾನಂತೇನೆ, ನೀನು ನನಗೆ ಸೀರೆ ಬೇಕು ಅಂತ ಹೇಳಿದೆ, 10 ಕೇಳಿದ್ರೆ 15 ಸೀರೆ ತೆಕ್ಕೊಂಡು ಬಂದಿದ್ದೇನೆ. ಅದು ನಿನಗೆ ಮುಟ್ಟಿದೆ ಅಲ್ವಾ? ಮುಟ್ಟಿದೆ. ನೀನು ಸರ ಕೇಳಿದ್ದಿ, ಸರ ನಿನಗೆ ಮುಟ್ಟಿದೆ ಅಲ್ವಾ? ಮುಟ್ಟಿದೆ. ಇವಳು ನೀವೇ ಬರಬೇಕು ಅಂತ ಕೇಳಿದ್ದಾಳೆ, ಆರೋಗ್ಯವಾಗಿ ಬಂದ್ರೆ ಸಾಕಂತ. ಹಾಗೆ ನಾನು ನೇರವಾಗಿ ಅವಳ ಮನೆಗೆ ಬಂದೆ. ದೇವ್ರೇ, ನನಗೆ ಸೀರೆ ಕೊಡು, ನನಗೆ ಚಿನ್ನ ಕೊಡು, ನನಗೆ ಬಸ್ಸು ಕೊಡು, ನನಗೆ ಕಾರು ಕೊಡು, ನನಗೆ 10 ಅಂತಸ್ತಿನ ಮನೆ ಕೊಡು, ಏನು ಬೇಕಾದರೂ ಕೇಳಿ ದೇವರ ಹತ್ರ. ದೇವರು ನಿಮ್ಮ ಭಕ್ತಿಯನ್ನು ನೋಡಿ, ಯೋಗ್ಯತೆಯನ್ನು ನೋಡಿ ತಥಾಸ್ತು ಅಂತ ಹೇಳಿಬಿಡ್ತಾನೆ. ಆದರೆ ಭಗವಂತ ನನಗೆ ನೀನೇ ಬೇಕು ಅಂತ ಕೇಳಿದರೆ ಆ ಭಗವಂತನೇ ನಮಗೆ ಸಿಕ್ಕಿ ಬಿಡ್ತಾನೆ. ವ್ಯಾಪಾರಿಯ ಹೆಂಡತಿ ಹೇಳಿದಾಗೆ ನೀವೇ ಬೇಕು, ನೀವು ಬನ್ನಿ. ಆ ರೀತಿಯಲ್ಲಿ ನಾವು ಕೇಳ್ತೇವ ಅಂತ ಹೇಳುವಂಥದ್ದು ವಿಚಾರ. ಭಗವಂತ ನೀನೇ ನನಗೆ ಬೇಕು ಅಂತ ಕೇಳಿದ್ರೆ ಅವನು ಬರ್ತಾನೆ. ಅವನಲ್ಲಿರುವಂತಹ ಸೌಭಾಗ್ಯ ಎಲ್ಲ ಬರ್ತದಲ್ಲಪ್ಪ, ಭಾರಿ ಸುಲಭ ಅಲ್ವಾ ಇದು? ಹಾಗಾದ್ರೆ ದಾಸರೇ, ನೀವು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ. ಈಗಿನ ಕಾಲದಲ್ಲಿ ದೇವ್ರು ಕಾಣಲಿಕ್ಕೆ ಸಿಕ್ಕುವುದಿಲ್ಲ, ಇನ್ನು ಎಲ್ಲಿಂದ ಕರೆಯುವುದು? ನೋಡಿ, ನಮ್ಮ ಒಟ್ಟಿಗಿರುವ ಮನುಷ್ಯರನ್ನೇ ಬನ್ನಿ ಬನ್ನಿ ಅಂದರೆ ಅವರು ಬರಲ್ಲ. ನಮ್ಮ ಒಟ್ಟಿಗಿರುವ ಮನುಷ್ಯರ ಹತ್ರ ಮಾತಾಡಿದರೆ ಸರಿ ಉತ್ತರ ಕೊಡಲ್ಲ. ಮೊಬೈಲ್ ಇದ್ರೆ ಅದನ್ನು ಸಹ ಕಟ್ ಮಾಡ್ತಾರೆ ಜನ. ಈಗ ಒಟ್ಟಿನಲ್ಲಿ ಸರಿಯಾಗಿ ಮಾತೇ ಆಡುವುದಿಲ್ಲ. ಅಂದಮೇಲೆ ಇನ್ನು ಕಾಣದ ದೇವರನ್ನು ಕರೆಯುವುದೆಲ್ಲಿ ಅಂತ ಹೇಳಿದ್ರೆ, ಮನಸ್ಸಿನ ಕರೆಯಿಂದ ಕೂಗಿ ಕರೆಯಬೇಕು. ಭಗವಂತ ಬಾರದೆ ಎಲ್ಲಿ ಹೋಗ್ತಾನೆ? ಆಯ್ತು, ಭಗವಂತ ಬರ್ತಾನೆ ಅಂತ ಹೇಳ್ತೀರಲ್ಲ, ಹೌದೌದು, ಖಂಡಿತ ಬರ್ತಾನೆ. ಯಾಕೆ ಅಂತ ಹೇಳಿದ್ರೆ, ವೈಫೈ ನಿಮಗೆ ಕಾಣ್ತದಪ್ಪ ಕಣ್ಣಿಗೆ? ಇಲ್ಲಲ್ಲ, ಒಂದು ಪಾಸ್ವರ್ಡ್ ಹಾಕಿದ್ರೆ ಅದು ಕನೆಕ್ಟ್ ಆಗ್ತದೆ ಮೊಬೈಲ್ಗೆ. ವೈಫೈ ಕಾಣಲಿಲ್ಲ ಯಾರಿಗೆ ಕೂಡ, ಇಂಟರ್ನೆಟ್ ಕಾಣುವುದಿಲ್ಲ ಕಣ್ಣಿಗೆ. ಆದರೆ ಇಂಟರ್ನೆಟ್ ಉಂಟು ಅಂತ ಹೇಳಿ ನಮಗೆ ಪಾಸ್ವರ್ಡ್ ಹಾಕಿದರೆ ಕನೆಕ್ಟ್ ಆಗ್ತದೆ. ಗಾಳಿ ಬೇಕು ಅಂತ ಆಗ್ತದೆ ಈಗ ಇಷ್ಟು ಸೆಕೆ ಆಗುವಾಗ. ನೋಡಿ, ಆ ಫ್ಯಾನ್ ಅಷ್ಟು ದೊಡ್ಡದಲ್ಲಿಟ್ಟಿದ್ದಾರೆ, ಯಾರಿಗಾದರೂ ಕಾಣಿಸ್ತದ ಗಾಳಿ ಬರ್ತಾ ಉಂಟಂತ? ಅದು ಅನುಭವಕ್ಕೆ ಬರುವಂಥದ್ದಲ್ಲ. ಈಗ ಕರೆಂಟ್ ಆಫ್ ಮಾಡಿದರೆ ಸಹ ಗಾಳಿ ನಿಂತು ಹೋಯಿತು ಅಂತ ಅನುಭವ ಆಗೋದು, ಗಾಳಿ ಕಣ್ಣಿಗೆ ಕಾಣುವುದಿಲ್ಲ. ಹಾಗೆ ಭಗವಂತ ಕೂಡ ಇಲ್ಲೇ ಚೇರಲ್ಲಿ ಕೂತಿರ್ಬೋದು, ನಮಗೆ ಕಾಣುವುದಿಲ್ಲ. ಆದ್ದರಿಂದ ಭಗವಂತನ ಹತ್ರ ಭಕ್ತಿ ಅಂತ ಹೇಳೋ ಪಾಸ್ವರ್ಡ್ ಆಗಿ ಕನೆಕ್ಟ್ ಆಗಬೇಕಷ್ಟೇ, ಅವನೆಲ್ಲವನ್ನ ಕೊಟ್ಟು ಬಿಡ್ತಾನೆ. ಹಾಗಾದರೆ ದಾಸರೇ, ಇಷ್ಟೆಲ್ಲ ಹೇಳ್ತೀರಲ್ಲ, ಯಾರು ಭಗವಂತ ನೀನೇ ಬೇಕು ಅಂತ ಹೇಳಿದವರು ಇದ್ದಾರೆ ಕೇಳಿದರೆ, ಎಷ್ಟು ಜನ ಬೇಕು? ಬೇಕೇ ಬೇಕು, ತುಂಬ ಜನ ಇದ್ದಾರಪ್ಪ. ಅದರಲ್ಲಿ ಇವತ್ತು ರಾಜರಾಜೇಶ್ವರಿ ದೇವಿಯ ಸನ್ನಿಧಾನದಲ್ಲಿ ನಾವು ಇದ್ದೇವೆ. ನೋಡಿ, ಇಲ್ಲಿ ನಾನು ಸುತ್ತು ಹಾಕಿ ನೋಡಿದೆ, ಎಷ್ಟೊಂದು ದೇವರುಗಳಿದ್ದಾರೆ, ಒಂದೊಂದು ಶಕ್ತಿಪೀಠಗಳಿಲ್ಲಿದ್ದಾವೆ. ಅದರಲ್ಲಿ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಯವರು ಕೂಡ ಇದ್ದಾರಲ್ಲ ಅಲ್ಲಿ. ಹಾಗೆ ರಾಜರಾಜೇಶ್ವರಿ ದೇವಿಗೆ ಸಂಬಂಧಪಟ್ಟಿರುವಂತಹ ಸತೀದೇವಿ ದಾಕ್ಷಾಯಿಣಿ ಯಾವ ರೀತಿಯಲ್ಲಿ ದಕ್ಷ ಪ್ರಜೇಶ್ವರ ಮಾಡಿರ್ತಕ್ಕಂತಹ ಯಜ್ಞದಲ್ಲಿ ತನ್ನ ದೇಹವನ್ನು ಅರ್ಪಣೆ ಮಾಡಿಕೊಂಡು ಮತ್ತೆ ಪರಶಿವನನ್ನು ಬಿಟ್ಟು ಬದುಕಲಿಕ್ಕಾಗುವುದಿಲ್ಲ ಅಂತ ಹೇಳಿ ಅವನನ್ನು ಮತ್ತೆ ಸೇರಿರುವಂತಹ ಕಥೆ. ಅವರಿಂದ ಮುಂದೆ ಲೋಕ ಕಲ್ಯಾಣಕ್ಕಾಗಿ ಆ ಕುಮಾರಸ್ವಾಮಿಯ ಜನನ ಈ ಕಥೆಯನ್ನು ಒಳಗೊಂಡಿರ್ತಕ್ಕಂತಹ ಗಿರಿಜಾ ಕಲ್ಯಾಣ ಎಂಬ ಕಥೆ. ನೋಡಿ, ಕಥೆ ನಮಗೆಲ್ಲರಿಗೆ ಗೊತ್ತುಂಟು. ಕಥೆಯಲ್ಲಿ ಎಂತ ಉಂಟಲ್ಲ, ಎಲ್ಲ ಕತೆ, ಪುರಾಣದೆಲ್ಲ ಕತೆ ಹೇಳಿ ಕೇಳಿ ನಮಗೆ ಗೊತ್ತಾಗಿದೆ. ದಾಸರೇ ಹೇಳ್ತಾರೆ, ಕತೆ ಗೊತ್ತಾಗಿದೆ, ಆ ಕಥೆಯಿಂದ ನನಗೇನು ಅಂತ? ನಾ ಕತೆ ಹೇಳುದು ನೀವು ಕೇಳುದು ಅಂತ ಮಾತ್ರವಾ? ಆ ಕಥೆಯಿಂದ ನನಗೇನು? ನಾನು ಯಾವ ರೀತಿ ಬದಲಾಗಲಿಕ್ಕೆ ಸಾಧ್ಯ? ನನ್ನಲ್ಲಿ ಏನಾದರೂ ಮಾರ್ಪಾಡಾದೀತೆ? ಸತೀದೇವಿ ಬದುಕಿದ ಹಾಗೆ ನನ್ನಿಂದ ಸಾಧ್ಯ ಉಂಟಾ? ದೇವರೇ ನನಗೆ ನೀನು ಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಉಂಟಾ? ಎಲ್ಲವನ್ನ ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಉಂಟಾ? ಇದನ್ನು ನಾವು ನೋಡಿಕೊಳ್ಳೋಣ ಅಂತ ಹೇಳುತ್ತಾ ಇವತ್ತು ಈ ಗಿರಿಜಾ ಕಲ್ಯಾಣ ಎಂಬಂತಹ ಕಥೆಯನ್ನು ನಾವು ಪ್ರಾರಂಭ ಮಾಡೋಣ. ಶಿವನ ಭಜಿಸಿರೋ ಮಾಧವನ ಭಜಿಸಿರೋ, ಶಿವನ ಭಜಿಸಿರೋ. ಶಿವನ ಭಜಿಸಿ ಭವದ
ನಮಃ ಪಾರ್ವತೀಪತೆ ಹರ ಹರ ಮಹಾದೇವ. ಜಗಜ್ಜನನಿ ಮಹಾಮಾಯಾ ಕೇ ಜಯ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಕಥಾರಂಭ ಕಾಲದಲ್ಲಿ ಬಹಳ ಪ್ರಾಚೀನದಲ್ಲಿ ಪರಶಿವನ ಸತಿಯಾಗಿರ್ತಕ್ಕಂತಹ ದಾಕ್ಷಾಯಿಣಿ ದೇವಿ ತನ್ನ ತಂದೆಯಾಗಿರುವಂತಹ ದಕ್ಷ ಪ್ರಜೇಶ್ವರ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಯಜ್ಞ ಕಾರ್ಯಕ್ಕೆ ಸಕಲರನ್ನೂ ಕೂಡ ಆಮಂತ್ರಿಸಿದ್ದಾನೆ. ನನ್ನನ್ನಾಗಲಿ ನನ್ನ ಗಂಡ ಪರಮೇಶ್ವರನನ್ನಾಗಲಿ ಆಹ್ವಾನ ಮಾಡಲಿಲ್ಲ ಎಂಬಂತಹ ನೋವಿನಿಂದ ಅಪ್ಪನ ಮನೆಗಲ್ವಾ ನಾನು ಹೋದ್ರೆ ಬೇಡ ಅಂತ ಹೇಳಲಿಕ್ಕಿಲ್ಲ ಅಂತ ಹೇಳಿ ಮತ್ತೂ ಕೂಡ ಆ ಯಜ್ಞ ಕಾರ್ಯವನ್ನು ನೋಡಲೇಬೇಕು ಎಂಬಂತಹ ಹಂಬಲದಿಂದ ಹೋದಂತಹ ಆ ದಾಕ್ಷಾಯಿಣಿ ಅವಳನ್ನ ಅವಮಾನಿಸಿದ. ಬಂದಿರುವಂತಹ ಎಲ್ಲರ ಮುಂಭಾಗದಲ್ಲಿ ತನ್ನ ಪತಿಯಾದಂತಹ ಪರಮೇಶ್ವರನನ್ನ ಹಂಗಿಸಿದ ಎಂಬಂತಹ ಕ್ರೋಧದಿಂದ ಆತ ಮಾಡುತ್ತಿರುವಂತಹ ಯಜ್ಞವನ್ನು ನಿಲ್ಲಿಸಿಯೇ ಬಿಡುತ್ತೇನೆ ಅಂತ ಹೇಳಿ ತನ್ನ ತೇಜಾಗ್ನಿಯಿಂದ ತನ್ನ ಶರೀರವನ್ನ ನಾಶ ಮಾಡಿಕೊಂಡು ಬಿಟ್ಲಂತೆ. ನೋಡಿ, ಇತ್ತ ಕಡೆಯಲ್ಲಿ ಪರಮೇಶ್ವರ ಬೇಡ ಬೇಡ ಅಂತ ಹೇಳಿದರೂ ಕೂಡ ಹೋಗಿರ್ತಕ್ಕಂತಹ ಸತಿ ಇವತ್ತು ಅವಮಾನಿತಳಾಗಿ ತನ್ನ ಶರೀರವನ್ನ ನಾಶ ಮಾಡಿಕೊಂಡಿದ್ದಾಳೆ ಅಂತ ಹೇಳಿ ಕೋಪದಿಂದ ತಾಂಡವ ನೃತ್ಯವನ್ನೆಲ್ಲ ಆಡಿ ವೀರಭದ್ರನ ಜನನಕ್ಕೆ ಕಾರಣನಾಗಿದ್ದಾನೆ. ದಕ್ಷನ ವಧೆಯನ್ನ ಅವನಿಂದ ಮಾಡಿಸಿದಾಗ ಇನ್ನೇನು ಮುಂದೆ ಅಂತ ಹೇಳಿದ್ರೆ, ಸತೀದೇವಿ ಇಲ್ಲದಂತಹ ಈ ಒಂದು ಕೈಲಾಸದಲ್ಲಿ ನಾನೂ ಕೂಡ ಇರುವುದಿಲ್ಲ ಅಂತ ಹೇಳಿ ಸ್ಮಶಾನವಾಸಿಯಾಗಿದ್ದಾನೆ ಪರಮೇಶ್ವರ. ಭಸ್ಮವನ್ನೆಲ್ಲ ಲೇಪನ ಮಾಡಿಕೊಂಡು ವೈರಾಗ್ಯಪೂರಿತನಾಗಿ ತಾನು ಗಾಢವಾದಂತಹ ತಪಸ್ಸಿನಲ್ಲಿ ತೊಡಗಿಕೊಂಡಿದ್ದಾನೆ. ಇತ್ತ ಸತೀದೇವಿ ಇದ್ದಂತಹ ಆ ದಾಕ್ಷಾಯಿಣಿ ಎಂಬಂತಹ ದೇಹವನ್ನ ನಾಶ ಮಾಡಿಕೊಂಡ್ರೂ ಕೂಡ ಮತ್ತೆ ಅವಳಿಗೆ ಮನಸ್ಸಾಗುತ್ತಾ ಇದೆಯಂತೆ, ಪರಮೇಶ್ವರನನ್ನ ನಾನು ಮತ್ತೆ ಪಡೆಯಬೇಕು, ಅವನಿಲ್ಲದಂತಹ ಈ ಜೀವನದಲ್ಲಿ ಬಾಳ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸತಿಗೆ ಪತಿ ಇದ್ದರೆ ಮಾತ್ರ ಬೆಲೆ. ಆದ್ದರಿಂದ ಆ ಪರಮೇಶ್ವರನನ್ನ ನಾನು ಹೊಂದಿಕೊಳ್ಳಬೇಕು, ಮತ್ತೆ ಸೇರಬೇಕು ಎನ್ನುವಂತಹ ಹೆಬ್ಬಯಕೆಯಿಂದ ಹಿಮವಂತ ಮೇನಕಾದೇವಿಯರ ಪುತ್ರಿಯಾಗಿ ಮತ್ತೆ ಹುಟ್ಟಿ ಬಂದಿದ್ದಾಳಂತೆ ಪಾರ್ವತಿ ಎಂಬಂತಹ ಹೆಸರಿನಿಂದ. ಪುನರ್ಜನಿಸಿದಳ ದಾಕ್ಷಾಯಿಣಿ ದೇವಿ, ಪುನರ್ಜನಿಸಿದಳ ದಾಕ್ಷಾಯಿಣಿ ದೇವಿ, ಹಿಮವಂತ ಮೇನಕೆಯರ ಬಾಳಿನ ಬೆಳಕಾಗಿ, ಹಿಮವಂತ ಮೇನಕೆಯರ ಬಾಳಿನ ಬೆಳಕಾಗಿ, ಲೋಕ ಕಲ್ಯಾಣಕ್ಕೆ ನಾಂದಿಯಾಗಿದ್ದ, ಲೋಕ ಕಲ್ಯಾಣಕ್ಕೆ ನಾಂದಿಯಾಗಿದ್ದ, ಅವರಿ ಜನಿಸಿದರು ಪಾರ್ವತಿ ದೇವಿ, ಭವತಿ ಜನಿಸಿದರು ಪಾರ್ವತಿ ದೇವಿ, ಪುನರ್ಜನಿಸಿದಳ ದಾಕ್ಷಾಯಿಣಿ ದೇವಿ, ಪುನರ್ಜನಿಸಿದಳ ದಾಕ್ಷಾಯಿಣಿ. ಪರ್ವತರಾಜ ಮೇನಕೆಯರ ಮಗಳಾಗಿ ಮತ್ತೆ ದಾಕ್ಷಾಯಿಣಿ ಪಾರ್ವತಿ ಎನ್ನುವಂತಹ ಹೆಸರಿನಿಂದ ಜನಿಸಿದ್ದಾಳೆ ಅಂತ ಹೇಳ್ತಾರೆ. ಇಲ್ಲಿ ಪರ್ವತರಾಜನ ಮಗಳಾದ್ದರಿಂದ ಆಕೆ ಪಾರ್ವತಿ ಅಂತ ಹೇಳುವಂತಹ ಹೆಸರನ್ನ ಪಡೆದಿದ್ದಾಳೆ. ಗಿರಿಪುತ್ರಿ ಆದ್ದರಿಂದ ಗಿರಿಜೆ ಅನ್ನುವಂಥದ್ದು ಅವಳಿಗೆ ಇನ್ನೊಂದು ಹೆಸರು. ಆ ಪಾರ್ವತಿ ಅಥವಾ ಗಿರಿಜೆ ಮತ್ತೆ ಹುಟ್ಟಿ ಬಂದಿದ್ದಾಳಂತೆ. ನೋಡಿ, ಮಗಳ ಆಟ ಪಾಠವನ್ನು ನೋಡುತ್ತಾ ಬಹಳ ಸಂತೋಷ ಆಗಿದೆ ಪರ್ವತರಾಜನಿಗೆ. ಬಹಳ ಖುಷಿ ಪಡ್ತಾ ಇದ್ದಾನಂತೆ. ಮಗಳಾದರೂ ನಿತ್ಯವೂ ಕೂಡ ಶಿವ ಪೂಜೆಯನ್ನೇ ಮಾಡ್ತಾ ಇದ್ದಾಳಂತೆ. ಹೇ ಹರ, ಹೇ ಶಂಕರ, ಹೇ ಶಿವ,
ನಿನ್ನನ್ನು ಬಿಟ್ಟು ನನಗೆ ಬದುಕೇ ಇಲ್ಲ ಸ್ವಾಮಿ ಎಂಬುದಾಗಿ ನಿತ್ಯವೂ ಕೂಡ ಶಿವಪೂಜೆಯನ್ನ ಮಾಡತಕ್ಕಂತಹ ಮಗಳನ್ನ ಕಂಡು ಸಂತೋಷಗೊಂಡಿರುವಂತಹ ಪರ್ವತರಾಜ ಹರ 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 ಶಂಭೋ ಶಿವ. ಒಂದು ದಿನ ದೇವರ ಮನೆಯಲ್ಲಿ ಶಿವನ ಮುಂಭಾಗದಲ್ಲಿ ಕುಳಿತು ಲೋಕದ ಪರಿವೇಗದ ಹಾಗೆ ಆ ಶಿವನನ್ನ ಕೂಗಿ ಭಜನೆ ಮಾಡ್ತಾ ಇದ್ದಾಳೆ ಪಾರ್ವತಿ. ಹರ 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 ಶಂಭೋ ಮಹಾದೇವ ಜಗದೀಶ ಶಿವ 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 ಶಂಭೋ ಮಹಾದೇವ ಜಗದೀಶ ಹರ 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 ಶಂಭೋ. ಬೆಳ್ಳಿಯ ಬೆಟ್ಟದ ಶಿರದಲ್ಲಿ ಬೆರೆವ ಗಂಗಾಧರ ಭೂವ್ಯೋಮವನಾವರಿಸಿದ ಗಜಚೇಮಾಂಬರ ಭಾಸ್ಕರ ಶತಕೋಟಿ ತೇಜ ಮೃಧನೆ ಚಂದ್ರಶೇಖರ ಪೀಠಮರುಗನಾಥ ಲೋಲ ಶೂಲಪಾಣಿ ಶಂಕರ ಹರ 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 ಶಂಭೋ ಮಹಾದೇವ ಜಗದೀಶ ಶಿವ 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 ಶಂಭೋ ಮಹಾದೇವ ಜಗದೀಶ ಹರ 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 ಶಿವ 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 ಹರ 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 ಶಂಭೋ. ನಮಃ ಶಿವಾಯ ಎನ್ನುತ್ತ ಆ ಶಿವ ಪಂಚಾಕ್ಷರಿ ಮಂತ್ರವನ್ನ ಅಡಿಗಡಿಗೆ ಭಕ್ತಿಯಿಂದ ಹಾಡುತ್ತಾ ಇರ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಇವಳ ಪೂಜೆ ಎಲ್ಲ ಸಾಕೋಪಾಂಗವಾಗಿ ನೆರವೇರಿದೆ. ಸಂತೋಷದಿಂದ ಪೂಜೆಯನ್ನು ಮುಗಿಸಿ ಪಾರ್ವತಿ ದೇವಿ ಆ ದೇವರ ಮನೆಯಿಂದ ಹೊರಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆಹಾ ಯಾರದು ಬರ್ತಾ ಇದ್ದಾರೆ? ನಾರಾಯಣ ನಾರಾಯಣ ಎಂಬುದಾಗಿ ಮಹತಿ ಎನ್ನುವಂತಹ ತನ್ನ ತಂಬೂರಿಯನ್ನ ಹಿಡಿದುಕೊಂಡು ಮಹತಿಯ ಪತಿ ಪಿತನಾದ ನಮ್ಮಯ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ಮಹತಿಯ ಪತಿ ಪಿತನಾದ ನಮ್ಮಯ ವೈಕುಂಠಪತಿ ರಕ್ಷಿಸು ಅಕ್ಷಯದ ಭಯ ನೀಡಿ ನಾರಾಯಣ 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 ಹರೇ. ಕ್ಷೀರಸಾಗರ ಶಯನನಾಗಿರುವಂತಹ ಮಹಾವಿಷ್ಣುವನ್ನ ನಿರತವೂ ಸ್ಮರಣೆ ಮಾಡುತ್ತಿರುವಂತಹ ನಾರದ ಮಹರ್ಷಿಗಳು ಪಕ್ಕನೆ ಪರ್ವತರಾಜನ ಆ ಒಂದು ಅರಮನೆಗೆ ಬಂದರಂತೆ. ಪರ್ವತರಾಜ ನಾರದರು ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಹೊರಗೆ ಓಡೋಡಿ ಹೋಗಿ ಅವರನ್ನ ಒಳಗೆ ಕರ್ಕೊಂಡು ಬಂದು ಅರ್ಘ್ಯ ಪಾದಾದಿಗಳನ್ನೆಲ್ಲ ಇಟ್ಟು ಅವರನ್ನ ಸಂತೋಷಗೊಳಿಸಿ ಬಂದ ಕಾರಣವನ್ನ ಕೇಳುತ್ತಿರುವಂತಹ ಸಂದರ್ಭದಲ್ಲಿ ಪಾರ್ವತಿ ಪೂಜೆಯನ್ನು ಮುಗಿಸಿ ಹೊರಗೆ ಬರ್ತಾ ಇದ್ದಾಳಂತೆ. ಆಹಾ, ಹೇ ಪರ್ವತರಾಜ, ಯಾರಿವಳು? ಎಷ್ಟು ಸುಂದರಳಾಗಿದ್ದಾಳೆ. ನೇರವಾಗಿ ಪರ್ವತರಾಜ ಪಾರ್ವತಿಯನ್ನು ಕರೆದು ಹೇಳಿದರಂತೆ ನಾರದ ಮಹರ್ಷಿಗಳು, ಇವಳು ನನ್ನ ಮಗಳು ಪಾರ್ವತಿ. ಆಹಾ, ರಾಜ ಕೇಳೈ ನಿನ್ನ ಕೊವರಿಯೋ ಕೈದ ಪೂರ್ವದ ಪುಣ್ಯ ಫಲಿಸಿದೆ. ರಾಜ ಕೇಳೈ ನಿನ್ನ ಕುವರಿಯೋ ಕೈದ ಪೂರ್ವದ ಪುಣ್ಯ ಫಲಿಸಿದೆ. ಸೋಜಿಗರಿ ಕೈ ಪಿಡಿಯುವಳು ಕೈಲಾಸನಾಥನನು.
ಅರ್ಥವಾಗುವಂತಹ ರೀತಿಯಲ್ಲಿ ಸೋಜಿಗದಿ ಕೈ ಬಿಡಿಯುವಳು ಕೈಲಾಸನಾಥನನು. ಆ ಪರಮೇಶ್ವರನನ್ನ ಅವಳು ಮದುವೆ ಆಗುತ್ತಾ ಇದ್ದಾಳೆ. ಘಟಿಸಲಿರುವುದು ಗಣಪಗಣವು, ಮೇದಿನಿಯ ಸಂರಕ್ಷಿಸುವ ಶಿಶು, ಜನನ ಕಿವಳೆ ಪೂರ್ವ ಯೋಜನೆ ಇವಳ್ಯಾದ. ಹೇ ಪರ್ವತರಾಜ, ಎಲ್ಲರೂ ಆಶ್ಚರ್ಯ ಪಡುವಂತಹ ರೀತಿಯಲ್ಲಿ ಆ ಪರಮೇಶ್ವರನನ್ನ ಮದುವೆಯಾಗುವಂತಹ ಯೋಗ ಇವಳಲ್ಲಿ ಇದೆ. ಆದ್ದರಿಂದ ಅಷ್ಟೇ ಅಲ್ಲ, ಕೇವಲ ಗಿರಿಜೆಗೆ ಮಾತ್ರ ಕಲ್ಯಾಣವಾಗುವುದಲ್ಲ, ಆ ಗಿರಿಜಾ ಕಲ್ಯಾಣದಿಂದ ಲೋಕಕ್ಕೆ ಕಲ್ಯಾಣವಾಗುತ್ತದೆ ಅಂತ ಹೇಳಿದಾಗ ಈ ಮಾತನ್ನ ಕೇಳಿದಂತಹ ಪಾರ್ವತಿ ಸಂತೋಷದಿಂದ ಎದ್ದುಕೊಂಡು ಹೋದ್ಲಂತೆ. ಆಹಾ, ಎಂತಹ ಸೌಭಾಗ್ಯ! ಎಷ್ಟೋ ವರ್ಷದಿಂದ ಮನಸ್ಸಿನಲ್ಲಿರತಕ್ಕಂತಹ ಆಸೆ, ಆ ಕೈಲಾಸೇಶ್ವರ ಪರಮೇಶ್ವರನನ್ನು ನಾನು ಮದುವೆಯಾಗಬೇಕು ಎನ್ನುವಂತಹ ಒಂದು ಆಸೆ ನನ್ನ ಮನದೊಳಗಿತ್ತು. ಅದಕ್ಕೋಸ್ಕರವಾಗಿ ನಾನು ನಿತ್ಯವೂ ಕೂಡ ಭಗವಂತನನ್ನ ಪೂಜೆ ಮಾಡ್ತಾ ಇದ್ದೆ, ಬೇಡ್ತಾ ಇದ್ದೆ. ಅಂದಮೇಲೆ ಇವತ್ತು ನನ್ನ ಪೂಜೆಗೆ ಫಲವನ್ನ ಭಗವಂತ ಕೊಟ್ಟ ಅಂತ ಕಾಣಿಸ್ತದೆ. ನಾರದ ಮಹರ್ಷಿಗಳೇ ಹೇಳಿದ್ರಲ್ಲ, ಸೋಜಿಗದಿ ಕೈ ಬಿಡಿಯುವವಳು ಕೈಲಾಸನಾಥನನ್ನು ಅಂತ. ಅಂದಮೇಲೆ ಎಲ್ಲರ ಒಂದು ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಆಯಿತು. ಆಹಾ, ನನ್ನ ಸೌಭಾಗ್ಯವೇ ಅಂತ ಹೇಳಿ ಸಂತೋಷ ಪಡ್ತಾ ಇದ್ದಾಳಂತೆ. ಜೊತೆಗೆ ಹೇಳ್ತಾ ಇದ್ದಾಳೆ, ಹೇ ಸ್ವಾಮಿ, ನಾರದ ಮಹರ್ಷಿಗಳು ಈ ಮಾತನ್ನ ಹೇಳಿದ ಮೇಲೆ ಇನ್ನು ನನಗೆ ಎಲ್ಲ ಅವಿಶ್ವಾಸ ಕೂಡ ಹೋಗಿಬಿಟ್ಟಿತು. ನಿನ್ನ ಮೇಲೆ ಭಾರಿ ವಿಶ್ವಾಸ ಬಂದಿದೆ. ಇನ್ನು ಯಾರು ಕೂಡ ಈ ಮಾತನ್ನ ಅಲ್ಲಗೆಳೀಲಿಕ್ಕೆ ಸಾಧ್ಯವೇ ಇಲ್ಲ. ಸರ್ವೇಶ ಸರ್ವೇಶ ಶ್ರೀ ಹರಗಂಗಾಧರ ಕರುಣೆಯ ಸುಧೆ ಸುರಿಸಿ ಹರಸೇ ಶಂಕರ. ಸರ್ವೇಶ ಶ್ರೀ ಹರಗಂಗಾಧರ ಕರುಣೆಯ ಸುಧೆ ಸುರಿಸಿ ಹರಸೇ ಶಂಕರ. ನಿನ್ನ ಪಾವನ ಚರಣ, ನಿನ್ನ ಪಾವನ ಚರಣ ಭಜಿಪೆನು ಕ್ಷಣ. ನಿನ್ನ ಪಾವನ ಚರಣ ಭಜಿಪೆನು ಕ್ಷಣ. ನಿನ್ನ ಕರೆಗೆ ಮೋಕ್ಷಕ್ಕೆ ಕಾರಣ. ಹೇ ಶಿವ, ಹೇ ಶಿವ, ನಿನ್ನನ್ನ ಪಡೆಯಬೇಕು ಎನ್ನುವಂತಹ ಉತ್ಕಟವಾದಂತಹ ಆಸೆಯನ್ನು ಮನಸ್ಸಿನಲ್ಲಿ ಹೊಂದಿದ್ದೇನೆ. ಅದನ್ನೊಮ್ಮೆ ನೆರವೇರಿಸಿಕೊಡೋ ಭಗವಂತ ಎಂಬುದಾಗಿ ಮತ್ತೆ 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 ತನ್ನ ಚಿಂತನೆಗೆ ಆ ಭಗವಂತನ ದಿವ್ಯ ಸ್ವರೂಪವನ್ನೇ ಆಲೋಚನೆ ಮಾಡುತ್ತಾ ಇದ್ದಾಳೆ. ಆ ಭಗವಂತನ ಧ್ಯಾನದಲ್ಲಿಯೇ ತಲ್ಲೀನಳಾಗಿರ್ತಕ್ಕಂತಹ ಮಗಳನ್ನ ಕಂಡು ಪರ್ವತರಾಜ ಮೇನಕಾ ದೇವಿಯರು ಸಂತೋಷಗೊಂಡಿದ್ದಾರಂತೆ. ಕಾಲಗಳು ಉರುಳುತ್ತಾ ಇದೆ. ಪಾರ್ವತಿಯ ಭಕ್ತಿಯು ನಿರಂತರವಾಗಿ ನಡೆಯುತ್ತಾ ಇದೆ. ಈ ಸಂದರ್ಭದಲ್ಲಿ ಇತ್ತ ಶೋಣಿತ ನಗರ ಎಂಬಂತಹ ಪ್ರದೇಶದಲ್ಲಿ ಅದೋ
ವೀರನಾದಂತಹ ತಾರಕಾಸುರ ಹುಟ್ಟಿ ಬರ್ತಾ ಇದ್ದಾನೆ. ಜನಿಸಿದನು ವೀರ ತಾರಕಾಸುರನು ವರಂಗಿ ಗರ್ಭದಲ್ಲಿ. ಜನಿಸಿದನು ವೀರ ತಾರಕಾಸುರನು ವರಂಗಿ ಗರ್ಭದಲ್ಲಿ. ಎಡೆಯೆತ್ತುವ ಭೀಕರ ಭಯ ಸರ್ಪವು ಉದಿಸಿತು ಸ್ವರ್ಗದಲ್ಲಿ. ಎಡೆಯೆತ್ತುವ ಭೀಕರ ಭಯ ಸರ್ಪವು ಉದಿಸಿತು ಸ್ವರ್ಗದಲ್ಲಿ. ಜನಿಸಿದನು ವೀರ ತಾರಕಾಸುರನು ವರಂಗಿ ಗರ್ಭದಲ್ಲಿ. ರಕ್ತದ ಜಡಿಮಳೆ ಸುರಿಯಿತು ಪ್ರಶಾಂತ ಮೇದಿನಿ ಮೈಯಲ್ಲಿ. ಭೀಕರ ಉಲ್ಕಾಪಾತವು ಘಟಿಸಿತು ಅಂಬರ ಸೀಳದಲ್ಲಿ. ಭೂಕಂಪಿಸುತ್ತಲೇ ಅಬ್ಬರಿಸಿತು ಸುದೆ ಪ್ರಳಯದ ತೆರದಲ್ಲಿ. ದುಶ್ಶಕುನದ ಸರಮಾಲೆಯು ಘಟಿಸಿತು ಭುವನದ ಎಲ್ಲೆಡೆಯಲ್ಲಿ. ಜನಿಸಿದನು ವೀರ ತಾರಕಾಸುರನು ವರಂಗಿ ಗರ್ಭದಲ್ಲಿ. ಲೋಕಕಂಟಕನಾಗಿರುವಂತಹ ತಾರಕಾಸುರ ಹುಟ್ಟಿ ಬರ್ತಾ ಇದ್ದಾನೆ. ನೋಡಿ, ಈ ಲೋಕಕ್ಕೆ ಇವರಿಂದ ಕೆಟ್ಟದಾಗುತ್ತದೆ ಅಂತ ಹೇಳಿ ಇದ್ರೆ, ಈ ಕೆಲವರೆಲ್ಲ ಹುಟ್ಟುವಾಗ ಮಕ್ಕಳು ಹುಟ್ಟಬೇಕಾದ್ರೆ ನಾಯಿ ಬೊಗಳುವಂಥದ್ದು, ಗೂಬೆ ಕೂಗುವಂಥದ್ದು, ಈ ರೀತಿಯ ದುಶ್ಶಕನ ಆಗತ್ತದಂತೆ. ಜೋರಾದಂತಹ ಜಡಿಮಳೆ ಬರುವಂಥದ್ದು. ಈ ತಾರಕಾಸುರ ಹುಟ್ಟಬೇಕಾದ್ರೆ ಇಡೀ ಭೂಮಿ ಕಂಪಿಸುವಂತಹ ರೀತಿಯಲ್ಲಿ ಸಿಡಿಲು ಗುಡುಗು ಮಳೆ ಬಂದದ್ದು ಮಾತ್ರ ಅಲ್ಲ, ರಕ್ತದ ಜಡಿಮಳೆ ಸುರಿಯುತ್ತಾ ಇದೆ. ಅಷ್ಟು ಹೊತ್ತಿಗೆ ಅಲ್ಲಿ ಇಂದ್ರದೇವನ ಆ ಸ್ವರ್ಗದಲ್ಲಿ ಒಂದು ದೊಡ್ಡದಾದಂತಹ ಹೆಡೆ ಎತ್ತಿದಂತಹ ಸರ್ಪ ಕಂಡು ಬಂದಿತಂತೆ. ಯಾಕೆಂತ ಹೇಳಿದ್ರೆ ನಿಮಗೆ ಇನ್ನು ಕಂಟಕ ಉಂಟು ಅಂತ. ಹೀಗೆ ಲೋಕಕಂಟಕರು ಹುಟ್ಟಿದ್ರೆ ಹೀಗೆ ಆಗುತ್ತದೆ. ಪ್ರಕೃತಿ ಮೊದಲೇ ಎಚ್ಚರಿಕೆ ಕೊಡ್ತದೆ, ಲೋಕಕ್ಕೆ ಕೆಟ್ಟದಾಗುತ್ತದೆ, ಅಂತಹ ಕೆಟ್ಟದ್ದೊಂದು ದುಶ್ಶಕುನ ಹುಟ್ಟಿ ಬರ್ತದೆ ಅಂತ ಹೇಳಿ. ಒಳ್ಳೆಯವರು ಹುಟ್ಟಿದ್ರೆ, ಒಳ್ಳೆ ಮಕ್ಕಳು ಹುಟ್ಟಿದ್ರೆ ದೇವಸ್ಥಾನದ ಗಂಟೆ ಎಲ್ಲ ಹೊಡಿತದಂತೆ. ನೋಡಿ, ಸಣ್ಣಕ್ಕೆ ಹೂಮಳೆ ಆಗುತ್ತದೆ ಅಂತೆಲ್ಲ ಹೇಳುತ್ತಾರೆ. ಲೋಕಕಂಟಕನಾದ ತಾರಕಾಸುರ ಅಂತ ಹೇಳುವವ ವಾರಂಗಿ ಅಥವಾ ವಾರಾಹಿ ಎನ್ನುವಂತಹ ಒಂದು ಹೆಣ್ಣು ಗರ್ಭದಲ್ಲಿ ಹುಟ್ಟು ಬಂದಿದ್ದಾನೆ. ಅವ ನಾಳೆ ನಿಮಗೆಲ್ಲ ಕೆಟ್ಟದು ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ತಾರಕಾಸುರ ಹುಟ್ಟಿದ, ಬೆಳೆದು ದೊಡ್ಡವನಾದವ ಆಲೋಚನೆ ಮಾಡ್ತಾನೆ. ರಾಕ್ಷಸರೆಲ್ಲ ಅದನ್ನೇ ಆಲೋಚನೆ ಮಾಡುದು ನೋಡಿ. ಏನು ನಮಗೆ ಬರಬೇಕಾದದ್ದು ಅಂತ ಹೇಳಿದ್ರೆ ಆ ಅಮರಾವತಿಯ ಪಟ್ಟ, ಅಲ್ಲಿ ಹೋಗಿ ದೇವತೆಗಳು ಇಂದ್ರನನ್ನು ರಾಜನನ್ನಾಗಿ ಮಾಡಿಕೊಂಡು ಕೂತಿದ್ದಾರೆ. ನಮ್ಮಿಂದ ಮೋಸದಲ್ಲಿ ಪಡೆದುಕೊಂಡಿರುವಂತಹ ಆ ಸ್ವರ್ಗವನ್ನ ನಾನು ಪಡ್ಕೊಳ್ಬೇಕು. ದೇವತೆಗಳೊಟ್ಟಿಗೆ ಹೋಗಿ ನೇರವಾಗಿ ಯುದ್ಧ ಮಾಡ್ಲಿಕ್ಕೆ ಆಗ್ತದೋ? ಅವರೆಲ್ಲರೂ ಕೂಡ ಮಾಯಾವಿಗಳು, ಬೇಕಾದಷ್ಟು ಮಾಯಾವಿದ್ಯೆ ಅವರ ಕೈಯಲ್ಲಿ ಉಂಟು. ಆದದ್ದರಿಂದ ನಾನೇನು ಮಾಡಬೇಕು? ಮೊದಲು ಅವರನ್ನ ಗೆಲ್ಲುವಂತಹ ಒಂದು ಮಾಯಾವಿದ್ಯೆ ನನ್ನ ಕೈಯಲ್ಲಿರಬೇಕು. ಅವರು ಏನು ಮಾಡಿದ್ರು ಕೂಡ ನಾನು ಸಾಯಬಾರದು. ಆದದ್ದರಿಂದ ನಮ್ಮ ಹಣೆ ಬರವನ್ನು ಬರೆಯುವ ಒಬ್ಬ ಇದ್ದಾನಲ್ಲ ಬ್ರಹ್ಮದೇವ, ಅವನನ್ನ ಕರೆಯುವ ಅಂತ ಹೇಳಿ ಅವನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿದಾಗ ಇವನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಏನು ಬೇಕು ತಾರಕ ಅಂತ ಕೇಳುವಾಗ, ಹೇ ಸ್ವಾಮಿ, ನನಗೆ ಮರಣವೇ ಬರಬಾರದು ಅಂತಹ ವರವನ್ನು ನೀನು ಕೊಡಬೇಕು ಅಂತ ಹೇಳಿದಾಗ ನಗಾಡ್ತಾನಂತೆ ಬ್ರಹ್ಮದೇವ. ಯಾಕೆ ಅಂತ ಹೇಳಿದ್ರೆ ನಮಗೆ ಸಹ ಹಾಗೆ ಅಲ್ಲ ಮನಸ್ಸಿನಲ್ಲಿರೋದು. ನಾಳೆ ನಾನು ಸಾಯ್ತೇನೆ ಅಂತ ಗೊತ್ತಾಗುವಾಗ ಇವತ್ತೇ ಎಷ್ಟು ನೋವಾಗ್ತದೆ ನೋಡಿ. ಅವರು ಸತ್ರು, ಇವರು ಸತ್ರು, ದೊಡ್ಡ ದೊಡ್ಡ ಜನಗಳೆಲ್ಲ ಸತ್ರು. ನಾವು ಪೇಪರಲ್ಲಿ ಓದ್ತೇವೆ, ವಾಟ್ಸಪ್ಪಲ್ಲಿ ನೋಡ್ತೇವೆ, ಟಿ ವಿಯಲ್ಲಿ ವಿಚಾರ ಬರ್ತದೆ. ನಾಳೆ ನಾವು ಸಾಯಲಿಕ್ಕೆ ಉಂಟಂತೇಳಿ ನೆನಪೇ ಬರುವುದಿಲ್ಲ. ಅದೆಂತ ಅಂತ ವಿಚಾರ. ನೀವು ಬೇಕಾದರೆ ನೋಡಿ, ಅವರು ಸತ್ರು ಇವರು ಸತ್ರು ಅಂತ ಬೇಜಾರು ಕೂಡ ಮಾಡ್ತೇವೆ, ಬೇಕಾದರೆ ಅನ್ನಾಹಾರ ಬಿಡ್ತೇವೆ. ನಾವು ನಾನು ಸಾಯಲಿಕ್ಕೆ ಉಂಟು ಅಂತ ಹೇಳುವಂಥ ಒಂದು ಆಲೋಚನೆಯೇ ಬರುವುದಿಲ್ಲ. ಅದಕ್ಕೆ ಬ್ರಹ್ಮದೇವ ನಗಾಡುವುದು ಅದಕ್ಕೆ. ಯಾಕೆಂತ ಹೇಳಿದರೆ ಲೋಕದ ಜೀವಿಗಳು ಎಷ್ಟು ಕಷ್ಟ ಬಂದರೂ ಕೂಡ ಬದುಕುತ್ತಾರೆ. ನಾನು ಸಾಯ್ತೇನೆ ಅಂತ ಹೇಳುವ ಆಲೋಚನೆ ಬರುವುದಿಲ್ಲ. ಮತ್ತೆ ಆತ್ಮಹತ್ಯೆ ಮಾಡಿಕೊಳ್ಳೋರನ್ನೆಲ್ಲ ಬಿಡಿ, ಆತ್ಮಹತ್ಯೆ ಮಹಾಪಾಪ ಅಂತ ಹೇಳಿದ ಅದು ಅವ್ರಿಗೆ ಗೊತ್ತಿಲ್ಲದೆ ಸಾಯೋದು. ಸತ್ತ ಮೇಲೆ ಅವರೇನು ಸೀದಾ ಆಚೆ ಹೋಗುದಿಲ್ಲ ನೋಡಿ, ಇಲ್ಲೇ ನಮ್ಮೊಟ್ಟಿಗೆ ಬಂದು ಚೇರಲ್ಲಿ ಕೂತ್ಕೊಂಡಿರ್ತಾರೆ, ನಮಗೆ ಕಾಣುವುದಿಲ್ಲ ಅಷ್ಟೇ. ಅವರು ಮಾತ್ರ ನಮ್ಮನ್ನು ನೋಡ್ಕೊಂಡು ಬೇಜಾರು ಮಾಡ್ತಾ ಇರ್ತಾರೆ, ನಾನು ಯಾಕೆ ಸತ್ತೆ ಅಂತ. ಮನುಷ್ಯ ಆತ್ಮಹತ್ಯೆ ಮಾಡಿಕೊಳ್ತಾನೆ,
ಕಷ್ಟ ಬಂದಾಗ ಒಮ್ಮೆ ಸಾಯುವ ಅಂತ ಆಗುತ್ತದೆ ನೋಡಿ. ವೈರಾಗ್ಯ ಎಲ್ಲರಿಗೆ ಬರ್ತದಲ್ಲ. ನಾನು ಆಗಲೇ ಕಥೆಯಲ್ಲಿ ಹೇಳಬೇಕು ಅಂತ ಇದ್ದೆ, ವೈರಾಗ್ಯ ಬಂದಾಗ ನಮಗೆ ಸಾಯಬೇಕಂತ ಆಗ್ತದೆ. ಮನೆಯಲ್ಲಿ ಹೆಂಡತಿ ಮಕ್ಕಳ ಕಾಟ ಜಾಸ್ತಿಯಾಗಿ ಹೆಂಡತಿ ಮಕ್ಕಳು ಕೂತಲ್ಲಿ ನಿಂತಲ್ಲಿ ದುಡ್ಡು ಕೇಳಲಿಕ್ಕೆ ಆರಂಭ ಮಾಡಿದಾಗ ನಮಗೆ ಸಾಯಬೇಕು ಅಂತ ಆಗ್ತದೆ. ಹಾಗೆ ನಾವು ಎಣಿಸಿದಾಗೆಲ್ಲ ಸತ್ತಿದ್ರೆ ಎಷ್ಟು ಒಳ್ಳೆಯದಿತ್ತು, ಮತ್ತೆ ಹುಟ್ಟಿ ಬರಬೇಕಷ್ಟೇ. ಅದು ಬಾರದ ಕಾರಣ ಅಂತಹ ಒಂದು ಆಲೋಚನೆಗೆ ನಾವು ಇಳಿಯುವುದಿಲ್ಲ, ಹೆಚ್ಚಿನವರು ಇಳಿಯುವುದಿಲ್ಲ. ಅಂತಹ ಮನಸ್ಸು ಭಾರಿ ಸಣ್ಣ ಮನಸ್ಸಿನವರು ಅಥವಾ ತುಂಬ ವೀಕ್ ಅಂತ ಹೇಳ್ತೇವಲ್ಲ, ಹಾಗೆ ಇದ್ದರೆ ಸಾಯುವಂತ ಆಗ್ತದೆ. ಆದರೆ ಸತ್ತವರಿಗೆ ಕೂಡ ಕೇಳಿ, ಯಾಕೆಂತ ಹೇಳಿದರೆ ಮಕ್ಕಳಿದ್ದಾರೆ ಇವತ್ತಿಲ್ಲಿ ತುಂಬ ಜನ, ಎಲ್ಲ ಹೇಳುವಂಥದ್ದು ಅಮ್ಮ ಮೊಬೈಲ್ ಕೊಡಲಿಲ್ಲ ಅಂತ ಹೋಗಿ ಮಕ್ಕಳು ಸಾಯುವುದು. ಯಾಕೆಂತ ಹೇಳಿದ್ರೆ ಅದರ ಬಗ್ಗೆ ಆಲೋಚನೆಯೇ ಇಲ್ಲ. ಸತ್ತರೆ ಆಗಬಹುದೇ, ಮತ್ತೆ ಬದುಕಬೇಕಲ್ಲ. ಯಾಕೆಂತ ಹೇಳಿದ್ರೆ ಅದೇ ಬ್ರಹ್ಮದೇವ ನಾವು ಇಷ್ಟು ವರ್ಷ ಬದುಕಬೇಕು ಅಂತ ಬರೆದಿರ್ತಾನೆ. ಅದು ಅಷ್ಟು ವರ್ಷ ಬದುಕದೆ ನಮಗೆ ಇಲ್ಲಿಂದ ಬೇರೆ ಲೋಕಕ್ಕೆ ಮತ್ತೆ ಎಂಟ್ರಿ ಇಲ್ಲ. ಸ್ವರ್ಗಕ್ಕಾದರೂ ನರಕಕ್ಕಾದರೂ ಆ ಟೈಮ್ ಪೂರ್ತಿ ಆಗಬೇಕು, ಇಲ್ದಿದ್ರೆ ಆಚೆ ನಮ್ಮನ್ನು ಆ ಗೇಟಿಗೆ ಪಾಸ್ ಮಾಡೋದಿಲ್ಲ. ಮೊನ್ನೆ ಕೊರೋನಾ ಆದಾಗ ಕೇರಳ ಕರ್ನಾಟಕ ಗಡಿ ಬಂದು ಮಾಡಿದಾಗ ಅಲ್ಲೂ ಬಂದಿರ್ತದೆ. ಅಷ್ಟು ಸಮಯ ಏನು ಮಾಡೋದು, 72 ವರ್ಷ ಬದುಕು ಅಂತ ಹೇಳಿರ್ತಾನೆ ಅಂದುಕೊಳ್ಳುವ. ಇಲ್ಲಿ 10 ವರ್ಷದಲ್ಲೇ ಸತ್ತದು, ಎಂತ ಮಾಡೋದು ಮತ್ತೆ 60 ವರ್ಷ? ಸುಮ್ಮನೆ ಅನಾಥ ಪ್ರೇತ ಆಗಿ ತಿರುಗಾಡುತ್ತಾ ಇರಬೇಕಾಗ್ತದೆ ಪ್ರಪಂಚದಲ್ಲಿ. ಹಾಗೆಯೇ ಬ್ರಹ್ಮದೇವನಿಗೆ ಸಾವು ಬರಬಾರದು ಅಂತ ವರ ಕೇಳಬೇಕು ಅಂತ ಹೊರಡ್ತಾನೆ. ನಮಗೆಲ್ಲರಿಗೂ ಸಾವು ಅಂತ ಹೇಳಿದ್ರೆ ಮನುಷ್ಯ ಬೇಡ ಅಂತ ಹೇಳುದು ಎರಡೇ ಅಂತೆ ಪ್ರಪಂಚದಲ್ಲಿ. ಎಲ್ಲವೂ ಅವನಿಗೆ ಬೇಕು 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 ಅಂತ ಆಗ್ತದೆ. ಬೇಡ ಹೇಳುದು ಎರಡೇ, ಒಂದು ಪೆಟ್ಟು, ಇನ್ನೊಂದು ಸಾವು. ಪೆಟ್ಟು ತಿಂದು ನೋವಾಗಬಾರ್ದು, ಸಾವು ಬರಬಾರ್ದು, ಎರಡು ಮನುಷ್ಯನಿಗೆ ಬೇಡ ಅದ್ದು. ಮತ್ತೆಲ್ಲವೂ ಮನುಷ್ಯನಿಗೆ ಬೇಕು. ನೆರೆಮನೆಯ ಒಂದು ಸಣ್ಣ ಕತೆ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಊಟ ಆಗಿ ಗಟ್ಟಿ ಪಾಯಸ ತಿಂದು ನಿದ್ರೆ ಮಾಡುವ ಸಮಯದಲ್ಲಿ ಹರಿಕತೆ ಇಟ್ಟಿದ್ದಾರೆ. ಹರಿಕತೆ ಕೇಳಬೇಕು ಅಂತ ಮನಸ್ಸು ಉಂಟು ಸ್ವಾಮಿ ನಮಗೆ, ಇಲ್ಲ ಅಂತ ಹೇಳಿದವರು ಯಾರು? ಹರಿಕತೆ ಭಾರಿ ಒಳ್ಳೇದಲ್ವಾ? ಆದರೆ ಎಂತ ಮಾಡುದು, ದೇವಸ್ಥಾನದಲ್ಲಿ ಊಟ ಹಾಕಿದ್ದಾರೆ, ಊಟ ಮಾತ್ರ ಹಾಕಿದ್ದಾರೆ ಕೇಳಿದ್ರೆ ಗಟ್ಟಿ ಪಾಯಸ ಕೊಟ್ಟಿದ್ದಾರೆ. ಈಚೆಯಿಂದ ಪಾಯಸ ತಿನ್ನಿ ಹೇಳುದು, ಆಚೆಯಿಂದ ಹರಿಕತೆ ಹೇಳುದು. ಇವ್ರು ಯಾರು ಹೇಳಿದ್ದು ಇವರಿಗೆ ಹರಿಕತೆ ಅಷ್ಟೊತ್ತಿಗೆ ಇಡ್ಲಿಕ್ಕೆ ಅಂತ ಕೇಳ್ತಾರೆ ನಮ್ಮ ಜನ. ಅವರಿಗೊಂದು ಸ್ವಲ್ಪ ಸಂಜೆ ಇಡ್ಲಿಕ್ಕೆ ಆಗುದಿಲ್ವಾ ಅಂತೇಳಿ. ನಾವೀಗ ಒಂದು ಸಾವಿನ ಕತೆಗೆ ಬರುವ. ಪಕ್ಕದ ಮನೆಯ ರಂಗಪ್ಪ, 90 ವರ್ಷದ ರಂಗಪ್ಪ ಸತ್ತು ಹೋದ ಅಂತ ಅವನ ಗೆಳೆಯ ಭೀಮಪ್ಪ ಅಂತ ಇದ್ದಾನೆ. ಅವನಿಗೆ ಸಹ 90 ವರ್ಷ. ಎಷ್ಟು ವರ್ಷ? 90 ವರ್ಷದ ರಂಗಪ್ಪ ಸತ್ತು ಹೋದ ಅಂತ ಹೇಳಿ ಅವನ ಗೆಳೆಯ 90 ವರ್ಷದ ಭೀಮಪ್ಪನಿಗೆ ಭಾರಿ ಬೇಜಾರು. ಅವನು ಕುರುವಂಬ ರಾಜರಾಜೇಶ್ವರಿ ದೇವಸ್ಥಾನದ ಎದುರಲ್ಲಿ ಸ್ಟೆಪ್ ಇಟ್ಟಿದ್ದಾರೆ ನೋಡಿ, ಆ ಸ್ಟೆಪ್ಪಲ್ಲಿ ಕೂತ್ಕೊಂಡು ಭಾರಿ ಬೇಜಾರಲ್ಲಿ ಕೂತ್ಕೊಂಡಿದ್ದ. ಅಷ್ಟೊತ್ತಿಗೆ ಯಮಧರ್ಮರಾಯನ ಸೇವಕರು ರಂಗಪ್ಪನನಿಗೆ ಎಳ್ಕೊಂಡು ಹೋಗುವಾಗ ಅವರಿಗೆ ಕಾಣ್ತದಲ್ಲ ಇವ ಕೂತದ್ದು, ಇವನ ಹತ್ರ ಬಂದು ಕೇಳ್ತಾರೆ, ಅಜ್ಜ ಯಾಕೆ ಬೇಜಾರು ಮಾಡುದು ನೀನು? ನನ್ನ ಗೆಳೆಯ ರಂಗಪ್ಪ ಸತ್ತು ಹೋದ, ನಾವು ಭಾರಿ ಚದ್ದಿ ದೋಸ್ತು, ಪೂರ್ವ ಮಾರ್ಕೆಟಿಗೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದದ್ದು ಅಂತ, ದೇವಸ್ಥಾನಕ್ಕೆ ಸಹ ಒಟ್ಟಿಗೆ ಹೋಗ್ತಾ ಇದ್ದದ್ದು, ಚಾಯ ಸಹ ಒಟ್ಟಿಗೆ ಕುಡಿತಾ ಇದ್ದದ್ದು. ನಮ್ಮ ಗೆಳೆತನ ಅಂತ ಹೇಳಿದರೆ 90 ವರ್ಷ ಅಂತ ಹೇಳುವಾಗ ಅಷ್ಟು ಬೇಜಾರ ನಿನಗೆ? ಅಲ್ಲ, ನಾನು ಯಾರು ಗೊತ್ತಾಯ್ತಾ? ಯಮಧರ್ಮರಾಯನ ಬಂಟ. ಅಕ್ಕ ನನ್ನ ಕೈಯಲ್ಲಿದ್ದಾನೆ ರಂಗಪ್ಪ, ನಿನಗೆ ಕಾಣುವುದಿಲ್ಲ? ಅಷ್ಟು ಬೇಜಾರಾದರೆ ಬಾ ಅಜ್ಜ, ನೀನು ಸಹ ಬಾ ಹೋಗುವ ಅಂತ ಹೇಳುವಾಗ, ಎಲ್ಲಿಗೆ? ನೀನು ಈಗ ರಂಗಪ್ಪ ಸತ್ತ ಅಂತ ಬೇಜಾರು ಮಾಡಿದ್ದಲ್ಲ, ನೀನು ಸಹ ಬಾ ಒಟ್ಟಿಗೆ ಹೋಗುವ ಅಂತ ಹೇಳುವಾಗ, ಇಲ್ಲಪ್ಪ ನನಗೆ ಇಷ್ಟು ಬೇಗ ಸಾಯಲಿಕ್ಕೆ ಮನಸ್ಸಿಲ್ಲ. ನನಗೆ ಮಗ ಒಬ್ಬ ಇದ್ದಾನೆ ಸ್ವಾಮಿ, 37 ವರ್ಷ ಆಯ್ತು, ಹೆಣ್ಣು ಸಿಕ್ಕಲಿಲ್ಲ ಮದುವೆ ಮಾಡಲಿಕ್ಕೆ. ಅವನಿಗೆ ಮದುವೆ ಆಗಬೇಕು ಅಂತ ನನಗೊಂದು ಮನಸ್ಸುಂಟು. ಅವನಿಗೆ ಮದುವೆಯಾಗಿ ಮತ್ತೊಂದೆರಡು ವರ್ಷದಲ್ಲಿ ಒಂದು ಮಗು ಹುಟ್ಟಿ ಅದು ಮಾತು ಕಲಿತು ಅಜ್ಜ ಅಂತ ಬಾಯಿ ತುಂಬ ನನ್ನನ್ನು ಕರೀಬೇಕು ಅಂತ ಉಂಟು. ಅಷ್ಟೇ ಯಾಕೆ ನೋಡಿ, ಈ ಪ್ರಾಯದಲ್ಲಿ ಮಗ ಎಂತ ದುಡಿಯುವುದಿಲ್ಲ ಅಂತ ಉಂಡಾಡಿ ಗುಂಡನಾಗಿ ಪೇಟೆ ಸುತ್ತುದು. ಆದರೂ ತೊಂದರೆ ಇಲ್ಲ, ಕಷ್ಟಪಟ್ಟು ನಾನೊಂದು ಮನೆ ಕಟ್ಟಿಸ್ಲಿಕ್ಕೆ ಹೊರಟಿದ್ದೇನೆ. ಅದರ ಮನೆ ಒಕ್ಕಲಾಗಬೇಕು, ಮನೆ ಒಕ್ಕಲಾದ ಕೂಡಲೇ ಸೊಸೆ ಬರಬೇಕು. ಇಷ್ಟೆಲ್ಲ ಇರುವಾಗ ನೀನು ಬಾ ಅಂತೇಳಿ ಕರೆದ್ರೆ ಹೇಗೆ? ನಾನಿಷ್ಟು ಬೇಗ ಸಾಯುವುದಿಲ್ಲಪ್ಪ, ನನಗೆ 90 ವರ್ಷ, ನಾನು ಇಷ್ಟು ಬೇಗ ಸಾಯುವುದಿಲ್ಲ ಅಂತ ಹೇಳ್ತಾನಂತೆ. ಗೊತ್ತಾಯ್ತಲ್ಲ, ನನಗೆ ಮನೆ ಕೆಲಸ ಅರ್ಧ ಇರುವಾಗ ಸಾಯಲಿಕ್ಕೆ ಮನಸ್ಸಿಲ್ಲ. ಸೊಸೆ ಬಸರಿಯಾಗಿದ್ರೆ ಮಗು ನೋಡದೆ ಸಾಯಲಿಕ್ಕೆ ಮನಸ್ಸಿಲ್ಲ. ನಾಳೆ ಒಂದು ಮನೆ ಒಕ್ಕಲಿದ್ರೆ ಅದು ಮುಗಿಸದೆ ಊಟ ಮಾಡದೆ ಸಾಯಲಿಕ್ಕೆ ಮನಸ್ಸಿಲ್ಲ. ದಾಸರು ಹೇಳ್ತಾರೆ, ನಿನಗೆ ಸಾಯಲಿಕ್ಕೆ ಮನಸ್ಸು ಉಂಟೋ ಇಲ್ವೋ ಅದೆಲ್ಲ ಗೊತ್ತಿಲ್ಲ, ನಿನ್ನ ಟೈಮ್ ಬಂದಾಗ ಎಲ್ಲರ ತಲೆಯ ಮೇಲೆ ಮೃತ್ಯು ಅನ್ನುವಂತಹ ಕತ್ತಿ ಅಲ್ಲೋಡ್ತಿರ್ತದೆ. ಈಗ ಸಾಯ್ತಾನೋ ಇನ್ನೆಷ್ಟೊತ್ತಿಗೆ ಸಾಯ್ತಾನೋ ನಮಗೆ ಗೊತ್ತಿರುವುದಿಲ್ಲ.
ಈಗ ಮಾತನಾಡಿದ, ಓ ದೇವರೇ, ಇಷ್ಟೊತ್ತು ಮಾತಾಡಿ ಹೋದದ್ದು ದೇವ. ಅಲ್ಲಿ ಒಂದು ಬಸುಗುದ್ದಿದ್ದಂತೆ. ಈಗ ಹಾಗೆ ಹೊರಗೆ ಹೋದವ ಎಷ್ಟೊತ್ತಿಗೆ ವಾಪಸ್ ಬರ್ತಾನಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದದ್ದರಿಂದ ತಾರಕಾಸುರ ಹೇಳ್ತಾನೆ, ನನಗೆ ಮರಣ ಬರಬಾರ್ದು ಅಂದರೆ ಬ್ರಹ್ಮದೇವ ನಗುತ್ತಾನೆ, ಹೇ ಜೀವಿ, ಒಮ್ಮೆ ನೀನು ಹುಟ್ಟಿದ್ದಿ ಅಂತಾದ್ರೆ ಸಾಯಲೇಬೇಕು, ಸತ್ತ ಮೇಲೆ ಮರಳಿ ಹುಟ್ಟಬೇಕು. ಇದನ್ನು ಯಾರು ಹೇಳಿದ್ದು? ಪುನರಪಿ ಜನನೋ ಪುನರಪಿ ಮರಣೋ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೆ ಶಯನೋ ಇಹ ಸಂಸಾರೆ ಬದುಕು ಸಾರೆ ಇಹ ಸಂಸಾರೆ ಬದುಕು ಸಾರೆ ಕೃಪಯಾ ಪಾಹೆ ಪಾಹಿ ಮುರಾರೆ ಭಜ ಗೋವ್ಯಾಧ ಭಜ ಗೋವ್ಯಾಧ ಗೋವಿಂದಂ ಭಜ ಮೂಢಮತೆ ಪುನರಪಿ ಜನನ. ಪುನರಪಿ ಜನನಂ ಪುನರಪಿ ಮರಣಂ ಪುನಃ ಪುನಃ ಜನನ ಪುನಃ ಪುನಃ ಮರಣ. ಜನನ ಮರಣ ಅಂತ ಹೇಳುವಂಥದ್ದು ಸಂಭವಿಸಲೇಬೇಕು, ಬೇಡ ಅಂತ ಹೇಳಲಿಕ್ಕಾಗುವುದಿಲ್ಲ. ತಾರಕ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮಂ ಮೃತಸ್ಯ ಚ. ಆದ್ದರಿಂದ ಸಾಯ್ದುಬಿಟ್ಟು ಬೇರೆ ಅಂತಾರು ಕೇಳು ಅಂತ ಹೇಳಿದ್ರೆ, ಇಲ್ಲ ದೇವರೇ, ನನಗೆ ಸಾವೇ ಬರಬಾರ್ದು, ನಾನು ಇಂದ್ರನ ಅಮರಾವತಿಗೆ ಹೋಗಿ ಗಲಾಟೆ ಮಾಡಬೇಕು ಅಂತ ಇದ್ದೀನಿ, ಸತ್ತು ಬಿಟ್ರೆ ನನ್ನ ಆಸೆ ನೆರವೇರುವುದಿಲ್ಲ ಅಂತ ಹೇಳಿದ್ರೆ ಸರಿ. ಇಷ್ಟಪ್ಪ ಬೇಡ್ತಾ ಇದೆಯಾ, ಸಾಯದೇ ಇರುವ ಉಪಾಯ ಹೇಳ್ತೇನೆ ಕೇಳು. ಏನಂತ ಹೇಳಿದ್ರೆ, ಹರಗಿರಿ ಜಯರ ಸಂಗಮದಲ್ಲಿ ಯಾವಾಗ ಒಬ್ಬ ಹುಡುಗ ಹುಟ್ಟಿ ಬರ್ತಾನೋ, ಅವ ದೇವಸೇನಾಧಿಪತ್ಯವನ್ನ ವಹಿಸಿಕೊಂಡು ಬಂದರೆ ಅವನಿಂದ ನಿನಗೆ ಮರಣ ಅಂತ ಹೇಳುವಾಗ ಜೋರಾಗಿ ನಗಾಡಿದ್ನಂತೆ ತಾರಕಾಸುರ. ಇದೆಲ್ಲ ಯಾರು ಆಗ್ಲಿಕ್ಕೆ ಉಂಟ ಮಾರ್ರೆ. ಯಾಕೆಂತ ಹೇಳಿದ್ರೆ, ಪರಮೇಶ್ವರನ ಹೆಂಡತಿ ಅವತ್ತು ಸತ್ತಿದ್ದಾಳೆ ಅಂತ ನನಗೆ ಸುದ್ದಿ ಗೊತ್ತುಂಟು. ಅವ ಯಾವುದು ಬೇಡ ಅಂತ ಹೇಳಿ ಸ್ಮಶಾನಕ್ಕೆ ಹೋಗಿ ಬೈರಾಗಿ ಹಾಗೆ ಜೀವನ ಮಾಡ್ತಾ ಇದ್ದಾನೆ. ಮುದುಕ ಅವನನ್ನು ಇನ್ನು ಯಾರು ಮದುವೆ ಆಗ್ತಾರೆ? ಈಗ ಚಂದ ಇದ್ದವರಿಗೆ ಹೆಣ್ಣು ಸಿಕ್ಕುವುದಿಲ್ಲ, ಇನ್ನು ಅವನನ್ನು ಯಾರು ಮದುವೆ ಆಗ್ತಾರೆ? ಅದು ಸಹ ಭೂತ ಪ್ರೇತ ಪಿಶಾಚಿಯೊಟ್ಟಿಗೆ ಜೀವನ ಮಾಡುವಂಥವನನ್ನು ಮದುವೆ ಆಗ್ತೇನೆ ಅಂತ ಒಂದು ಹೆಣ್ಣು ಬರ್ಲಿಕ್ಕೆ ಉಂಟ? ಆಯಿತು, ಬಂದ ಮೇಲೆ ಅವ ಮದುವೆ ಆದ ಮೇಲೆ ಮತ್ತೆ ಅವರಿಗೆ ಮಕ್ಕಳು ಹುಟ್ಟುವವರೆಗೆ ಅಷ್ಟರೊಳಗೆ ನನಗೇನು ತೊಂದರೆ ಇಲ್ಲಲ್ಲ. ಸರಿ, ಹಾಗಾದರೆ ನಾನು ಹೋಗಿಯೇ ಬಿಡ್ತೇನೆ, ಇನ್ನು ಆ ಮಗು ಹುಟ್ಟುವವರೆಗೆ ನನಗೆ ತಲೆ ಬಿಸಿ ಇಲ್ಲ ಅಂತ ಆಲೋಚನೆ ಮಾಡಿದ. ನೇರವಾಗಿ ತಾರಕಾಸುರ ಏನ್ ಮಾಡ್ತಾ ಇದ್ದಾನೆ? ದುರುಳದೈತೆನು ಅಟ್ಟಹಾಸವ ನಿತ್ಯ ಕ್ಷಣ ಮಾತ್ರದಲ್ಲಿ ದೇವನಗರಿಗೆ ಗಾಳಿ ಸುರಲೋಕ ಭುವನಗಳಿಗೆ ವರಗರುವಿತನ ಶೌರ್ಯ ಕ್ರೌರ್ಯದಾಘಾತಕ್ಕೆ ನಾಗಲೋಕವು ಭಯದಿ ಕರಗುಟ್ಟಲು ದೇವೇಂದ್ರ ಪದವಿಯನು ಅಸುರನ ಪಾಲಾಯ್ತು. ದೇವೇಂದ್ರ ಪದವಿಯನು ಅಸುರನ ಪಾಲಾಯ್ತು. ಇಳೆಯದುಬ್ಬರ ಅಂಬರವ ಮುಟ್ಟಲು ಇಳೆಯದುಬ್ಬರ ಅಂಬರವ ಮುಟ್ಟಲು ಖಳದಾಳಿಗಿದ್ದ ನಿವಿಜರನು ಪಿಡಿದ ಬಡಬಡನೆ ಬಳಿ
ಹೇಳಿದ್ದನ್ನು ಕೇಳಿದ ಕ್ಷಣ ಸಂತೋಷದಿಂದ ತಾರಕಾಸುರ ತನ್ನ ಬಗೆಯವರನ್ನೆಲ್ಲ ಕರ್ಕೊಂಡು ನೇರವಾಗಿ ಅಮರಾವತಿಗೆ ದಾಳಿ ಇಟ್ಟಿದ್ದಾನೆ. ನೋಡಿ, ಅಲ್ಲಿರುವ ದೇವೇಂದ್ರಾದಿ ದೇವತೆಗಳನ್ನೆಲ್ಲ ಓಡಿಸುತ್ತಾ ಇದ್ದಾನಂತೆ. ಯುದ್ಧಕ್ಕೆ ಬಂದವರೊಟ್ಟಿಗೆ ಯುದ್ಧವನ್ನ ಮಾಡುತ್ತಾ ಇದ್ದಾನೆ. ಕೈಗೆ ಸಿಕ್ಕಿದಂತಹ ದೇವತೆಗಳನ್ನ ಹಿಡಿದು ಕಟ್ಟಿ ಹಾಕಿ ಚಿತ್ರ ವಿಚಿತ್ರವಾದಂತಹ ಹಿಂಸೆಯನ್ನು ಕೊಡ್ತಾ ಇದ್ದಾನವ. ಪ್ರತಿಯೊಂದು ದೇವತೆಗಳಿಗೂ ಕೂಡ ಅಷ್ಟದಿಕ್ಪಾಲಕರಿಗೂ ಕೂಡ ಒಂದೊಂದು ಕೆಲಸವನ್ನ ಕೊಟ್ಟು ರಂಭಾದಿ ಅಪ್ಸರೆಯರನ್ನೆಲ್ಲ ಹಿಡ್ಕೊಂಡು ಬಂದು ಮನೆಯಲ್ಲಿ ಪಾತ್ರ ತೊಳಿಲಿಕ್ಕೆ ಜನ ಇಲ್ಲ, ಬೊನ್ನಿ ಅಂತೇಳಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾನಂತೆ. ನೋಡಿ ಎಷ್ಟು ಸುಂದರವಾಗಿ ಸ್ವರ್ಗದಲ್ಲಿ ಬಹಳ ಆನಂದವಾಗಿದ್ದವರೆಲ್ಲರೂ ಕೂಡ ಈಗ ಕೆಲಸ ಮಾಡಬೇಕು ಅಂತ ಆದಾಗ ಬೆನ್ನು ಬಾಗುತ್ತದೆ, ಅವರಿಗೆ ಕಷ್ಟ ಆಗ್ತಾ ಉಂಟಂತೆ. ಎಲ್ಲ ತಮ್ಮ ಗಂಡಂದ್ರ ಹತ್ರ ಬಂದು ಹೇಳ್ತಾ ಇದ್ದಾರಂತೆ, ಅಯ್ಯೋ ಅವನ ಮನೇಲಿ ಪಾತ್ರೆ ತೊಳಿಯಕ್ಕೆ ಸಾಧ್ಯನೇ ಇಲ್ಲ, ನಮಗೆ ಏನಾದರೂ ಒಂದು ಮಾಡಿ ಸ್ವಾಮಿ ಅಂತ ಹೇಳಿದ್ರೆ ಇವರಿಗೂ ಕೂಡ ನೋಡಿ ವಾಯುದೇವನಿಗೆ ಗುಡಿಸ್ಲಿಕ್ಕೆ ಹೇಳಿದಾನಂತೆ. ಹೂ ಮಾಡಿದ್ರೆ ಆಯ್ತು, ಎಲ್ಲ ಕಸ ಹೋಗ್ತದಲ್ವಾ. ವಾಯುದೇವನಿಗೆ ಗುಡಿಸ್ಲಿಕ್ಕೆ ಹೇಳಿದ್ದಾನೆ. ಅಗ್ನಿದೇವನಿಗೆ ನಾನು ಸ್ನಾನ ಮಾಡುವಾಗ ನೀರನ್ನು ಬೆಂಕಿ ಹಾಕಿ ಬಿಸಿ ಮಾಡಬೇಕು ಅಂತ ಹೇಳಿದ್ದಾನೆ. ವರುಣದೇವನಿಗೆ ಅಗ್ನಿದೇವನಿಗೆ ಸಹಾಯ ಮಾಡು ಹೋಗು ಅಂತ ಹೇಳಿದ್ದಾನೆ. ಕುಬೇರನನ್ನು ಕರ್ಕೊಂಡು ಬಂದು ಲೆಕ್ಕಪತ್ರ ತಪಾಸಣೆಗೆ ಇಟ್ಟಿದ್ದಾನೆ. ಚೆಕ್ ಒಂದೊಂದು ದೇವತೆಗಳಿಗೆ ಒಂದೊಂದು ಕೆಲಸ ಕೊಡುವಾಗ ಬದುಕಬೇಕಲ್ಲ ಸ್ವಾಮಿ, ಅವರಿಗೆ ಸಾವಿಲ್ಲಲ್ಲ. ಕೋಪ ಬಂತು. ಯಾಕೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣ ಯಾರು? ಬ್ರಹ್ಮದೇವ. ಅವ ವರ ಕೊಟ್ಟದ್ದಲ್ವಾ ಸಾವು ಬರಬಾರ್ದಂತೇಳಿ. ಅದಕ್ಕೆ ಇವನಿಗೆ ಅಹಂಕಾರ ಅಂತೇಳಿ ಎಲ್ಲ ಬ್ರಹ್ಮದೇವನ ಬಳಿಗೆ ಬಂದು ಹೇಳುತ್ತಾರಂತೆ, ಹೇ ಬ್ರಹ್ಮದೇವ, ಈ ರೀತಿ ರಾಕ್ಷಸರು ವರವನ್ನ ಕೇಳಿದಾಗೆಲ್ಲ ಹೋಗಿ ಕೊಡ್ತೀಯಲ್ಲ, ಯಾರು ಸ್ವಾಮಿ ಕಷ್ಟವನ್ನ ಅನುಭವಿಸುವವರು ಇಲ್ಲಿ? ಇದೀಗ ನಮ್ಮನ್ನೆಲ್ಲ ಪದಚ್ಯುತಿಗೊಳಿಸಿದ್ದಾನೆ, ಒಂದು ಕುರ್ಚಿ ಕೂಡ ಇಲ್ಲ ಕೂತ್ಕೊಳ್ಳಿಕ್ಕೆ. ಸ್ವರ್ಗದಲ್ಲಿ ನಮಗೆ ಜಾಗೆ ಇಲ್ಲ ಅಂತಾಗಿದೆ. ಏನ್ ಮಾಡೋದು? ನೀನು ವರ ಕೊಟ್ಟಿದ್ದಿ, ಅಲ್ಲಿ ಬಂದು ತಾರಕಾಸುರನು ಅವನ ಪಡೆಯವರು ಕೂತಿದ್ದಾರಲ್ಲ ಅಂತ ಹೇಳುವಾಗ ಬ್ರಹ್ಮದೇವ ಹೇಳ್ತಾನಂತೆ, ಅಯ್ಯೋ ತಲೆ ಬಿಸಿ ಮಾಡಬೇಡಿ, ಬೆದರುವ ಕಾರಣ ಇಲ್ಲ ನೀವ್ಯಾರು ಚಿಂತೆ ಮಾಡಬೇಕಾಗಿಲ್ಲಪ್ಪ, ನಾನು ನಿಮಗೆ ಕಷ್ಟ ಬರುವಂತಹ ಕೆಲಸವನ್ನು ಮಾಡ್ತೇನೋ. ದುರೋಣನ ವಿಜಯದಿ ಮರಣದ ಬೀಜವಿದೆ, ಸಾಧಿಸಬೇಕು ಉಪಾಯವ ಜತನದಿ ಬೆದರುವ ಕಾರಣ ಇಲ್ಲ. ದಕ್ಷನಾಕ್ರೋಶದ ಅಗ್ನಿಗಾಹುತಿಗಾಗಿ ಆ ಸತಿ ದೇವಿಯು ದೇಹವನಿಗೆ ಅಂದು ಕಥೆಯಿಂದ ಹೇಳ್ತಾ ಇದ್ದಾನೆ ಬ್ರಹ್ಮದೇವ. ಪಾರ್ವತಿ ನಾಮಾಗಿತಳಾಗಿ ಬೆದರುವ ಕಾರಣ ಇಲ್ಲ, ಯಾರು ಚಿಂತೆ ಮಾಡಬೇಕಾಗಿಲ್ಲ. ತನ್ಮಯ ಚಿತ್ತದಿ ಹರನ ಸೇವೆಯನ್ನು ಕೈಗೊಳ್ಳುವರಕ್ಕಾಗಿ. ಎಲ್ಲಿದ್ದಾಳೆ ಪಾರ್ವತಿ? ತನ್ಮಯ ಚಿತ್ತದಿ ಹರನ ಸೇವೆಯನ್ನು ಕೈಗೊಳ್ಳುವರಕ್ಕಾಗಿ. ಬಾಲ್ಯದ ಭಕ್ತಿಯು ಪ್ರೇಮದ ರೂಪವ ತಳೆದಿದೆ ನಮಗಾಗಿ. ಸಮಯ ಕಾದು ಶಶಿಧರನ ಮೋಹವನ್ನು ಕೆರಳಿಸಬೇಕೆಲ್ಲೋ. ಹರಗಿರಿಗೆಯರ ಸಂಗಮದಲ್ಲಿ ಪರಮವೀರ ಸುಕುಮಾರ ಜನಿಸುವನು, ಬೆದರುವ ಕಾರಣ ಇಲ್ಲ. ಯಾಕಪ್ಪ ಎಷ್ಟು ತಲೆ ಬಿಸಿ? ತಾರಕಾಸುರನಿಗೆ ನಾನು ಕೊಟ್ಟಿರುವಂತಹ ವರದಲ್ಲಿ ಅವನ ಮರಣದ ಬೀಜ ಇದೆ, ನೀವು ಚಿಂತೆ ಮಾಡಬೇಡಿ. ನೋಡಿ, ನಿಮಗೆ ಗೊತ್ತಿದೆ ಅಲ್ವಾ, ಅವತ್ತು ದಕ್ಷನ ಆಕ್ರೋಶದ ಅಗ್ನಿಗಾಹುತಿಯಾಗಿ ಪ್ರಾಣವನ್ನ ತ್ಯಜಿಸಿದಂತಹ, ದೇಹವನ್ನ ತ್ಯಜಿಸಿದಂತಹ ಆ ಯಾವ ಸತೀದೇವಿ ಇದ್ದಾಳೋ
ಮತ್ತೆ ಪರ್ವತರಾಜನ ಮಗಳಾಗಿ ಪಾರ್ವತಿ ಎನ್ನುವಂತಹ ಹೆಸರಿನಿಂದ ಹುಟ್ಟಿದ್ದಾಳೆ. ಇನ್ನೇನಿಲ್ಲ, ಈ ಹರನಿಗೂ ಆ ಪಾರ್ವತಿಗೂ ಮದುವೆ ಮಾಡಿಸಿಬಿಡಿ, ಅಷ್ಟೇ ಸಾಕು. ಅವರಿಂದ ಹುಟ್ಟುವಂತಹ ಮಗ ಇದ್ದಾನಲ್ಲ, ಅವನಿಂದ ಈ ತಾರಕಾಸುರ ಸತ್ತು ಹೋಗ್ತಾನೆ ಅಂತ ಹೇಳಿದರೆ ಎಲ್ಲರೂ ಸಂತೋಷದಲ್ಲಿ ಒಮ್ಮೆ ಅಡ್ಡ ಬಿದ್ರಂತೆ ಕೆಳಗೆ ಭಗವಂತನಿಗೆ. ನೀನು ಸರಿ, ಒಂದು ಬೀಜ ಇಟ್ಟೇ ಅವನಿಗೆ ವರ ಕೊಟ್ಟಿದ್ದಿ. ಆದರೆ ಈಗ ಒಂದು ದೊಡ್ಡ ಸಂಕಟ. ಏನು ಹೇಳಿ, ಈ ಮದುವೆ ಬೇಕು ಹೇಳೋರಿಗೆ 10 ಮದುವೆ ಮಾಡಿಸ್ಬೋದು, ಈ ಬೇಡ ಅಂತ ಹೇಳೋರನ್ನು ಎಂತ ಮಾಡೋದು? ಇವ ಯಾರ ಕೈಗೂ ಕೂಡ ಸಿಕ್ಕದೆ ಹೋಗಿ ಸ್ಮಶಾನದಲ್ಲಿ ಹೋಗಿ ಕೂತಿದ್ದಾನಲ್ಲ, ಆ ಸ್ಮಶಾನದಲ್ಲಿ ಭೂತ ಪ್ರೇತದೊಟ್ಟಿಗೆ ಬದುಕುವವರನ್ನು ಯಾರು ಸ್ವಾಮಿ ಮದುವೆ ಆಗ್ತಾರೆ? ಅಲ್ಲ, ಪರಶಿವ ಧ್ಯಾನಾಸಕ್ತನಾಗಿದ್ದಾನೆ, ಭಾರಿ ವರ್ಷ ಆಯ್ತವ ಧ್ಯಾನಾಸಕ್ತನಾಗಿ ಅಂತ ಕೇಳಲ್ಪಟ್ಟಿದ್ದೇವೆ. ಆ ಬೆಂಕಿಯ ಉಂಡೆಯನ್ನು ಹೋಗಿ ಮುಟ್ಟುದು ಯಾರು? ಎಲ್ಲರಿಗೆ ಮತ್ತೆ ತಲೆ ಬಿಸಿ ಶುರುವಾಯಿತು. ಯಾಕೆ? ಮದುವೆ ಬೇಡ ಅಂತ ಹೇಳಿದವರಿಗೆ ಹೋಗಿ ಹೋಗಿ ಮದುವೆ ಆಗು ಅಂತ ಹೇಳುವುದು ಹೇಗೆ? ಮತ್ತೆ ಎಲ್ಲರಿಗೆ ಕೋಪ ಬಂದರೆ ತೊಂದರೆ ಇಲ್ಲ, ಶಿವನಿಗೆ ಕೋಪ ಬರಬಾರ್ದು. ಅವನಿಗೆ 3ನೇದೊಂದು ಕಣ್ಣು ಉಂಟು ಮಾರ್ರೆ, ಅದನ್ನು ಎಲ್ಲಾರು ತೆಗೆದು ಬಿಟ್ರೆ ಭಸ್ಮ. ಅವ್ರ ಹತ್ರ ಮಾತಾಡಲಿಕ್ಕೆ ಹೋಗುದು ಯಾರು ಅಂತೇಳಿ ಭಾರಿ ಬೇಸರ ಆಯ್ತಂತೆ. ಎಲ್ಲರೂ ಕೂತ್ಕೊಂಡು ಸಮಾಲೋಚನಾ ಸಭೆಯನ್ನು ಮಾಡಿ ಆಲೋಚನೆ ಮಾಡಿ ಹೇಳ್ತಾರೆ, ಒಂದು ಉಪಾಯ ಉಂಟು. ಎಂತ? ಎಲ್ಲರ ಮನಸ್ಸಿನಲ್ಲಿ ಆಸೆ ಬರ್ತದಲ್ಲ ನೋಡಿ, ಆ ಆಸೆ ಬರಲಿಕ್ಕೆ ಒಬ್ಬ ಮನುಷ್ಯ ಇದ್ದಾನೆ. ಯಾರವ? ಮನ್ಮಥ ಅಂತ ಅವನ ಹೆಸರು, ಕಾಮದೇವ. ಪ್ರತಿಯೊಂದು ಕಾಮನೆಗಳು ಕೂಡ ಉಗಮ ಆಗುವುದು ಅವನಿಂದಲೇ. ಆದ್ದರಿಂದ ರತಿಪತಿಯಾಗಿರ್ತಕ್ಕಂತಹ ಕಾಮದೇವನಿದ್ದಾನಲ್ಲ, ಅವನಲ್ಲಿ ಹೋಗಿ ಕೇಳೋಣ. ಮನಸ್ಸಿನಲ್ಲಿ ವೈರಾಗ್ಯವನ್ನೇ ತುಂಬಿಕೊಂಡು ವೈರಾಗ್ಯದ ಸಾಕಾರ ಮೂರ್ತಿಯಾಗಿರ್ತಕ್ಕಂತಹ ಪರಮೇಶ್ವರನ ಮನಸ್ಸಿನಲ್ಲಿ ಏನಾದರೂ ಒಂದು ಸ್ವಲ್ಪ ಆಸೆ ಬಂದರೆ ಮದುವೆ ಆಗಬೇಕು ಅಂತ, ನಾವು ಗೆದ್ದ ಹಾಗೆ ಅಂತ ಹೇಳಿ ರತಿಪತಿಯಾಗಿರುವಂತಹ ಮನ್ಮಥನ ಬಳಿ ದೇವತೆಗಳೆಲ್ಲ ಹೋದರಂತೆ. ಹೋಗಿ ಹೇಳ್ತಾ ಇದ್ದಾರೆ, ಯಾವಾಗ ಮನ್ಮಥನ ಅರಮನೆ ಹತ್ತಿರ ಬಂದ್ರೋ, ಮನ್ಮಥನನ್ನು ನೋಡುವುದೇ ಬೇಡ, ಅರಮನೆ ಹತ್ರ ಬರುವಾಗಲೇ ಇವರಿಗೆಲ್ಲ ಕಾಮನೆಗಳು ಶುರುವಾಯ್ತಂತೆ. ಅದು ಬೇಕು ಇದು ಬೇಕು, ಎಲ್ಲ ಆಸೆಗಳು ಉದ್ಭವ ಆಗಲಿಕ್ಕೆ ಶುರುವಾಯ್ತಂತೆ. ಅವನ ಸುಂದರವಾದಂತಹ ರೂಪವನ್ನು ಕಂಡು ಅವಕ್ಕಾಗಿ ನಿಂತು ಬಿಟ್ರಂತೆ. ಯಾಹ ಸುಂದರಾನನ ಕೋಮಲಾಂಗ ಸುಖೇಶಿ ಸುತೃಢಕಾಯ ಸುಮನಸ ಪಂಚಶರಧಾರನು ಪರಾಕ್ರಮೇ ವೀರ ಮನ್ಮಥನ. ಸುಂದರನಾಗಿರುವಂತಹ ಸುಕೋಮಲವಾಗಿರುವಂತಹ ಮೈಯನ್ನು ಹೊಂದಿರುವಂತಹ ಅವನ ಬಳಿಯಲ್ಲಿ 5 ರೀತಿಯ ಶರಗಳಿದ್ದಾವೆ ನೋಡಿ, ಬಾಣಗಳು. ಅರವಿಂದ, ಅಶೋಕ, ಜೂಟ, ನವಮಲ್ಲಿಕ, ನೀಲೋತ್ತಮ ಎನ್ನುವಂತಹ 5 ಬಾಣಗಳಿದ್ದಾವೆ. ಆ ಬಾಣದಿಂದ ಯಾವುದಾದರೊಂದು ಜೀವಿಗೆ ಘಾಸಿ ಮಾಡಿದರೆ ಆಹಾ, ಆ ಜೀವಿಯ ಮನಸ್ಸಿನಲ್ಲಿ ಆಸೆ ಉಗಮ ಆಗದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಪಂಚಶರಧಾರನು ವೀರ ಪರಾಕ್ರಮಿ ಮನ್ಮಥನ ಹತ್ತಿರ ಹೋಗಿ ಉಟ್ಟದಟ್ಟಿಯ ಬಿಗಿದ ಚಲ್ಲಣ ಸುಂದರಾಭರಣ ಶೋಭಿತ ಕೆಂಚು ಮೀಸೆಯ ಚೆಲುವ ರತಿಯ ರಸ ಮನ್ಮಥನ. ಹೇ ಕಾಮದೇವ, ಎಷ್ಟು ಸುಂದರನಾಗಿದ್ದಿ! ಅವನ ರೂಪವನ್ನೆಲ್ಲ ವರ್ಣನೆ ಮಾಡಿ ಅವನನ್ನ ಸಂತೋಷಗೊಳಿಸಿ ಮನ್ಮಥ ಕೇಳ್ತಾ ಇದ್ದಾನಂತೆ, ದೇವತೆಗಳೇ ನೀವೆಲ್ಲ ಯಾಕೆ ಇಲ್ಲಿಗೆ ಬಂದದ್ದು? ನೀವು ಬಂದದ್ಯಾಕೆ? ನನ್ನನ್ನು ಹೊಗಳುವುದು ಯಾಕೆ? ನನ್ನನ್ನು ಸಂತೋಷಗೊಳಿಸುವುದರ ಕಾರಣವೇನು ಅಂತ ಹೇಳಿದ್ರೆ, ದೇವತೆಗಳೆಲ್ಲ ಹೇಳಿದ್ರಂತೆ, ಹೇ ಮನ್ಮಥ ಏನು ಹೇಳೋಣ, ತಾರಕಾಸುರ ಮಹಾರಾಕ್ಷಸ ಅಮರಾವತಿಗೆ ಬಂದು ಬಿಟ್ಟು ನಮ್ಮನ್ನೆಲ್ಲ ಅಲ್ಲಿಂದ ಓಡಿಸಿ ಬಿಟ್ಟಿದ್ದಾನೆ. ಇರ್ಲಿಕ್ಕೆ ಗತಿ ಇಲ್ಲ ಅಂತ ಆಗಿಬಿಟ್ಟಿದೆ. ಅದಕ್ಕೆ ನಾನೇನು ಮಾಡ್ಬೇಕು ಅದಕ್ಕೀಗ ಅಂತ? ನೀನೇನು ಮಾಡುವುದು ಬೇಡಪ್ಪ, ಒಂದು ಸಣ್ಣ ಸಹಾಯ ಮಾಡು. ಏನು ಅಂತ ಹೇಳಿದ್ರೆ,
ಪರಮೇಶ್ವರ ಇದ್ದಾನಲ್ಲ, ಮದುವೆ ಬೇಡ ಅಂತ ಹೇಳಿ ವೈರಾಗ್ಯ ಮೂರ್ತಿಯಾಗಿ ಧ್ಯಾನ ಮಾಡ್ತಾ ಇದ್ದಾನೆ ಸ್ಮಶಾನದಲ್ಲಿ. ಅವನಿಗೊಂದು ಬಾರಿ ಆಘಾತ ಮಾಡಿಬಿಡು ನಿನ್ನ ಆ ಬಾಣದಲ್ಲಿ, ಅವನೇನಾದ್ರೂ ನಿನ್ನ ಈ ಶರದ ಆಘಾತಕ್ಕೆ ಮನಸ್ಸು ಮಾಡಿ ಪಾರ್ವತಿಯನ್ನು ಮದುವೆಯಾಗಿ ಬಿಟ್ರೆ ನಮ್ಮ ಕಂಟಕ ದೂರ ಆಗ್ತದೆ. ಲೋಕ ಕಲ್ಯಾಣಕ್ಕೋಸ್ಕರ ಹೇ ಮನ್ಮಥ ನೀನು ಈ ಸಹಾಯವನ್ನ ಮಾಡಬೇಕು ಅಂತ ಹೇಳಿದಾಗ ಚಿಂತೆ ಆಯ್ತಂತೆ ಮನ್ಮಥನಿಗೆ. ಯಾಕೆ ಯಾಕೆ ಅಂತ ಹೇಳಿದ್ರೆ, ನನ್ನ ಕೈಯಲ್ಲಿರುವಂತಹ 5 ಬಾಣಗಳು ಅಂತ ಏನು ಹೇಳ್ತೀರೋ ಆ ಬಾಣಗಳಿಗೆ ಶಕ್ತಿಯನ್ನ ಕೊಟ್ಟವ ಶಿವ. ಯಾರು ನನಗೆ ಶಕ್ತಿ ದಾತಾರನಿದ್ದಾನೋ ಅವನಿಗೆ ನಾನು ಅದನ್ನ ಮತ್ತೆ ಪ್ರಯೋಗ ಮಾಡಿದರೆ ಅದು ಫಲ ನೀಡೀತೆ. ಅಥವಾ ನಾನು ಆ ರೀತಿ ಆಘಾತವನ್ನ ಪ್ರಭುವಾಗಿರುವಂತಹ ಪರಮೇಶ್ವರನಿಗೆ ಮಾಡಬಹುದೇ? ಕೋಪಗೊಂಡಿರುವಂತಹ ಶಿವ ನಾಳೆ ನನಗೇನಾದ್ರೂ ಮಾಡಿಬಿಟ್ರೆ? ಸುಮಾರು ಹೊತ್ತು ಅವನು ಒಪ್ಪಿಕೊಳ್ಳಲಿಲ್ಲ ನೋಡಿ. ಮತ್ತೆ ಆಲೋಚನೆ ಮಾಡ್ತಾನಂತೆ. ಲೋಕ ಕಲ್ಯಾಣ ಅಂತ ಹೇಳ್ತಾ ಇದ್ದಾರೆ. ಲೋಕ ಕಲ್ಯಾಣಕ್ಕೆ ಗುರಿಯಾಗಬೇಕಾದ್ರೆ ಎಲ್ಲ ಜೀವಿಗಳು ಕೂಡ ಕಷ್ಟಪಡಲೇಬೇಕು. ಒಂದು ಮರ ಆಲೋಚನೆ ಮಾಡ್ತದೆ, ಸಣ್ಣ ಬೀಜ ಆಲೋಚನೆ ಮಾಡುದು. ಈಗ ಎಲ್ಲಿ ನೋಡಿದ್ರು ಕೂಡ ಮರವನ್ನು ಕಡಿಯೋರಿರುವುದಲ್ಲ. ನಾನು ಒಂದು ದೇವಸ್ಥಾನದ ಪರಿಸರದಲ್ಲಿ ದೊಡ್ಡ ಮರವಾಗಿ ಬೆಳೆಯಬೇಕು, ದೊಡ್ಡ ದೊಡ್ಡ ರೆಂಬೆ ಕೊಂಬೆಗಳನ್ನು ಹೊತ್ತಿರುವಂತಹ ಮರದ ಅಡಿಭಾಗದಲ್ಲಿ ಸಂಜೆ ಹೊತ್ತಿಗೆ ಒಂದು 4 ಮಕ್ಕಳ ಬಂದು ಕುಳಿತುಕೊಂಡು ಮಾತನಾಡಬೇಕು. ಆ ಪರಿಸರವನ್ನೆಲ್ಲರೂ ಇಷ್ಟಪಡಬೇಕು. ನನ್ನ ಬುಡದಲ್ಲಿ ಕುಳಿತುಕೊಂಡು ಎಲ್ಲರೂ ಮಾತನಾಡುವಂಥ ಆ ವಿಚಾರವನ್ನು ನಾನು ಕೇಳಬೇಕು, ಸಂತೋಷ ಪಡಬೇಕು ಅಂತ ಬಯಸಿದರೆ ಬೀಜ ಏನು ಮಾಡಬೇಕು? ಮೊದಲು ತನ್ನನ್ನು ತಾನು ಮಣ್ಣಿನ ಅಡಿಗೆ ಹಾಕಿಕೊಳ್ಬೇಕು. ಎಷ್ಟೋ ಕಷ್ಟವನ್ನು ಅದು ಸಹಿಸಬೇಕು. ಸಣ್ಣ ಗಿಡ ಆಗಬೇಕು, ಬೆಳೀಬೇಕು, ಮರ ಆಗಬೇಕು. ಎಷ್ಟು ಕೆಲಸ ಉಂಟು. ಒಂದು ಗಿಡ ಆಗಬೇಕು, ಒಂದು ಮರ ಆಗಬೇಕಂದ್ರೆ ಒಂದು ಬೀಜ ತನ್ನನ್ನು ತಾನು ಭೂಮಿ ಒಳಗೆ ಹಾಕಿಕೊಳ್ಳಬೇಕು. ಅದೇ ರೀತಿ ಒಂದು ಗಂಧದ ಕೊರಡು ಆಲೋಚನೆ ಮಾಡ್ತದಂತೆ, ನನ್ನನ್ನು ಹೀಗೆ ಕಲ್ಲಿಗೆ ಒರೆಸಿದರೆ ನಾನು ಪರಿಮಳಯುಕ್ತವಾಗಿ ಎಲ್ಲರೂ ನನ್ನನ್ನು ಇಷ್ಟಪಡುವಾಗಬೇಕು ಅಂತ, ಎಲ್ಲರೂ ಇಷ್ಟಪಡುವ ಹಾಗೆ ಆಗಬೇಕು ಅಂತಾದರೆ ತನ್ನನ್ನು ತಾನು ಕಲ್ಲಿಗೆ ಹಾಕಿ ತಿಕ್ಕಿಕೊಂಡ್ರೆ ಮಾತ್ರ ಪರಿಮಳ ಹೊರಡುತ್ತದೆ. ನಾನು ಕಷ್ಟವೇ ಪಡುವುದಿಲ್ಲ, ಎಲ್ಲರೂ ನನ್ನನ್ನು ಮೆಚ್ಚಬೇಕು ಅಂತ ಹೇಳಿದ್ರೆ ಆಗ್ತದ? ಅದೇ ರೀತಿ ಒಂದು ಕರ್ಪೂರ ಹೇಳ್ತದೆ, ನಾನು ಈ ಜಗತ್ತಿಗೆ ಬೆಳಕು ಕೊಡುವಂಥವನಾಗಬೇಕು ಅಂತ ಹೇಳಿದ್ರೆ ತನ್ನನ್ನು ತಾನು ಬೆಂಕಿಗೆ ಅದು ಅರ್ಪಣೆ ಮಾಡಿಕೊಳ್ಳಬೇಕಾಗ್ತದೆ. ಹೀಗೆ ಪರರಿಗೆ ಉಪಕಾರ ಮಾಡ್ತೇನೆ ಅಂತ ಹೊರಟ್ರೆ ನನ್ನನ್ನು ನಾನು ದಹಿಸಿಕೊಳ್ಬೇಕಾಗುತ್ತದೆ. ನನಗೆ ನಾನು ಕಷ್ಟ ತಂದುಕೊಳ್ಬೇಕಾಗ್ತದೆ. ನನಗೆ ಕಷ್ಟ ಬರ್ತದೆ ಅಂತ ಹೇಳಿ ನಾನಿವತ್ತು ಸಹಾಯ ಮಾಡದೇ ಇದ್ರೆ ಲೋಕ ಕಲ್ಯಾಣಕ್ಕೆ ಸಹಕಾರ ಮಾಡದಂತಹ ಪಾಪ ನನ್ನದಾಗುತ್ತದೆ. ಪಾಪ ಬೇಕೋ ಅಲ್ಲ ಪುಣ್ಯ ಬೇಕು ಅಂತ ಆಲೋಚನೆ ಮಾಡಿದ್ರೆ ನಾನು ನಾಶ ಆದರೂ ಚಿಂತೆ ಇಲ್ಲ, ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ಹೊರಟವ ಮನ್ಮಥ. ಈಗ ಗೊತ್ತಾಯ್ತಲ್ಲ ಗಿರಿಜಾ ಕಲ್ಯಾಣ ಕಥೆಯಿಂದ ನನಗೇನು ಅಂತ ಹೇಳಿದ್ರೆ, ಪಾರ್ವತಿ ಹಾಗೆ ದೇವರೇ ಬೇಕು ಅಂತ ಹೇಳಿ ಕಷ್ಟ ನಿಷ್ಠುರಗಳನ್ನು ನಾವು ಸಹಿಸುತ್ತೇವಾ? ಮನ್ಮಥದ ಹಾಗೆ ನನ್ನನ್ನು ನಾನು ನಾಶ ಮಾಡಿಕೊಂಡು ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಆ ರೀತಿ ಬದುಕಲಿಕ್ಕೆ ನನ್ನಿಂದ ಸಾಧ್ಯ ಉಂಟಾ? ಇದನ್ನೆಲ್ಲ ನಾವು ನೋಡಬೇಕು ಅಂತ. ಆಯ್ತು ಅಂತ ಹೇಳಿದ ಮನ್ಮಥ, ನಾನು ಬರ್ತೇನೆ, ಹೋಗುವ ಬನ್ನಿ, ಎಲ್ಲಿದ್ದಾನೆ ಶಿವ ನನಗೆ ತೋರಿಸಿ ಅಂತ ಹೇಳಿ ಎಲ್ಲ ದೇವತೆಗಳು ಮೆಲ್ಲ ಮನ್ಮಥನನ್ನು ಕರ್ಕೊಂಡು ಬಂದರು. ಸ್ಮಶಾನಕ್ಕೆ ಬಂದಿದ್ದಾರೆ. ಅಲ್ಲ ಒಂದು ದೊಡ್ಡ ಹೆಬ್ಬಂಡೆ ಮೇಲೆ ಕುಳಿತುಕೊಂಡು ಧ್ಯಾನಾಸಕ್ತನಾಗಿದ್ದಾನೆ ಶಿವ. ಮನ್ಮಥನ ಒಂದು ಹೆಜ್ಜೆ ಆ ಸ್ಮಶಾನಕ್ಕೆ ಬಂದದ್ದೇ ಮೆಲ್ಲ 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 ಮೆಲ್ಲನೆ ಆ ಬೂದಿಗಳೆಲ್ಲ ಹೋಗಿ ಸುಂದರವಾದಂತಹ ಪ್ರದೇಶ ಆಯಿತಂತೆ ನೋಡಿ. ಇನ್ನು ತಾನು ಒಂದೇ ಒಂದು ಬಾಣವನ್ನ ಹೀಗೆ ತೆಗೆದು ಇನ್ನೇನು ಒಗೆಯಬೇಕು ಅಂತ ಹೇಳಿ ಆರಂಭ ಮಾಡ್ತಾ ಇದ್ದಾನೆ. ಪ್ರಶಾಂತವಾಗಿರ್ತಕ್ಕಂತಹ ಸ್ಮಶಾನ ಇದೀಗ ಸುಂದರವಾದಂತಹ ಪ್ರಕೃತಿಯಾಗಿ ಬದಲಾಗಿದೆ. ಆಹಾ ಆಹಾ, ಎಷ್ಟು ನಯನ ಮನೋಹರವಾದಂತಹ ಪ್ರಾಕೃತಿಕ ಸೌಂದರ್ಯದಿಂದ ಕಂಗೊಳಿಸ್ತಾ ಇದೆ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ನಾನಾ ಇಚ್ಛೆಗಳು ದೇವತೆಗಳ ಮನಸ್ಸಿನಲ್ಲಿ ಮೂಡಲಿಕ್ಕೆ ಪ್ರಾರಂಭ ಆಗಿದೆಯಂತೆ. ಆ ಸಂದರ್ಭದಲ್ಲಿ ಕುಸುಮ ಶರಂಗಳ ಹೂಡಿದ ಕಾಮ ಬೈಗೆ ಬಳಿದಿಪ್ಪಿದುವರಿಸಿ ಮಸಣವಾಯ್ತು ರಸ ಕ್ರೀಡೆಯ ನಾಮ ಪುಳಕಗೊಂಡು ನಿಬಿಡೆಂದಿದು ರೋಮ ಕೋಗಿಲ ಇರಿಗನು ಶುಕಮಿ ಕಸವಿದನಿ ಗೋವಸ್ತಗಳಮ್ಮ ನುಡಿ ಮಾತನಿ ಮೈ ಪುಳಕಿಸುವ ತುಂತುರು ಮಳೆ ಹನಿ ಎಲೆ ತರುಳತಿಗಳು
ಇದ್ದ ಹಾಗೆ ಒಂದೊಂದೇ ಬಾಣವನ್ನ ಬಿಡ್ತಾ ಇದ್ದಾನೆ ಮನ್ಮಥ. ಕಣ್ಣವೇ ತೆರೆಯರುವ ಪಶುಪತಿಯೋ ಒಂದೊಂದೇ ಬಾಣ ಬಂದು ಆ ಪರಶಿವನ ಎದೆಯನ್ನ ಪಠ ಪಠ ಅಂತ ಹೊಡೆಯುವಾಗ ಪಕ್ಕನೆ ಧ್ಯಾನದಿಂದ ಕಣ್ಣನ್ನ ತೆಗೆದಂತಹ ಆ ಪರಮೇಶ್ವರ ಕಣ್ಣನ್ನ ಬಿಟ್ಟು ಬಿಟ್ಟಿದ್ದಾನೆ, ನೋಡ್ತಾ ಇದ್ದಾನೆ. ಕಣ್ಣವೇ ತೆರೆಯಲುವ ಪಶುಪತಿಯು ಎರಗಿ ಚರಣ ಸ್ಪರ್ಶಿಸಲು ಪಾರ್ವತಿಯು. ಕಣ್ಣವೇ ತೆರೆಯಲುವ ಪಶುಪತಿಯು ಎರಗಿ ಚರಣ ಸ್ಪರ್ಶಿಸಲು ಪಾರ್ವತಿಯು. ಹುಳಗಗೊಂಡನ ಮೃಡ ಮುಕ್ಕಣ್ಣ ದಿಟ್ಟಿಸಿದನ ಅನುರೂಪದ ಹೆಣ್ಣ. ಹುಳಗಗೊಂಡನ ಮೃಡ ಮುಕ್ಕಣ್ಣ ದಿಟ್ಟಿಸಿದನ ಅನುರೂಪದ ಹೆಣ್ಣ. ಸುಪ್ತ ಬಯಕೆ ತುಂಬಿಕ್ಕಿ ಚಿಮ್ಮಿ ಅನುರಾಗ ಹೊಮ್ಮಿದ ಸಮಯದಲ್ಲಿ ಊರ್ಜಲ ಕಾತರದಲ್ಲಿ ನಿರೀಕ್ಷಿತ ಶಿವಗಿರಿಜ ಸಂಯೋಗ ನಿತ್ತ ಚಂದಲಿಸಿ ಕಲಿಬಿಲಿಗೊಳ್ಳಲು ವಾಯ್ದು ತಪೋಭಂಗ. ಧ್ಯಾನ ಬಿಟ್ಟು ಬಳಿಬಾರಿದ ಪರಶಿವ ಬಯಸಿದೆಯ ಸಂಗ. ಧ್ಯಾನ ಬಿಟ್ಟು ಬಳಿಸಾರಿದ ಪರಶಿವ ಬಯಸಿತು ಸ್ತ್ರೀಯ ಸಂಗ. ಹರಶಂಕರ ಮಹಾದೇವ ಹರನ ಪಾರ್ವತೀಪತೆ ಹರ ಹರ ಮಹದೇವ ಎನ್ನುತ್ತಾ ಎಲ್ಲರೂ ಮನಸ್ಸಿನಲ್ಲಿ ಆ ಪರಮೇಶ್ವರನಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇರಬೇಕಾದ್ರೆ ಇತ್ತ ಕಡೆಯಲ್ಲಿ ಪಾರ್ವತೀ ದೇವಿ ಪೂಜಾ ಹರಿವಾಣವನ್ನ ಹಿಡಿದುಕೊಂಡು ಆ ಪರಮೇಶ್ವರನ ಕಾಲಿನ ಬುಡದಲ್ಲಿ ನಿಂತು ಒಂದೊಂದು ಹೂಗಳಿಂದಲೂ ಅರ್ಚನೆ ಮಾಡುತ್ತಾ ಇರಬೇಕಾದ್ರೆ ಒಂದೊಂದೇ ಬಾಣ ಬಂದು ಆ ಪರಮೇಶ್ವರನ ಎದೆಯನ್ನ ತಾಕುತ್ತಿರಬೇಕಾದ್ರೆ ಪಕ್ಕನೆ ಕಣ್ಣನ್ನ ತೆರೆದಿರುವಂತಹ ಪರಮೇಶ್ವರ ನೋಡ್ತಾ ಇದ್ದಾನೆ. ಕಾಲ ಬುಡದಲ್ಲಿ ಸುಂದರವಾದ ಹೆಣ್ಣೊಬ್ಬಳು ಕುಳಿತುಕೊಂಡು ನನಗೆ ಪೂಜೆಯನ್ನ ಮಾಡುತ್ತಾ ಇದ್ದಾಳೆ. ಒಳಗಿನಿಂದ ಏನೋ ಒಂದು ರೀತಿಯ ಕಾಮನೆ ಹೊರಬಂದು ಅವಳನ್ನ ಹೀಗೆ ನೋಡಿದ್ದಷ್ಟೇ ಎಲ್ಲರೂ ಅಂದುಕೊಂಡ್ರಂತೆ ಧ್ಯಾನದಲ್ಲಿರುವಂತಹ ಪರಮೇಶ್ವರನಿಗೆ ಎಚ್ಚರಿಕೆ ಆಗಿ ಅಲ್ಲಿರುವಂತಹ ಪಾರ್ವತಿಯನ್ನು ಪ್ರೀತಿಯಿಂದ ನೋಡ್ತಾ ಇದ್ದಾನೆ. ಇನ್ನೇ ನವ ಮದುವೆ ಆಗುತ್ತಾನೆ ಅಂತ ಹೇಳಿ ಎಲ್ಲರೂ ಆಲೋಚನೆ ಮಾಡುತ್ತಾ ಹರ ನಮ ಪಾರ್ವತೀಪತೆ ಹರ ಹರ ಅಂತ ಹೇಳಿಬಿಡ್ತಾ ಇದ್ದಾರಂತೆ ಮನಸ್ಸಿನಲ್ಲಿಯೇ. ಪಾರ್ವತಿಗೂ ಪರಮೇಶ್ವರನಿಗೂ ಮದುವೆ ಆಯಿತು ಅಂತ ಅವರ ತಲೆಯಲ್ಲಿ. ಆದರೆ ಯಾವಾಗ ಚಿತ್ತವು ಚಂಚಲ ಆಗಿ ತನ್ನ ಕಾಲಬುಡದಲ್ಲಿರುವಂತಹ ಹೆಣ್ಣೊಬ್ಬಳು ತಾನು ಕಣ್ಣು ಬಿಟ್ಟೆ ಎಂಬುದಾಗಿ ಕಾಲನ್ನ ಮುಟ್ಟಿದಳೋ ಆ ಕ್ಷಣದಲ್ಲಿ ಧ್ಯಾನಕ್ಕೆ ಭಂಗ ಬಂದಿದೆಯಂತೆ. ಇದಕ್ಕೇನು ಕಾರಣ ಎಂಬುದಾಗಿ ಕಣ್ಣನ್ನ ತನ್ನ ಮೂರನೇ ಕಣ್ಣನ್ನ ಬಿಟ್ಟಾಗ ಎಲ್ಲರೂ ನೋಡುತ್ತಾ ಇರುವಂತೆ ಏನಾಗಿದೆ, ಎಣಿಸಲಾಗುವುದೇ ಹುಲಿಯ ದಂಡುವ ಕೆಣಕರುಳಿತೆ ಹರರ ಕ್ರೋಧವ ಧಗಧಗಿಪ ಕಳ್ಳುರಿಯ ಮಾತೆ ಮತಂಗ ಉಳಿಯುವುದೇ. ಇದು ಯಾಕೆ ಹೀಗಾಯಿತು ಎಂಬುದಾಗಿ ನನ್ನ ಮೂರನೇ ಕಣ್ಣನ್ನ ಬಿಟ್ಟು ನನ್ನ ಮನಸ್ಸಿನಲ್ಲಿ ವಿಕಾರವನ್ನ ಉಂಟು ಮಾಡಿರುವಂತಹ ಆ ಮನ್ಮಥನನ್ನ ಮೂರನೇ ಕಣ್ಣಿನಿಂದ ನೋಡಿದ್ದೇ ತಡ. ನೋಡಿ, ಒಂದು ಹುಲಿ ಇರ್ತದೆ, ಆ ಹುಲಿ ಪಾಪ ನಾವೇ ಸಾಕಿದ್ದು, ಎಂತ ಮಾಡುವುದಿಲ್ಲ ಅಂತ ಹೇಳಿ ಅದರ ಬಾಯಿಯೊಳಗೆ ಕೈ ಇಟ್ರೆ ಅದು ಯಾವಾಗ ಕಚ್ಚುತ್ತದೆ ಅಂತ ನಮಗೆ ಗೊತ್ತುಂಟ, ಕಚ್ಚಿದ ಮೇಲೆ ಕೈ ತುಂಡು ಅಷ್ಟೇ. ಹಾಗೆ ಇವತ್ತು ಅಂತಹ ಪರಮೇಶ್ವರ ವೈರಾಗ್ಯದ ಸಾಕಾರ ಮೂರ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಹೊರಟಂತಹ ದೇವತೆಗಳಿಗೆ ಈ ರೀತಿಯ ಒಂದು ಘಟನೆ ಆಗುತ್ತದೆ ಅಂತ ಹೇಳಿ ಆಲೋಚನೆ ಮಾಡಲಿಲ್ಲ ಅವರು. ಮೂರನೇ ಕಣ್ಣನ್ನ ಬಿಟ್ಟ ಕ್ಷಣವೇ ಕಾಮದೇವ ಎಲ್ಲರ ಮುಂಭಾಗದಲ್ಲಿ ಧಗಧಗಿಸಿ ಉರಿದು ಬಿಟ್ಟು ಹೋಗೇ ಬಿಟ್ಟನಂತೆ. ಎಲ್ಲರೂ ಭಯಭೀತರಾಗಿ ಅಲ್ಲೇ ಸಿಕ್ಕಿದಂತಹ ಮರದ ಹಿಂದೆ ಹೋಗಿ ಅಡಗಿ ಕೂತಿದ್ದಾರಂತೆ. ಯಾರಿಗೂ ಕೂಡ ಧೈರ್ಯ ಇಲ್ಲ. ಯಾಕೆ, ಆ ಮೂರನೇ ಕಣ್ಣು ಹೇಗಾದ್ರೆ ಈಚೆ ನಮ್ಮನ್ನು ನೋಡಿಬಿಟ್ರೆ ನಾವು ಹೋಯ್ತು ಅಂತ ಯಾರಿಗೆ ಧೈರ್ಯ ಇಲ್ಲ.
ಲೋಕ ಕಲ್ಯಾಣ ಆಗಲಿ, ನಾನು ಸಾಯ್ತೇನೆ ಅಂತ ಇಲ್ಲ ಯಾರಿಗೆ ಸಹ. ಯಾರು ಬೇರೆಯವರು ಸತ್ತು ಲೋಕ ಕಲ್ಯಾಣ ಆದರೆ ಒಳ್ಳೇದಲ್ವ ನಮಗೆ, ತಗಾಳೆ ಇಲ್ಲ, ಲೋಕಕ್ಕೆ ಕಲ್ಯಾಣ ಆಯಿತು ಅಂತ. ನಮ್ಮ ಅವಸ್ಥೆ ಹೀಗೆ. ನೀನು ಬೇಕಾದರೆ ಸಾಯಿ, ನಾನು ಸಾಯೋದಿಲ್ಲ. ಇಷ್ಟು ಹೊತ್ತಿಗೆ ಕಾಮದಹನವನ್ನು ಕಂಡಿದ್ದಾಳಲ್ಲ ಪಾರ್ವತಿ. ಪಾಪ ಎಳೆ ಬಾಲೆ, ದೇವತೆಗಳೆಲ್ಲ ಹಿಡ್ಕೊಂಡು ಬಂದಿದ್ದಾರೆ ಅವಳನ್ನು. ನೋಡು, ಹೀಗೀಗೆ ಆಗ್ತದೆ, ಹೀಗೀಗೆ ಆದಾಗ ನೀನು ಹೀಗೀಗೆ ಮಾಡು ಅಂತೇಳಿ. ಶಿವ ಸಿಗ್ತಾನೆ ಅಂತ ಹೇಳಿ ಅವಳು ಬಂದು ಬಿಟ್ಟಿದ್ದಾಳೆ, ಪೂಜೆ ಮಾಡಿದ್ದಾಳೆ. ಪುಣ್ಯ ಅವಳನ್ನು ಕೊಲ್ಲದೆ ಅವನನ್ನು ಕೊಂದು ಬಿಟ್ಟಿದ್ದಾರೆ. ಅಳ್ತಾಳಂತೆ, ಮೂರ್ಛೆ ತಪ್ಪಿ ಬಿದ್ದು ಬಿಟ್ಲು ಅವಳಲ್ಲಿ. ಯಾಕೆ? ದಗ 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 ಉರಿಯುವುದನ್ನು ನೋಡಿದ್ರೆ ಸಣ್ಣ ಬಾಲೆ ಆ ಮನಸ್ಸಿನಲ್ಲಿ ನೋವಾಯಿತು, ಹೆದರಿಕೆ ಆಯಿತು, ಮೂರ್ಛೆ ತಪ್ಪಿದ್ದಾಳೆ. ದೇವತೆಗಳು ಎಲ್ಲರೂ ಬಿಟ್ಟು ಅವರು ಹೋದ್ರು, ಶಿವ ಅಂತರ್ಧಾನನಾಗಿ ಹೋದ. ಕಣ್ಣು ಬಿಟ್ಟಾಗ ಯಾರಿದ್ದಾರೆ? ಸ್ಮಶಾನ ಮಾತ್ರ ಇರೋದಲ್ಲಿ. ಕಾಮ ಹೋದಾಗ ಎಲ್ಲವೂ ಹೋಗಿದೆ ನೋಡಿ. ಕಣ್ಣು ಬಿಟ್ಟು ಅಳ್ತಾ ಇದ್ದಾಳಂತೆ. ಕಲ್ಲಿನ ಬಂಡಿಯಲ್ಲಿ ಕಲ್ಲು ಬಂಡಿ ಹಾಗೆ ಕುಳಿತಿದ್ದವ ಪರಮೇಶ್ವರ. ಇನ್ನೇನು ಆ ಮನ್ಮಥನಿಂದಾಗಿ ಇವ ನನ್ನವಾಗುತ್ತಾನೆ ಅಂತ ನಾನು ಬಯಸಿದೆ, ಇಲ್ಲವಲ್ಲ? ಹೇ ಸ್ವಾಮಿ, ಯಾವ ತಪ್ಪನ್ನ ಮಾಡಿದ್ದೇನೆ ಎಂಬುದಾಗಿ ಈ ರೀತಿಯ ಶಿಕ್ಷೆಯನ್ನ ಕೊಡ್ತಾ ಇದೀಯಾ ಶಿವ? ಹೇ ವಿಕಾರಿ ಕಾಮವೈರಿ ಶರಣು ಬಂದೇನಾ. ಹೇ ವಿಕಾರಿ ಕಾಮವೈರಿ ಶರಣು ಬಂದೇನಾ. ಮುನಿ ಸಮರಿತು ಪ್ರೇಮದಿ ಬೇರೆತು ನೀಡೋ ದರುಶನ. ಮುನಿ ಸಮರಿತು ಮುನಿ ಸಮರಿತು ಪ್ರೇಮದಿ ಬೇರೆತು ನೀಡೋ ದರುಶನ. ಹೇ ವಿಕಾರಿ ಹೇ ಶಿವ ಶಿವ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎನ್ನುತ್ತಾ ಶಿವ ಪಂಚಾಕ್ಷರಿ ಮಂತ್ರವನ್ನ ಅಲ್ಲಿಯೇ ಪಠನೆ ಮಾಡ್ತಾ ಇದ್ದಾಳಂತೆ. ತಾನು ಧ್ಯಾನಾಸಕ್ತಳಾಗಿದ್ದಾಳೆ. ಪರ್ವತರಾಜ ಬಂದು ಕರೆದ, ಬಾಮ್ಮ, ನಿನಗೆ ಇಲ್ಲೆಲ್ಲ ಮಲಗಿದ್ರೆ ಆಗಲಿಲ್ಲ, ಯಾಕೆ? ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿದವಳು ನೀನು, ಬಾ ಅಂತ ಹೇಳಿದ್ರೆ ಬರುವುದಿಲ್ಲ ಹೇಳಿದ್ಲಂತೆ. ರಾಜಕುಮಾರಿ ನೀನು ಬಾ ಅಂತ ಹೇಳಿದ್ರೆ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ದಿನದಿಂದ ದಿನಕ್ಕೆ ತಪಸ್ಸೇ ಜಾಸ್ತಿಯಾಗಿ ಹೋಗಿದೆಯಂತೆ. ಲೋಕದ ಪರಿವೇ ಇಲ್ಲದ ಹಾಗೆ ತಪಸ್ಸು ಮಾಡ್ತಾ ಇದ್ದಾಳೆ. ಸ್ಮಶಾನದಲ್ಲಿ ಇದ್ದಾಳೆ ಪಾರ್ವತೀ ದೇವಿ. ಯಾವುದೇ ಭೂತ ಪ್ರೇತದ ಹೆದರಿಕೆ ಅವಳಿಗೆ ಇಲ್ಲ. ಅನ್ನ ಆಹಾರವನ್ನ ಬಿಟ್ಟು ದೇಹ ಕೃಶವಾಗಿ ಹೋಗಿದೆ. ಅವಳಿಗೆ ಆಹಾರ ಎಲ್ಲ ಬಿಟ್ಟಿದ್ದಾಳು. ಅವಳು ದಿನಕ್ಕೊಂದು ಎಲೆ ತಿಂದುಕೊಂಡು ಬದುಕಲಿಕ್ಕೆ ಶುರು ಮಾಡಿದ್ಲಂತ. ಅದಕ್ಕೆ ಅವಳಿಗೆ ಅಪರ್ಣ ಅಂತ ಹೆಸರು. ದಿನಕ್ಕೊಂದು ಎಲೆಯನ್ನ ತಿಂದುಕೊಂಡು ಅವಳು ಬದುಕುತ್ತಾಳೆ ಅಂತೇಳಿ ಅಪರ್ಣ ಅಂತ ಹೆಸರು. ಸುಮ್ಮನೆ ಇಟ್ಟುಕೊಂಡ್ರೆ ಆಗ್ತದ? ಹೆಸರಿಟ್ಟು ಸರಿ ತಿನ್ನೋದು ಹಾಗೆ ಅಲ್ಲ. ಅಲ್ಲ, ಒಂದೊಂದಕ್ಕೆ ಕೂಡ ಒಂದೊಂದು ಹೆಸರು ಉಂಟಂತ. ಹಾಗೆ ಹೆಸರು ಪಡ್ಕೊಂಡ್ಲು ಅಂತ ಅವಳಿಗೆ ಸಂತೋಷ ಅಲ್ಲ, ಅವಳು ಮಾಡುವ ಕ್ರಿಯೆಯಿಂದ ಅವಳಿಗೆ ಹೆಸರು ಸಿಕ್ಕಿರುವಂಥದ್ದು. ಇಷ್ಟೆಲ್ಲ ಆಗಿ ಅನ್ನ ಆಹಾರ ಬಿಟ್ಟು ಕೃಶ ಆಗಿ ಹೋಗ್ತಾ ಇದ್ದಾಳೆ. ಮನಸ್ಸಿನಲ್ಲಿ ಇಷ್ಟು ಕಷ್ಟ ಆದರೂ ಶಿವ ಬೇಕು ಅಂತ, ನನಗೆ ಶಿವ ಬೇಕು, ನಾನು ಅವನನ್ನು ಮದುವೆ ಆಗಬೇಕು, ಅವ ಬಂದು ಹೋದ್ಯಾಕೆ, ನಾನು ಅವ ಬಾರದು, ನಾನು ಬರುವುದಿಲ್ಲ ಅಂತ ಅವಳಿಗೆ ಹಠ. ಇಷ್ಟಾಗುವಾಗ ಧ್ಯಾನದಿಂದ ಎಚ್ಚೆತ್ತಿದ್ದಾನಲ್ಲ ಶಿವ, ಅವನಿಗೆ ಆಯಿತು, ಅಲ್ಲ ಇವಳಿಗೆ ನಿಜವಾಗಿ ನನ್ನನ್ನು ಮದುವೆ ಆಗಬೇಕಂತ ಮನಸ್ಸು ಬಂದಿರ್ಬೋದಾ ಅಂತ. ಅದಕ್ಕೆ ಅವ ಬೇರೆ ಬೇರೆ ರೀತಿಯಲ್ಲಿ ಬಂದು ಪರೀಕ್ಷೆ ಮಾಡಿಸ್ತಾನೆ. ಪರ್ವತರಾಜನಾಗಿ ವೇಷ ಹಾಕ್ಕೊಂಡು ಬರ್ತಾನೆ. ಪಾರ್ವತಿ ಬಾ ಹೋಗುವ ಮನೆಗೆ, ನಿಂಗೆ ಆಗೋದಿಲ್ಲ ಕಂದ ಹೇಳ್ತಾಳೆ, ಕೇಳೋದಿಲ್ಲ ಅವಳು. ಕಡೆಗೆ ಎಲ್ಲ ಪರೀಕ್ಷೆ ಮುಗಿದ ಮೇಲೆ ಸಪ್ತರ್ಷಿಗಳನ್ನು ಕರೆಯಿಸ್ತಾರೆ. ಅವರೆಲ್ಲರೂ ಬಂದು ಪಾರ್ವತೀ ದೇವಿ ಎದುರು ಕುಳಿತುಕೊಂಡು ಶಿವನನ್ನು ಸರಿ ಬೈತಾರಂತೆ. ಅಲ್ಲ ಎಂತ ಹೇಳುದು, ನಿಂಗೆ ತಲೆ ಸರಿ ಉಂಟಾ? ಪರ್ವತರಾಜ ಮೇನಕಾದೇವಿಯರ ಮಗಳಾಗಿ ಆ ಅರಮನೆಯಲ್ಲಿ ಇರುವುದನ್ನು ಬಿಟ್ಟು ಸ್ಮಶಾನಕ್ಕೆ ಬಂದು ಯಾಕೆ ಕಷ್ಟಪಡ್ತಾ ಇದ್ದಿ? ನೀನೀಗ ಯಾರ ಹತ್ರ ಆದ್ರೂ ಬೇರೆ ಹುಡುಗಿಯರ ಹತ್ರ ಹೋಗಿ ಕೇಳಂತೆ,
ನಿನಗೆ ಒಂದಿಷ್ಟು ದುಡ್ಡು ಕೊಡ್ತೇನೆ, ಏನು ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಮಾಲು ಸುತ್ತುತ್ತೇನೆ ಅಂತ ಹೇಳ್ತಾರೆ. ಅಲ್ಲಿ ಇಲ್ಲಿ ಎಲ್ಲ ಸುತ್ತುತ್ತೇವೆ ಅಂತ ಹೇಳ್ತಾರೆ. ಹಾಗಿರುವಾಗ ದುಡ್ಡೇ ನಿನ್ನ ಬಳಿ ಇರುವಾಗ ನೀನು ಬೇಕು ಬೇಕಾದ್ದನ್ನು ಕೊಡ್ತೇನೆ ಬಾ ಅಂತೇಳಿ ಅಪ್ಪ ಅಮ್ಮ ಕರೆಯುವಾಗ ಮನೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ನಿನಗೆ. ಹೋಗಿ ಹೋಗಿ ಆ ಮುದುಕನನ್ನು ಮದುವೆ ಆಗ್ತಿ ಅಂತ ಹೇಳ್ತಾ ಇದೆಯಲ್ಲ, ನೀನೊಮ್ಮೆ ಸರಿ ಕಣ್ಣು ಬಿಟ್ಟು ಅವನನ್ನು ನೋಡಿದ್ಯಾ? ಶಿವನನ್ನು ನೋಡಿದ್ಯಾ ನೀನು? ಓ ಮುದುಕ, ಅವ ತಲೆಗೆ ಜಟೆ ಎಲ್ಲ ಕಟ್ಟಿಕೊಂಡಿದ್ದಾನೆ ಅಲ್ಲ, ಒಂದಾದ್ರೂ ಕೂಡ ಅವ ಚಿನ್ನ ಹಾಕೊಂಡಿದ್ದಾನ ಮೈ ಮೇಲೆ? ಪುರಿ ಹಾವು ಚೇಳೆ ಇರುವುದು ಅವನು ಮೈ ಮೇಲೆ. ಅವನಿಗೆ ಉಡ್ಲಿಕ್ಕೆ ಒಂದು ಒಳ್ಳೆ ವಸ್ತ್ರ ಉಂಟ? ಅವ ಎಂಥದ್ದು ಪ್ರಾಣಿಯ ಶರೀರದ ಆ ಮೇಲಿನ ಚರ್ಮವನ್ನು ತಕೊಂಡು ಚರ್ಮಾಂಬರವ. ಅವ ಮೀಯದೆ ಎಷ್ಟು ದಿನ ಆಯ್ತು, ವಾಸನೆ ಬರ್ತಾನವ ಅಂತೇಳಿ. ಅಲ್ಲ, ಈ ಭೂತ ಪ್ರೇತದೊಟ್ಟಿಗೆ ವಾಸ ಮಾಡಿ ಮಾಡಿ ಅವನ ಅವಸ್ಥೆ ಇಂತ. ಅವನನ್ನು ಸರಿ ಕಣ್ಣು ಬಿಟ್ಟು ನೋಡಿದ್ರೆ ನೀನು ನನಗೆ ಅಪ್ಪ ಮದುವೆ ಬೇಡ ನೋಡು, ಈಗ ಹೇಳ್ತೇನೆ ಹೋಗು, ಅಲ್ಲಿ ನಿನ್ನ ಅಪ್ಪ ಬೇಕಾದಂತಹ ರೀತಿಯ ದುಡ್ಡು ಕಾಸಿರುವಂತಹ ರಾಜಕುಮಾರರನ್ನ ಮದುವೆ ಮಾಡಿಸ್ತಾನೆ. ಯಾರನ್ನು ಮದುವೆ ಆಗಬೇಕು, ಯಾವ ಲೋಕದ ಸುರ ಸುಂದರಾಂಗ ಬೇಕಾದ್ರೂ ಸಹ ನಿನ್ನಂತಹ ಸುಂದರಿಯನ್ನು ಮದುವೆ ಆಗ್ಲಿಕ್ಕೆ ಬರ್ತಾನೆ. ಹೋಗಿ ಹೋಗಿ ಈ ವಿರಾಗಿಯನ್ನ, ಈ ಬೈರಾಗಿಯನ್ನ ನೀನು ಮದುವೆ ಆಗ್ತಿ ಅಂತ ಹೊರಡ್ತೀಯಲ್ಲ ಅಂತ ಹೇಳುವಾಗ ಅದು ಎಲ್ಲಿತ್ತು ಕೋಪ ಅಂತ ಗೊತ್ತಿಲ್ಲ. ಸಾಕು ಮಾಡಿ ನಿಮ್ಮ ಮಾತನ್ನ ಅಂತ ಹೇಳಿ ಪಾರ್ವತಿ ದೇವಿ ಜೋರು ಮಾಡಿದ್ಲಂತೆ. ಅಲ್ಲ, ನಿಮಗೇನು ಗೊತ್ತು ಅಂತ ನಮ್ಮ ಭಕ್ತಿ ಪ್ರೇಮ ಅಂತ. ಅಲ್ಲ ಸಪ್ತರ್ಷಿಗಳು, ನಿಮಗೆ ಎಂಥದ್ದು ಬೇಡ, ನೀವೆಂಥದ್ದು ಬೇಡ ಅಂತ ಹೇಳಿ ಅಲ್ಲ ವಿರಾಗಿಗಳಾದದ್ದು, ಸನ್ಯಾಸಿಗಳಾದದ್ದು. ನೀವೆಂಥದ್ದು ನಮ್ಮ ಹತ್ರ ಮಾತನಾಡೋದು? ನಮ್ಮ ಭಕ್ತಿ ಪ್ರೇಮದ ಕುರಿತು ನಿಮಗೇನು ಗೊತ್ತು? ನಾನು ಯಾವುದೇ ದುಡ್ಡು ಕಾಸು ಚಂದ ಅಂದ ಇದನ್ನೆಲ್ಲ ನೋಡಿ ಅವನನ್ನು ಮದುವೆ ಆಗುತ್ತೇನೆ ಅಂತ ಹೊರಟದ್ದಲ್ಲ. ನನ್ನ ಮನಸ್ಸಿನ ಸಾಕಾರ ಮೂರ್ತಿ ಅವ. ನನ್ನ ಜೀವನ ಏನಾದರೂ ಅರ್ಪಣೆ ಮಾಡ್ತೇನೆ ಅಂತ ಹೇಳಿದ್ರೆ ಶಿವನಿಗೋಸ್ಕರವಾಗಿ ಮಾತ್ರ, ಅವನಿಗೋಸ್ಕರವಾಗಿ ನಾನು ಉಸಿರು ಹಿಡ್ಕೊಂಡು ಬದುಕಿರುವಂಥದ್ದು. ಅವ ಹೇಗೆ ಇರಲಿ, ನನಗೆ ಅದು ಬೇಡ. ನಾನು ಆ ಭಗವಂತನೊಂದಿಗೆ ಸೇರಿದರೆ ಸಾಕು, ಅವನೊಂದಿಗೆ ಐಕ್ಯವಾದರೆ ಸಾಕು, ನನಗೆ ಅದೊಂದೇ ಆಲೋಚನೆ ಇರುವಂಥದ್ದು ಅಂತ ಹೇಳಿ ಹೋಗಿ ಇಲ್ಲಿಂದ ಅಂತ ಹೇಳಿ ಜೋರು ಮಾಡಿ ಸಪ್ತರ್ಷಿಗಳನ್ನ ಕಳಿಸಿದ್ರಂತೆ. ಸಪ್ತರ್ಷಿಗಳು ನೇರ ಶಿವನಲ್ಲಿಗೆ ಬಂದು ಹೇಳ್ತಾರಂತೆ, ಪಾಪ ನೀನಂದ್ರೆ ಪ್ರಾಣ ಬಿಡ್ತಾಳವಳು, ಅಂದ ವೇಳೆ ಇನ್ನು ಈ ರೀತಿ ಪರೀಕ್ಷೆ ಮಾಡಬಾರ್ದು ಶಿವ. ಹೋಗು ಹೋಗು, ಅವನನ್ನು ಮದುವೆ ಆಗು, ಅವಳನ್ನು ಮದುವೆ ಆಗು, ಲೋಕಕ್ಕೆ ಕಲ್ಯಾಣ ಉಂಟು ಮಾಡು, ತಾರಕಾಸುರನ ದಾಳಿಯಿಂದ ದೇವತೆಗಳಿಗೆಲ್ಲ ಮುಕ್ತಿ ಕೊಡು ಅಂತ ಹೇಳಿದಾಗ ಆಯ್ತು ಅಂತ ಹೇಳಿ ಶಿವ ಬಂದು ಪ್ರತ್ಯಕ್ಷನಾದನಂತೆ. ನೋಡಿ, ಆಹಾ ಸಂತೋಷ ಆಗ್ತಾ ಇದೆ. ಕಣ್ಣು ತೆರೆ ಅಂತ ಹೇಳಿ ಪಾರ್ವತಿಯಲ್ಲಿ ಹೇಳಿದಾಗ ಕಣ್ಣು ತೆರೆಯುತ್ತಾ ಇದ್ದಾಳೆ. ಯಾರದು ಕಣ್ಣೆದುರು? ಶಿವಂ ಶಿವಕರ ಶಾಂತಂ ಶಿವಾತ್ಮಾನಾಂ ಶಿವೋತ್ತಮ ಶಿವಮಾ ಸದಾ ಶಿವ ಶಿವ ಹೇ ಶಿವ. ಕೈಲಾಸ ಗಿರಿವಾಸ ಶಿವ ಶಂಕರ, ಕೈಲಾಸ ಗಿರಿವಾಸ ಶಿವ ಶಂಕರ, ಕರುಣೆಯ ಸುದೆ ಸುರಿಸು ಅಭಯಂಕರ, ಶಿವ ಶಂಕರ ಶಿವ ಶಂಕರ. ಮನದ ಕಾಮಿತವ ಧ್ಯಾನ ವಿಪೇನೆ ತೋರು ಭಕುತಳ ಕೈಲಾಸ ಗಿರಿವಾಸ ಶಿವ ಶಂಕರ ಶಿವ ಶಂಕರ ಶಿವ ಶಂಕರ
ಶಿವಶಂಕರ ನಮಃ ಶಿವಾಯ 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 ಶಿವ 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 ಎನ್ನುತ್ತಾ ತನ್ನೆದುರು ಪ್ರತ್ಯಕ್ಷನಾಗಿರುವಂತಹ ಭಗವಂತನನ್ನ ಕಂಡು ಅವನ ಪಾದವನ್ನ ಗಟ್ಟಿಯಾಗಿ ಹಿಡಿದು ಆ ಕಾಲನ್ನ ಕಣ್ಣೀರಿನಿಂದಲೇ ತೊಳೆಯುತ್ತಾ ಇದ್ದಾರಂತೆ. ಸ್ವಾಮಿ, ಎಷ್ಟು ಸಮಯದಿಂದ ನಿನ್ನನ್ನ ನೋಡಬೇಕು ನೋಡಬೇಕು ಅಂತ ಹೇಳಿ ಎಷ್ಟೊಂದು ಕಷ್ಟವನ್ನ ನಾನು ಸಹಿಸಿದೆ. ಇವತ್ತು ನಿನಗೆ ಬರಬೇಕು ಅಂತ ಆಯಿತು. ಇನ್ನು ನಿನ್ನನ್ನು ಬಿಡ್ಲಿಕ್ಕಿಲ್ಲ ನಾನು. ಇನ್ನು ನನ್ನನ್ನು ನೀನು ಬಿಟ್ಟು ಹೋಗಬಾರದು. ನನಗೆ ನೀನಿಲ್ಲದಿದ್ದರೆ ಜೀವನವೇ ಇಲ್ಲ. ನೀನು ಹೋಗ್ತಿದ್ದಾರೆ, ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ಅವಳನ್ನ ಹಿಡಿದೆತ್ತಿ ಸಂತೈಸ್ತಾ ಇದ್ದಾನಂತೆ. ಸಂತೋಷವಾಯಿತು ಬಾಲಿ. ನಿನ್ನ ಭಕ್ತಿಯನ್ನ ಕಂಡು, ನಿನ್ನ ಭಕ್ತಿ ಪ್ರೇಮವನ್ನ ಕಂಡು ಬಹಳ ಆನಂದ ಆಗಿದೆ ನನಗೆ. ಹಾಗಾದ್ರೆ ನನ್ನನ್ನು ಮದುವೆ ಆಗು, ನಾನು ನಿನ್ನೊಟ್ಟಿಗೆ ಬರ್ತೇನೆ. ಯಾಕೆಂತ ಹೇಳಿದ್ರೆ ಒಂದು ಹೆಣ್ಣು ನೇರ ಬರ್ಲಿಕ್ಕೆ ಆಗುವುದಿಲ್ಲ. ನಾನು ನಿನ್ನ ಹೆಂಡತಿಯಾಗಿದ್ದುಕೊಂಡು ನಿನ್ನ ಜೊತೆ ಇರ್ತೇನೆ ಅಂತ ಹೇಳುವಾಗ, ಸರಿ ಮದುವೆ ಆಗೋಣವಂತೆ, ಆದರೆ ನೀನು ಮದುವೆ ಆಗು ಅಂತ ಹೇಳಿದ ಕ್ಷಣವೇ ನನಗೆ ಮದುವೆ ಆಗ್ಲಿಕ್ಕೆ ಆಗ್ತದೋ? ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದಕ್ಕೊಂದು ನೀತಿ ನಿಯಮ ಅಂತ ಇರ್ತದೆ. ನೋಡು, ನಾನು ಮದುವೆ ಆಗ್ತೇನೆ ಅಂತ ಮಾತು ಕೊಟ್ಟಾಯ್ತಲ್ಲ, ಇನ್ನು ಚಿಂತೆ ಬೇಡ. ನಾನು ಮೊದಲು ನಿನ್ನ ಹೆತ್ತವರಲ್ಲಿ ಬಂದು ಕನ್ಯಾಭಿಕ್ಷೆಯನ್ನು ಕೇಳಬೇಕು. ನನಗೆ ನಿನ್ನನ್ನು ಮದುವೆ ಮಾಡಿ ಅಂತ ಕೇಳಬೇಕು. ಅವರು ಒಪ್ಪಬೇಕು. ಅವರೊಪ್ಪಿ ಮದುವೆ ಮಾಡಿದರೆ ಮಾತ್ರ ಆಗ ಮದುವೆಗೆ ಬೆಲೆ ಬರ್ತದೆ. ಮತ್ತೆ ನೀವು ನಿಮಗೆ ಬೇಕಾದವರನ್ನೆಲ್ಲ ಹಿಡ್ಕೊಂಡು ಹೋಗಿ ಮದುವೆ ಆಯಿತು ಅಂತ ಹೇಳಿದ್ರೆ ಅದು ಮದುವೆ ಅಂತ ಆಗೋದಿಲ್ಲ. ಸಮಾಜದಲ್ಲಿ ಹೇಗೆ ಬದುಕಬೇಕೋ ಹಾಗೆ ಬದುಕಬೇಕು. ಯಾವಾಗ ನಾವೆಲ್ಲ ನೋಡಿ ನಮಗೆ ಅದು ಇದೆಲ್ಲ ಅರ್ಥವೇ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಕಾಲ ಮುಂದುವರೆದಿದೆ, ನಾವೆಲ್ಲ ಭಯಂಕರ ಫಾರ್ವರ್ಡೆಡ್ ಅಂತೇಳಿ ಎಂಥದ್ದು ಇಲ್ಲ ಮಣ್ಣು. ನಾವು ಅಂಗಡಿಗೆ ಹೋಗ್ತೇವೆ, ಒಂದು ಮಿಕ್ಸಿ ಫ್ರಿಜ್ಜು ಎಲ್ಲ ತೆಕ್ಕೊಂಡು ಬರ್ತೇವೆ ಅಲ್ವಾ. ಬೇಡ, ಒಂದು ಸೀರೆ ತೆಕ್ಕೊಂಡು ಬಂದರೂ ಸಾಕು, ಅದರೊಳಗಿರ್ತೇವೆ ಫಸ್ಟ್ ವಾಶ್ ಡ್ರೈ ವಾಶ್ ಓನ್ಲಿ ಅಂತೇಳಿ ಉಂಟು. ಅಂತ ಹೇಳಿದರೆ ಇದನ್ನು ಹೀಗೇ ಬಳಸಿ ಅಂತ ಹೇಳುವಂತಹ ಮ್ಯಾನ್ವಲ್ ಒಂದು ನಿರ್ಜೀವವಾದ ವಸ್ತುವಿಗೆ ಕೊಡ್ತಾರೆ. ಒಂದು ಫ್ರಿಜ್ಜನ್ನು ಬಳಕೆ ಮಾಡಬೇಕಾದ್ರೆ ಅಂಗಡಿಯಿಂದ ತರುವಾಗ ಅದರಲ್ಲಿ ಇರ್ತದೆ ಒಂದು ಮ್ಯಾನ್ವಲ್, ಯೂಸರ್ ಮ್ಯಾನ್ವಲ್. ಇದನ್ನು ಹೀಗೆ ಬಳಸಿ, ಈ ಸಾಕೆಟಿಗೆ ಹಾಕಿ, ಇಷ್ಟೇ ಕರೆಂಟು ಕೊಡಿ, ಎ ಸಿ ಬದಲು ಡಿ ಸಿ ಕೊಡಬೇಡಿ ಎಂತೆಲ್ಲ ಇರ್ತದೆ ಅದು. ಹಾಗಾದರೆ ಅದು ಸರಿ ಇರಬೇಕು ಅಂತ ಹೇಳಿದರೆ ನಾವು ಸರಿ ಬದುಕಬೇಕು. ಆದರೆ ಮನುಷ್ಯ ಜೀವ ಉಂಟು ಇಲ್ಲಿಂದ ಇಲ್ಲಿವರೆಗೆ. ಜೀವ ಇರುವಂತಹ ನಮಗೆ ಬದುಕಲಿಕ್ಕೆ ಮ್ಯಾನ್ವಲ್ ಬೇಡ, ನಾವು ನಮಗೆ ಬೇಕಾದಾಗೆ ಬದುಕಬಹುದು. ಅದಕ್ಕೆ ಹೇಳಿದ್ದು, ಇಲ್ಲಿ ಶಿವ ಲೋಕಕ್ಕೆ ಒಂದು ಪಾಠ ಕೊಡ್ತಾ ಇದ್ದಾನೆ. ಒಂದು ಮದುವೆ ವಿಚಾರ ಇರ್ಬೋದು, ಯಾವುದೇ ವಿಚಾರ ಇರಲಿ, ಪ್ರತಿಯೊಂದಕ್ಕೂ ಒಂದು ನೀತಿ ನಿಯಮ ಅಂತ ಉಂಟು. ಅದು ಹಾಗೆ ಹೋದರೆ ಮಾತ್ರ ಸರಿ ಅಂತ. ನಾವು ಬೇಕಾದ ಹಾಗೆ ಬದುಕಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಈ ಸಮಾಜ ಇರುವಂಥದ್ದು ಯಾಕೆ? ಇಲ್ಲಿ ಹಿರಿಯರು ಯಾಕೆ? ಇಲ್ಲಿ ಈ ರೀತಿಯೇ ಬದುಕಬೇಕು ಅಂತ ಹೇಳಿದ್ದು ಯಾಕೆ? ಆದ್ದರಿಂದ ನಾವಿವತ್ತು ಇದನ್ನೆಲ್ಲ ಕಲಿಯಬೇಕು. ಯಾವುದೋ ಒಂದು ಕಥೆ ಆಯಿತು ಅಂತ ಹೇಳಿದರೆ ಅದು ಕಥೆಯನ್ನು ಕಥೆ ಹಾಗೆ ನೋಡುವುದಲ್ಲ, ಕಥೆಯಿಂದ ನನಗೇನು ಅಂತ ನೋಡಬೇಕು ಅಂತ ಹೇಳಿದ್ದು ಇದನ್ನೇ. ಇಲ್ಲಿ ಶಿವ ಹೇಳ್ತಾನೆ, ನೋಡಮ್ಮ, ನೇರ ಬಂದು ನಿನ್ನನ್ನು ಮದುವೆ ಆಗಲಿಕ್ಕೆ ನಾನು ಇಲ್ಲಿಂದಲೇ ಕರ್ಕೊಂಡು ಹೋಗ್ಬೋದು, ನನ್ನನ್ನು ಯಾರು ಪ್ರಶ್ನೆ ಮಾಡುವುದಿಲ್ಲ. ಆದರೆ ನಾನು ಹಾಗೆ ಮಾಡಬಾರ್ದು, ನಾನು ಸರಿಯಾಗಿ ನಡೆಯಬೇಕು. ಶಾಸ್ತ್ರೋಕ್ತ ಹೆಣ್ಣು ಬಂದು ಕೇಳಬೇಕು, ಹೆಣ್ಣು ಕೇಳಬೇಕು ಅಂತಾಗಿ ಅವರು ಒಪ್ಪಬೇಕು, ನಿನ್ನನ್ನು ಮದುವೆ ಮಾಡಿ ಕೊಡಬೇಕು ಅಂತ ಹೇಳಿ ಅವಳನ್ನು ಸಮಾಧಾನಪಡಿಸಿ ಹೆಣ್ಣು ಕೇಳಲಿಕ್ಕೆ ಬರ್ತಾ ಇದ್ದಾನೆ. ಹೇಗೆ ಬರ್ತಾ ಇದ್ದಾನೆ ಅಂತ ಹೇಳಿದರೆ, ನಟವೇಷಧಾರಿಯಾಗಿ ವಿಧ ವಿಧವಾದಂತಹ ನಾಟ್ಯಗಳನ್ನೆಲ್ಲ ಮಾಡಿ, ಆ ಮೇನಕಾದೇವಿ ಇದ್ದಾಳೆ ನೋಡಿ, ಪರ್ವತರಾಜನ ಹೆಂಡತಿ ಮೇನಕಾದೇವಿಯ ಎದುರು ನಟವೇಷಧಾರಿಯಾಗಿ ಕುಣಿತಾ ಇದ್ದಾನಂತೆ ಶಿವ. ವಿಧ ವಿಧವಾದಂತಹ ನಾಟ್ಯವನ್ನೆಲ್ಲ ಆಡಿ ಅವಳ ಮನಸ್ಸನ್ನು ಸಂತೋಷಗೊಳಿಸಿ ಮೇನಕ್ಕೆ ಕೇಳ್ತಾಳೆ, ಹೆಣ್ಣಿನ ತಾಯಿ, ಎಂತ ಬೇಕು ನಿನಗೆ? ನಾನೇನು ಕೊಡಬೇಕು? ನೀನು ಇವತ್ತು ನಿನ್ನ ನಾಟ್ಯದಿಂದ ನನ್ನನ್ನು ಸಂತೋಷಪಡಿಸಿದ್ದಿ ಅಂತ ಹೇಳಿದ್ರೆ ನೀನು ಕೊಡಲೇಬೇಕಾ? ನೀನು ನನಗೇನಾದರೂ ಕೊಡಲೇಬೇಕಾ? ಹೌದು, ನಾನು ನಿನಗೆ ಇವತ್ತು ಸಂತೋಷ ಆಗಿದೆ, ನೀನೇನು ಕೇಳಿದ್ರು ಸಹ ನಾನು ಕೊಡ್ತೇನೆ ಅಂತೇಳಿ. ಹಾಗಾದರೆ ನಿನ್ನ ಮಗಳಿದ್ದಾಳಲ್ಲ, ಅವಳನ್ನು ಮದುವೆ ಮಾಡಿಕೊಡು ಅಂತ ಕೇಳ್ತಾನಂತೆ. ನೋಡಿ, ಅವಳು ಕೇಳಿದ್ಲು ಏನು ಬೇಕಂತ, ಮದುವೆ ಮಾಡಿಕೊಡು ಅಂತ ಇವ ಕೇಳ್ತಾನೆ. ಆಗ ಕೋಪ ಬಂತು ಯಾರಿಗೆ? ಮೇನಕೆಗೆ. ಯಾಕೆ ಅಂತ ಹೇಳಿದರೆ, ಏನು ಸ್ವಲ್ಪ ಚಂದ ಡ್ಯಾನ್ಸ್ ಮಾಡ್ತೀಯ ಅಂತ ಹೇಳಿದ್ದು ನಾನಲ್ವಾ, ಹಾಗೆ ನೃತ್ಯ ಮಾಡುವಂತಹ ನಿನ್ನನ್ನು ಕರೆದು ಎಂತ ಬೇಕು ಪಾರಿತೋಷಿಕ ಅಂತ ಕೇಳಿದ್ರೆ ಮಗಳನ್ನು ಮದುವೆ ಮಾಡಿಕೊಡು ಅಂತ ಕೇಳ್ತಾ ಇದೆಯಲ್ಲ, ಯಾರಲ್ಲಿ? ಈಗ ಯಾರನ್ನ ಕರಿಬೇಕು? ಯಾರಲ್ಲಿ ಅಂತ ಹೇಳಿದ್ರೆ ಯಾರು ಇಲ್ಲ ಇಲ್ಲಿ.
ಹಿಂದಿನ ಕಾಲದಲ್ಲೆಲ್ಲ ಹಾಗೆ ಯಾರನ್ನಾರು ಕರಿಬೇಕಿದ್ರೆ ಹೀಗೆ ಮಾಡಿ ಯಾರಲ್ಲಿ ಅಂತ ಕೇಳಿದ್ರೆ ಒಂದು 4 ಜನ ಓಡಿ ಬರ್ತಾರೆ. ಬಂದ್ರಂತೆ ನೋಡಿ, ಬಂದು ಹೇಳ್ತಾರೆ, ಆ ನಟವೇಷಧಾರಿಯನ್ನ ಹಿಡಿದು ಕಟ್ಟಿ ಹಾಕಿ. ಅವನಿಗೆ ಎಷ್ಟು ಅಹಂಕಾರ, ಮೇನಕಾದೇವಿಯ ಮಗಳನ್ನು ಮದುವೆ ಮಾಡಿಕೊಡು ಅಂತ ಕೇಳ್ತಾರೆ. 4 ಜನ ಓಡಿ ಹೋದ್ರಂತೆ. ಯಾಕೆ? ಶಿವನನ್ನ ಹಿಡಿಲಿಕ್ಕೆ, ಅವ ತಪ್ಪು ಮಾಡಿದ್ದಾನೆ ಅಂತ. ಆದರೆ ರುದ್ರ ಭಯಂಕರ ರೂಪದ ಶಿವನ, ಪರಶಿವನ ಸ್ಪರ್ಶಿಸಲಾಗುವುದೇ. ದಾಸರು ಹೇಳ್ತಾರೆ, ಪರಮೇಶ್ವರನನ್ನ ಸಾಧಾರಣ ಮನುಷ್ಯರಿಗೆ ಹತ್ತಿರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ಮುಟ್ಲಿಕ್ಕೆ ಆಗ್ತದೋ? ಶಿವ ಅಲ್ಲಿಂದ ಮಾಯ. ಚಿಂತೆ ಆಯ್ತು, ಯಾರಿದು, ಯಾರಮ್ಮ ಈಗಿದ್ದವ ಇಲ್ಲಿಂದ ಅದೃಶ್ಯ ಆಗಿದ್ದಾನೆ ಅಂತ ಹೇಳಿದ್ರೆ ಬಂದವ ಯಾರು, ಯಾಕೆ ಕೇಳಿದವ ಹೆಣ್ಣು? ಇದೆಲ್ಲ ವಿಚಾರವನ್ನ ತಿಳಿದುಕೊಂಡಿದ್ದಾನಂತೆ ಹಿಮವಂತ. ಆಲೋಚನೆ ಮಾಡಿದ, ಬಂದವ ಯಾರು ಅಂತ ಹೇಳಿ ತನ್ನ ಬುದ್ಧಿಯಿಂದ ತಿಳಿದುಕೊಂಡಿದ್ದಾನೆ. ಬಂದವ ಬೇರೆ ಯಾರು ಅಲ್ಲ, ಪರಮೇಶ್ವರ. ಆಹಾ, ಇನ್ನೇನು ನನ್ನ ಮಗಳ ಇಚ್ಛೆಯೂ ಅದೇ. ಆದ್ದರಿಂದ ಆದಷ್ಟು ಬೇಗ ಆ ಹರನೊಂದಿಗೆ ಗಿರಿಜೆಯ ಮದುವೆಯನ್ನ ಮಾಡಿಸೋಣ ಅಂತ ಹೇಳಿ ಆ ಪ್ರಸ್ತಾಪವನ್ನ ಹರನಿಗೆ ತಿಳಿಸಿ, ಎಲ್ಲ ದೇವಾನುದೇವತೆಗಳ ಉಪಸ್ಥಿತಿಯಲ್ಲಿ ಪ್ರತಿಯೊಂದು ದೇವತೆಗಳಿಗೂ ಕೂಡ ಆಹ್ವಾನವನ್ನ ಕೊಟ್ಟು ವಿಶೇಷವಾಗಿ ಆ ಹರನನ್ನು ಕೂಡ ಕರೆದು ಗೌರವಿಸಿ ಅವನಿಗೆ ತನ್ನ ಮಗಳಾದಂತಹ ಪಾರ್ವತೀ ದೇವಿಯನ್ನ ಒಂದು ಸುಮುಹೂರ್ತದಲ್ಲಿ ಮದುವೆ ಮಾಡಿಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸಂತೋಷ ಪಡುತ್ತಿರುವಂತಹ ಕಾಲ. ದೇವತೆಗಳಿಗೋ ಸಂತೋಷವೇ ಸಂತೋಷ. ಯಾಕೆ ಅಂತ ಹೇಳಿದ್ರೆ ಇದಕ್ಕೋಸ್ಕರವೇ ಅವರು ಕಾದಿರುವಂಥದ್ದು. ಲೋಕ ಕಲ್ಯಾಣ ಆಗಬೇಕಾಗಿದೆ, ಲೋಕ ಕಂಟಕನಾದ ತಾರಕಾಸುರನ ವಧೆಯಾಗಬೇಕಾಗಿದೆ. ಶುಭ ದಿನ, ಶುಭ ಮುಹೂರ್ತದಲ್ಲಿ, ಶುಭ ಗಳಿಗೆಯಲ್ಲಿ ವೈಭವ ವಿಧಿಯಲ್ಲಿ ನಡೆಯಿತು ಕಲ್ಯಾಣ, ಗಿರಿಜಾ ಕಲ್ಯಾಣ. ವೈಭವ ವಿಧಿಯಲ್ಲಿ ನಡೆಯಿತು ಕಲ್ಯಾಣ, ಹರಗಿರಿಜಯರ ಕಲ್ಯಾಣ. ಶಿವಗಣಗಳು ಕುಣಿದೆದ್ದು ಭರದಿ, ದೇವಗಣಗಳು ಕುಣಿದವು ಮುದದಿ. ಶಿವಗಣಗಳು ಕುಣಿದೆದ್ದು ಭರದಿ, ದೇವಗಣಗಳು ಕುಣಿದವು ಮುದದಿ. ಹರಿವಿರಾಜೆಯ ರಾಧೆಗಳೆಲ್ಲರ ಸಹಿತ ಹೊರಟಿದ ಮದುವೆಯ ದಿಬ್ಬಣ ಕಲ್ಯಾಣ, ಕಲ್ಯಾಣ ಗಿರಿಜಾ ಕಲ್ಯಾಣ, ಹರಗಿರಿಜಯರ ಕಲ್ಯಾಣ. ಗಿರಿರಾಜನು ಗೈದನು ಕನ್ಯದಾನ, ಹರನು ವರಿಸಿದನು ಪಾರ್ವತಿಯನ್ನ. ಗಿರಿರಾಜನು ಗೈದನು ಕನ್ಯದಾನ, ಹರನು ವರಿಸಿದನು ಪಾರ್ವತಿಯನ್ನ. ಮಂಗಳಮಯ ವಾದ್ಯಗಳು ಮೊಳಗಿದವು, ಸುರನರರೆಲ್ಲರೂ ಸಾಹಸಗೊಳ್ಳಲು ಆಯಿತು ಲೋಕಕ್ಕೆ ಕಲ್ಯಾಣ. ಗಿರಿಜಾ ಕಲ್ಯಾಣ, ಹರಗಿರಿಜಯರ ಕಲ್ಯಾಣ, ಗಿರಿಜಾ ಕಲ್ಯಾಣ. ಜಗದ ದುರಿತವನ್ನು ಪರಿಹರಿಸುವುದಕ್ಕೆ, ಕಳದೈತ್ಯನ ಸಂಹರಿಸುವುದಕ್ಕೆ ನಾಂದಿಯಾಯಿತು ಪಾರ್ವತಿ ಕಲ್ಯಾಣ. ಲೋಕಲೋಕಗಳು ಸಂತಸಗೊಳ್ಳಲು, ಭಕ್ತರ ಪ್ರೇಮದಿ ಕಾವರಳಲು, ಜಗದ ಜಾತ್ಯವನ್ನೊತ್ತೋಡಿಸಲು ಆಯಿತು ಮಂಗಲ ಕಲ್ಯಾಣ, ಪಾರ್ವತಿ ಕಲ್ಯಾಣ, ಗಿರಿಜಾ ಕಲ್ಯಾಣ, ಹರಗಿರಿಜಯರ ಕಲ್ಯಾಣ. ಇದು ಮಂಗಲಕರ ಕಲ್ಯಾಣ, ಇದು ಮಂಗಲಕರ
ಸಲುವಾಗಿಯೇ ಎಲ್ಲರ ಮನಸ್ಸಿನಲ್ಲಿ ಇವತ್ತು ಅಚ್ಚಳಿಯದೆ ಉಳಿದಂತಹ ಒಂದು ಕಲ್ಯಾಣವನ್ನ ಆ ಹಿಮವಂತ ನಡೆಸಿಕೊಟ್ಟಿದ್ದಾನೆ ಅಂತ ಹೇಳಿ ಸಂತೋಷ ಪಡ್ತಾ ಇದ್ದಾರೆ. ಕಡೆಗೂ ಗಿರಿಜೆಗೂ ಹರನಿಗೂ ಕಲ್ಯಾಣ ಆಯಿತು. ಮುಂದೆ ಮಾರ್ಗಶಿರ ಶುಕ್ಲ ಷಷ್ಠಿಯ ಶುಭ ದಿನದಲ್ಲಿ ಆ ಹರಗಿರಿಜೆಯರ ಪುತ್ರ ಹುಟ್ಟಿ ತಾರಕಾಸುರನೊಂದಿಗೆ ಯುದ್ಧಕ್ಕೆ ಅಂತ ಹೇಳಿ ದೇವಸೇನಾಧಿಪತ್ಯವನ್ನು ವಹಿಸಿಕೊಂಡು ಹೋದಾಗ ನೋಡ್ತಾ ಇದ್ದಾನೆ ತಾರಕಾಸುರ. 6 ದಿನದ ಆ ಪುಟ್ಟ ಬಾಲಕ ಹುಟ್ಟಿದ ಕ್ಷಣವೇ 6 ಕೃತ್ತಿಕೆಯರ ಸ್ತನ್ಯಪಾನವನ್ನು ಮಾಡಿದ್ದರಿಂದ 6 ಮುಖ ಉಳ್ಳವನಾಗಿ ಕಾರ್ತಿಕೇಯ ಎನ್ನುವಂತಹ ಹೆಸರನ್ನು ಪಡೆದುಕೊಂಡು ಆ ಕಾರ್ತಿಕೇಯ, ಆ ಕುಮಾರಸ್ವಾಮಿ, ಆ ಷಣ್ಮುಖ ಮೊದಲಾದ ಹೆಸರಿನಿಂದ ಕರೆಯಲ್ಪಡುವಂತಹ ಸ್ವಾಮಿ ಆ ಘೋರ ಅಸುರನಾಗಿ ತಿರುಗೊಂಡು ಕಾದಾಡಿದ ಸುಕುಮಾರ, ಘೋರ ಅಸುರನಾಗಿ ತಿರುಗೊಂಡು ಕಾದಾಡಿದ ಸುಕುಮಾರ, ಸುರಸೇನಾಧಿಪ ಕ್ರೂರ ಕ್ರೂರಂಬ ಬೀಸುತ್ತಲೆಸೆಯಲು ಗುರಿಯಿರಿಸಿ ಎದೆಯ ಮೇಲು ಕೆಳಬೀಳಲು ಮಹಾತಾರಕ ಅಬ್ಬರಿಸಿ ಘೋರ ಅಸುರನಾಗಿ ತಿರುಗೊಂಡು ಕಾದಾಡಿದ ಸುಕುಮಾರ, ಕಾದಾಡಿದ ಸುಕುಮಾರ, ಕಾದಾಡಿದ ಸುಕುಮಾರ, ಅಬ್ಬರಿಸುತ್ತ ಕೆಳಬೀಳಲು ವಾಸುರ. 6 ದಿನದ ಬಾಲಕ ತನ್ನ ಕೈಯಲ್ಲಿರುವಂತಹ ಆ ಪಾಶವನ್ನ, ಆಯುಧವನ್ನ ಹಿಡಿದುಕೊಂಡು ತಾರಕಾಸುರನೊಂದಿಗೆ ಯುದ್ಧ ಮಾಡುತ್ತಾ ಕಡೆಗೊಮ್ಮೆ ಕೈಯಲ್ಲಿರುವಂತಹ ಆಯುಧದಿಂದ ತಾರಕಾಸುರನ ಎದೆಯನ್ನು ತೆಗೆದು ಆತನ ಪ್ರಾಣಹರಣವನ್ನ ಮಾಡಿದ್ದಾನೆ. ಪಾರ್ವತಿ ಕಲ್ಯಾಣದಿಂದ ಆಗಿ ಲೋಕ ಕಲ್ಯಾಣ ಕೂಡ ಆಗಿದೆ ಎನ್ನುವಲ್ಲಿಗೆ ಈ ಗಿರಿಜಾ ಕಲ್ಯಾಣ ಎನ್ನುವಂತಹ ಕಥೆಗೆ ಮಂಗಲ ಹಾಡುವಂತಹ ಸಮಯ ಬಂದಿದೆ. ಕಥೆ ನಮಗೆ ನಿಮಗೆ ಎಲ್ಲರಿಗೆ ಗೊತ್ತಿದೆ. ಆದ್ದರಿಂದ ಮಾಡಬೇಕಾದದ್ದು ಎಂತ? ಸತತ ಸಾಧನೆಯ ಮಾಡೋ ಮಾಡೋ ಮಾಡೋ, ಸತತ ಸಾಧನೆಯ ಮಾಡೋ, ಪಥ ವೈಕುಂಠಕ್ಕೆ ಇದು ನೋಡು ನೋಡು, ಪಥ ಕೈಲಾಸಕ್ಕೆ ಇದು ನೋಡು ನೋಡು, ಸತತ ಸಾಧನೆಯ ಮಾಡೋ. ಆದ್ದರಿಂದ ಮಾಡತಕ್ಕಂತಹ ಸಕಲ ಕಾರ್ಯವನ್ನ, ಸಕಲ ಕರ್ಮವನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಆ ಭಗವಂತನನ್ನ ಸೇರುವಂತಹ ಸಾಧನೆ ಮಾಡಲಿಕ್ಕೆ ಈ ಕಥೆ ನಮಗೆ ಸ್ಫೂರ್ತಿಯಾಗಲಿ ಅಂತ ಹೇಳುತ್ತಾ, ಇಂತಹ ಈ ಜಾತ್ರಾ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಇಲ್ಲಿ ಸಹಕರಿಸಿರ್ತಕ್ಕಂಥವರು ಕ್ಷೇತ್ರದ ಆಡಳಿತದವರು, ಆಡಳಿತಾಧಿಕಾರಿಯಾಗಿರ್ತಕ್ಕಂತಹ ನಮ್ಮ ಮಹಾಬಲ ಚೌಟ ಅವರು, ಶ್ರೀ ಕುರುವಂಬ ರಾಜರಾಜೇಶ್ವರಿ ಷಣ್ಮುಖ ದೇವರು ಪರಮೇಶ್ವರ ಸಕಲರಿಗೂ ಸೌಭಾಗ್ಯವನ್ನು ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಕಥೆಗೆ ಮಂಗಲ ಹಾಡೋಣ. ಭುವನ ಪ್ರಳಯದಲ್ಲಿ ಜಗವಿನಶಿಸಿ ಬಟ ಪತ್ರದಲ್ಲಿ ಸುಖವಾಗಿ ಪವಡಿಸಿದ ಮಹಿಮನಿಗೆ, ವ್ಯೋಮ ಸದೃಶಗೆ ಅಭಯದ ಆಶ್ರಯಗೆ ಯುತ ಭಯವನು ಹರಿಸುವ ಶ್ರೀಕರ ಘನ ಭಯಂಕರ ಶ್ರೀಕರಗೆ, ಸರ್ವೇಶ್ವರಗೆ ಭಸ್ಮ ವಿಭೂಷಣ ನಾಗಾಭರಣ ಶಿರ ಸೋಮನಾಥನ ಚರಣಾರ ವ್ಯಾದಕ್ಕೆ ಮಂಗಲೋ ಜಯ ಮಂಗಲೋ. ಹತ್ತವತಾರದಿ ಭಕುತರ ಸಲಹುವ ಕರ್ತೃಷ್ಟಿ ಪುರಂದರ ವಿಠಲನಿಗೆ ಜಯ ಮಂಗಲೋ ಜಯ ಮಂಗಲೋ ಜಯ ಮಂಗಲಂ ಜಯ ಮಂಗಲೋ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರ ಮಂಗಲಂ ಗರುಡಧ್ವಜ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೂರ್ಯಚಂದ್ರಾಗ್ನಿನೇತ್ರಾಯ ನಮಸ್ತೈಲಾಸವಾಸಿನೇ ಸಚ್ಚಿದಾನಂದರೂಪಾಯ ಪ್ರಮತೀಶಾಯ ಮಂಗಲೋ ಮಂಗಲೋ. ಕಾಯೇನ ವಾಚಾ ಮನಸ್ಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯಜ್ಜ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ, ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಮಂಗಲೋ. ಹರ ನಮಃ ಪಾರ್ವತೀಪತೆ ಹರ
ಗೋವಿಂದ